ಅಂತ ಒಂದು ವಿಷಯ ಇತ್ತು, ಆ ಬಗ್ಗೆ ಸ್ಪ್ರೆಡ್ ಆಗಿತ್ತು. ಆದ್ರೆ ಇದೀಗ ಆ ಕುತ್ಲೂರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅದರ ಒಂದು ಗೆರೆ ಕೂಡ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಏನಿದೆ ಅಪ್ಡೇಟ್ ದಾಮ ಅವರೇ? ಬೆಳ್ತಂಗಡಿ ತಾಲೂಕಿನಲ್ಲಿ ಕುತ್ಲೂರು ಅಂತ ಹೇಳಿದ್ರೆ ಅಭಿವೃದ್ಧಿ ಕ್ಷೀಣವಾದಂತಹ ಗ್ರಾಮ ಅಂತ. ಯಾಕೆ ಅಂತಂದ್ರೆ ನಾವು ಕುತ್ಲೂರಿಗೆ ಹೋಗಿದ್ದೇವೆ. ಕುತ್ಲೂರಿಗೆ ಹೋಗುವಂತ ಸಂದರ್ಭದಲ್ಲಿ ಕುತ್ಲೂರಿನಲ್ಲಿ ಒಂದು ಎಲೆಕ್ಟ್ರಿಕ್ ಒಂದು ವಿದ್ಯುತ್ ಇಲ್ಲ, ಅದರ ಜೊತೆಗೆ ಯಾವುದೇ ರೀತಿಯಂತ ವ್ಯವಸ್ಥೆಗಳಿಲ್ಲ. ಅದರ ಜೊತೆಗೆ ಅವರಿಗೆ ಒಂದಷ್ಟು ಸೋಲಾರ್ನ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಟ್ಟಿತ್ತು. ಆದ್ರೆ ಆ ಸರ್ಕಾರ ಸೋಲಾರ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ರೂ ಕೂಡ ಅಲ್ಲಿಗೆ ಬೇಕಾದಂತಹ ಆ ಸೋಲಾರ್ನ ವ್ಯವಸ್ಥೆಗಳೆಲ್ಲ ಹದಗೆಟ್ಟಿರುವಂತದ್ದು, ಅಲ್ಲಿ ಬಹಳಷ್ಟು ಕತ್ಲಲ್ಲೇ ಕಳಿಬೇಕಾದಂತಹ ಅನಿವಾರ್ಯತೆ ಇತ್ತು. ಅದರ ಜೊತೆಗೆ ಕುತ್ಲೂರಿಗೆ ಮತ್ತೊಂದು ಒಂದು ಈ ಕುಖ್ಯಾತಿ ಇತ್ತು. ಯಾಕೆಂದ್ರೆ ಹೇಳಿದ್ರೆ ಒಂದು ರೀತಿಯಲ್ಲಿ ನಮ್ಮ ನಕ್ಸಲ್ ಪೀಡಿತ ಪ್ರದೇಶ ಅನ್ನುವಂಥದ್ದಿತ್ತು. ಇದೆಲ್ಲದರ ಜೊತೆಗೆ ಕುತ್ಲೂರಿನ ಸೌಂದರ್ಯವನ್ನ ಸವಿಬೇಕು ಅನ್ನುವಂಥವ್ರು ತುಂಬಾ ಜನ ಇದ್ರು. ಕುತ್ಲೂರಿನ ಪರಿಸರವನ್ನ ವೀಕ್ಷಣೆ ಮಾಡ್ತಾ ಅದರಿಂದ ನೆಮ್ಮದಿಯನ್ನು ಪಡಿತಿದ್ದವರು ತುಂಬಾ ಜನ ಇದ್ರು. ಯಾಕೆಂದ್ರೆ ಕುತ್ಲೂರು ಒಂದು ಘಟ್ಟ ಪ್ರದೇಶ, ಅದ್ರ ಜೊತೆಗೆ ಅಡ್ವೆಂಚರ್ಗೆ ಬೆಸ್ಟ್ ಹೇಳಿ ಮಾಡಿಸಿದಂತ ಪ್ರದೇಶ. ಯಾಕೆಂತಂದ್ರೆ ನಾವೊಂದು 2 ದಿನ ಇದ್ವಿ ಇಲ್ಲಿ, ಸುದ್ದಿಯ ವರದಿಗೋಸ್ಕರವೇ ನಾವು ಕುತ್ಲೂರಿಗೆ ಹೋಗಿದ್ವಿ. ಕುತ್ತೂರಿನೊಂದು 10-11 ಮನೆಗಳಿಗೆ ಹೋಗಿದ್ವಿ. ಆ ಎಲ್ಲ ಮನೆಗಳೆಲ್ಲ ಅಲ್ಲಿಯ ಜೀವನವನ್ನ ನಾವು ನೋಡಿದ್ವಿ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ, ಗ್ರಾಮದ ಅಭಿವೃದ್ಧಿ ಉತ್ತೇಜನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಹರೀಶ್ ಡಾಕಯ್ಯ, ಸಂದೀಪ್ ಪೂಜಾರಿ ಅವರು ರಾಷ್ಟ್ರದ ಪ್ರಮುಖ ಅಂದ್ರೆ ಪ್ರವಾಸೋದ್ಯಮ ಸಚಿವಾಲಯ ಮಾಡಿಟ್ಟಿರುವಂತ ಒಂದು ಸ್ಪರ್ಧೆಗೆ ಅಪ್ಲಿಕೇಶನ್ ಅನ್ನು ಹಾಕ್ತಾರೆ. ಅದರಲ್ಲಿ ವಿಡಿಯೋ ಮಾಡ್ತಾರೆ, ಜೊತೆಗೆ ಅವರಿಗೆ ಬೇಕಾದಂತ ಎಲ್ಲ ಮಾಹಿತಿಯನ್ನು ಒದಗಿಸ್ತಾರೆ. ಸುತ್ತಮುತ್ತ ಏನಿದೆ ಆ ಒಂದು ಕುತ್ತೂರಿಗೆ ಸಂಬಂಧಪಟ್ಟ ಹಾಗೆ ಸುತ್ತಮುತ್ತ ಏನಿದೆ ಅದರಲ್ಲಿ ಕಾರ್ಕಳವನ್ನು ನಮೂದಿಸ್ತಾರೆ, ಮೂಡಬಿದ್ರೆಯನ್ನು ನಮೂದಿಸ್ತಾರೆ, ಧರ್ಮಸ್ಥಳವನ್ನು ನಮೂದಿಸ್ತಾರೆ. ಅದ್ರ ಜೊತೆಗೆ ಅವರು ಅಪ್ಲಿಕೇಶನ್ ಅನ್ನ ಕಳೆದ ಬಾರಿ ಹಾಕಿದ್ರಂತೆ. ಕಳೆದ ಬಾರಿ ಅಂದ್ರೆ 2023ರಲ್ಲೂ ಕೂಡ ಹಾಕಿದ್ರು. ಆದ್ರೆ ಕಳೆದ ಬಾರಿ ಹಂಪಿಗೆ ಆ ಪ್ರಶಸ್ತಿ ಹೋಗಿತ್ತು. ಈ ಬಾರಿ ನಮಗೆ ಬಂದಿದೆ ಅನ್ನುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ಈಗ ಕುತ್ಲೂರಿನಲ್ಲಿ ಅದೊಂದು ಪ್ರಶಸ್ತಿ ಸ್ವೀಕಾರ ಕೂಡ ಆಗಿದೆ. ಬಹಳ ವಿಶೇಷವಾಗಿ ಪ್ರಶಸ್ತಿ ಸ್ವೀಕಾರ ಕೂಡ ಆಗಿದೆ. ಆ ಸ್ವೀಕಾರದ ಫೋಟೋ ಕೂಡ ನಮಗೆ ಬರ್ತಾ ಇದೆ. ಆ ಪ್ರಶಸ್ತಿ ಸ್ವೀಕಾರ ಆಗಿರುವಂತಹದ್ದು ಕೂಡ ಬಹಳ ಖುಷಿಯನ್ನ ಕೊಡ್ತಾ ಇದೆ. ಜೊತೆಗೆ ಬಹಳ ಸಂಭ್ರಮದ ಕ್ಷಣ ಏನು ಅಂತಂದ್ರೆ, ನಮ್ಮ ಊರು ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಅದು ರಾಷ್ಟ್ರ ಮಟ್ಟದ ಸಾಹಸಮಯ ವಿಭಾಗದಲ್ಲಿ ಟೂರಿಸಂನಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗೆ ಪಾತ್ರ ಆಗಿದೆ ಅಂತ. ಇದರಲ್ಲಿ ಅಮೌಂಟ್ ಏನು ಬರೋದಿಲ್ಲ. ಆದ್ರೆ ಅಮೌಂಟ್ ಬರದಿದ್ರೂ ಒಂದು ವಿಷಯ, ನಮ್ಮ ಊರು ಒಂದು ಸಚಿವಾಲಯದ ವೆಬ್ಸೈಟ್ ನಲ್ಲಿ ಇರ್ತದೆ, ಟೂರಿಸಂ ಇಂಪ್ರೂವ್ ಆಗ್ತದೆ, ಅಲ್ಲಿಗೆ ಒಂದಷ್ಟು ಜನ ಬರ್ತಾರೆ. ನಾವು ವಿನಂತಿ ಮಾಡುದು ಏನು ಅಂತಂದ್ರೆ, ಕುತ್ಲೂರು ಇಂತಹದೊಂದು ಸಾಹಸಮಯ ವಿಭಾಗದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದೆ, ಆದ್ರೆ ಅಲ್ಲಿರ್ತಕ್ಕಂಥ ಜನರ ಜೀವನ ಬದಲಾಗಬೇಕು, ಜನರ ಜೀವನ ಇನ್ನೂ ಕೂಡ ಒಳ್ಳೇದಾಗಬೇಕು. ನಾವೀಗ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿರುವಂತಹ ಹರೀಶ್ ಡಾಕಯ್ಯ ಅವ್ರ ಹತ್ರ ಮಾತಾಡ್ಬೋದು, ಅಥವಾ ಭುವನೇಂದ್ರ ಬುದ್ವೆಟ್ಟ ಅವ್ರ ಹತ್ರ ಮಾತಾಡುವಂತ ಸಂದರ್ಭ ಇದೆ. ಆದ್ರೆ ಈ ಯುವಕರದ್ದು ಇಬ್ಬರದ್ದು ಸಾಹಸ ಏನು ಅಂತಂದ್ರೆ, ಹರೀಶ್ ಡಾಕಯ್ಯ ಅವರು ಸ್ಥಳೀಯರು, ಅವರು ಟೆಕ್ಕಿ, ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ. ಇನ್ನೊಬ್ರು ಕತಾರ್ನಲ್ಲಿ ಇರುವಂತವ್ರು ಸಂದೀಪ್ ಪೂಜಾರಿ. ಇವರಿಬ್ರು ಸೇರ್ಕೊಂಡು ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕಿದ ನಂತರ ಬಹಳಷ್ಟು ಒದ್ದಾಟ ಮಾಡಿ ಅವರಿಗೆ ಕಳೆದ ವರ್ಷ ಸಿಗೋದಿಲ್ಲ. ಆದ್ರೆ ಈ ವರ್ಷ ಅವರೆಲ್ಲವನ್ನು ಕೂಡ ಅದರಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರೊಂದು ಹೇಳ್ತಾರೆ, ಟ್ರೆಕ್ಕಿಂಗ್ ಮಾಡ್ತಾರೆ, ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ, ಬೆಟ್ಟದಲ್ಲಿ ಬೈಕ್ಗಳಲ್ಲಿ ಸಾಹಸ ಕ್ರೀಡೆ ನಡೀತದೆ, ನದಿ ಇದೆ, ಫಿಶಿಂಗ್ ಮಾಡಬಹುದು. ಕುತ್ಲೂರಿನ 50 ಕಿಲೋಮೀಟರ್ ಆಸುಪಾಸಿನಲ್ಲಿ ಧರ್ಮಸ್ಥಳ, ಕಾರ್ಕಳ, ಮೂಡಬಿದ್ರೆ, ಮಂಗಳೂರು ಮತ್ತಿತರ ಜನಪ್ರಿಯ ಪ್ರವಾಸಿ ತಾಣ, ಬೀಚ್, ದೇವಸ್ಥಾನ, ತೀರ್ಥಕ್ಷೇತ್ರಗಳಿವೆ, ಎಲ್ಲವೂ ಕೂಡ ಇದಾವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಜೊತೆಗೆ ಅದಕ್ಕೆ ವರ್ಕ್ ತುಂಬಾ ಇದೆ. ಅದನ್ನ PPT ಮಾಡಬೇಕು, ಅಚ್ಚುಕಟ್ಟಾಗಿ ಫೋಟೋಗಳನ್ನು ತೆಗಿಬೇಕು, ವಿಡಿಯೋಗಳನ್ನು ತೆಗಿಬೇಕು, ಅದನ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡುವಾಗ ಅದನ್ನ ಅಷ್ಟೇ ನೀಟಾಗಿ ಸಬ್ಮಿಟ್ ಮಾಡಬೇಕು. ಇದು ನಿಜಕ್ಕೂ ಕುತ್ಲೂರಿಗೆ ಸಂದ ಗೌರವ ಆಗಿದ್ರೂ ಕೂಡ ಆ ಇಬ್ಬರ ಯುವಕರ ಒಂದು ಕೆಲಸ ಮೆಚ್ಚುವಂಥದ್ದು. ಆ ಇಬ್ರು ಯುವಕರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಹರೀಶ್ ಡಾಕಯ್ಯ ಅವರು. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಇದು ನಾವು ಒಬ್ಬ ರಾಜ್ಯದಲ್ಲಿ ಇದ್ದು ಈ ಬೆಳ್ತಂಗಡಿ ತಾಲೂಕಿನ ಪ್ರತಿಯೊಬ್ರು ಕೂಡ ಹೆಮ್ಮೆ ಪಡುವಂತ ವಿಚಾರ ಇದು. ಇಷ್ಟರವರೆಗೆ ಕುತ್ಲೂರು ಅಂತ ಹೇಳಿದ್ರೆ ಅದೊಂದು ನಕ್ಸಲೈಟ್ ಜಾಗ ಅನ್ನುವಂತ ಒಂದು ಹೆಸರು ಇತ್ತು. ಅಲ್ಲಿ ಹೋಗೋ ಕೂಡ ಜನ ಹೆದರ್ತಾ ಇದ್ರು. ಆದ್ರೆ ಇದೀಗ ಆ ಜಾಗ ಕೂಡ ಒಂದು ಪ್ರವಾಸೋದ್ಯಮ ತಾಣವಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ಮುಖ್ಯವಾದ ರೂವಾರಿ ನೀವು ಮತ್ತೆ ಈ ಸಂದೀಪ್ ಪೂಜಾರಿ ಅನ್ನುವಂಥವ್ರು. ಸೊ ನಿಮ್ಮ ಈ ಸಾಧನೆಗೆ ನಾವು ಮೆಚ್ಚುಗೆ ಕೊಡ್ಲೇಬೇಕು. ಈ ಪ್ರತಿ ಬೆಳ್ತಂಗಡಿ ಮಂದಿ ಕೂಡ ನಿಮ್ಗೆ ಒಂದು ಸೆಲ್ಯೂಟ್ ಅನ್ನು ಕೊಡೋಕೆ ನಾವು ಇಷ್ಟ ಅವರ ಪರವಾಗಿ ನಾವು ಕೂಡ ನಿಮ್ಗೆ ಒಂದು ಸೆಲ್ಯೂಟ್ ಅನ್ನು ಕೊಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಓಕೆ, ಇದಕ್ಕೆ ನೀವು ಪಟ್ಟಂತ ಶ್ರಮ ಏನು ಸರ್? ಮೇಡಮ್ ಹೇಳ್ಬೇಕಂದ್ರೆ ಅದೇ ಇದು ಟೂರಿಸಂ ಕಾಂಪಿಟಿಷನ್ 2 ವರ್ಷದಿಂದ ನಡೀತಿದೆ. ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿತ್ತು.
ಲಾಸ್ಟ್ ಇಯರ್ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ ಸ್ಟೇಟ್ ಲೆವೆಲ್ ಅಷ್ಟೇ ರೀಚ್ ಆಗಕ್ಕೆ ಆಗಿತ್ತು. ಈ ಸಲ ಮತ್ತೆ ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಎಲ್ಲ ಆಡ್ ಮಾಡಿ ಗೆಲ್ಲೇಬೇಕು, ಈ ಸಲ ಒಂದು ನ್ಯಾಷನಲ್ ಲೆವೆಲ್ ಅವಾರ್ಡ್ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ನಾನು ಸಂದೀಪ್ ಪೂಜಾರಿ ಮತ್ತೆ ಶಿವರಾಜ್ ಅವರು ಸೇರಿ ಎಲ್ಲ ಡಾಕ್ಯುಮೆಂಟ್ಸ್, ವಿಡಿಯೋಸ್ ಎಲ್ಲ ಬೇಕಾಗಿರೋ PPT ಎಲ್ಲ ರೆಡಿ ಮಾಡಿ ಸಬ್ಮಿಟ್ ಮಾಡಿದ್ವಿ. ಎಲ್ಲ ನಾವು ಅನ್ಕೊಂಡಂಗೆ ಆಗಿ ಫೈನಲಿ ಅವಾರ್ಡ್ ಬಂದಿದೆ. ತುಂಬಾ ಖುಷಿಯಾಗಿರೋ ನಮ್ಮ ಊರಿಗೆ, ನಮ್ಮ ತಾಲೂಕು, ಬೆಳ್ತಂಗಡಿ ತಾಲೂಕೆ, ಡಿಸ್ಟ್ರಿಕ್ಟ್, ಸ್ಟೇಟ್ ಎಲ್ರಿಗೂ ಖುಷಿ ಪಡುವಂತ ವಿಷಯ. ನಮ್ಗಂತೂ ತುಂಬಾ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಹೌದು ಹೌದು ಹೌದು. ಇನ್ನು ಇದೀಗ ಓಕೆ, ಈ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಈ ಒಂದು ಕುತ್ಲೂರು ಅನ್ನುವಂತ ಗ್ರಾಮ ಕೂಡ ಸೇರ್ಪಡೆ ಆಗಿದ್ದು ಒಂದು ಖುಷಿಯ ವಿಚಾರ. ಅದೇ ರೀತಿಯಾಗಿ ಅಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಕೂಡ ಆಗ್ಬೇಕಾಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು, ಅಂದ್ರೆ ಇಲ್ಲಿವರೆಗೆ ಒಂದು ಕುಗ್ರಾಮ ಅಂತ ಹೇಳ್ತಾ ಇದ್ರು. ಇವಾಗ ಆ ಕುಗ್ರಾಮ ನಕ್ಸಲ್ ಪೀಡಿತ ಏರಿಯಾ ಅಂತ ಇತ್ತು, ಅದು ಇವಾಗ ತೆಗ್ದು ಹಾಕಿ ಅವಾರ್ಡ್ ವಿನ್ನಿಂಗ್ ವಿಲೇಜ್ ಅಂತ ಕನ್ವರ್ಟ್ ಆಗಿದೆ. ಇದರಿಂದ ನಮ್ಗೆ ಅಂದ್ರೆ ಫಸ್ಟ್ಲಿ ಟೂರಿಸಂ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಅಂದ್ರೆ ಪಬ್ಲಿಸಿಟಿ ಸಿಕ್ತು, ನ್ಯಾಷನಲ್ ಲೆವೆಲ್ ಪಬ್ಲಿಸಿಟಿ ಸಿಕ್ತು ನಮ್ಮ ವಿಲೇಜ್ಗೆ. ಜೊತೆಗೆ ಅಂದ್ರೆ ಅಲ್ಲಿ ಇರುವ ನಮ್ಮ ಊರಿನ ಜನರಿಗೂ ತುಂಬಾ ಸ್ವಉದ್ಯೋಗ ಆತರ ತುಂಬಾ ಆಪ್ಷನ್ಸ್ ಇದೆ ಈಗ. ಅದ್ರ ಜೊತೆಗೆ ಇನ್ನು ಡೆವಲಪ್ಮೆಂಟ್ ಮಾಡಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಮತ್ತೆ ರಾಜ್ಯ ಸರ್ಕಾರದಿಂದ ನಮ್ಗೆ ಅನುದಾನ ಸಿಗ್ಬೋದಂತ ಹೋಪ್ಸು ಇದೆ. ಇದೆಲ್ಲ ಕನ್ಸಿಡರ್ ಮಾಡಿ ತುಂಬಾನೇ ನಾವಂತೂ ಪ್ಲಾನ್ ಮಾಡ್ತಿದೀವಿ ಟೂರಿಸಂ ಹಬ್ ಮಾಡ್ಬೇಕಂತ. ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಕುತ್ಲೂರು ವಿಲೇಜ್ ಅನ್ನ ಟೂರಿಸಂ ಹಬ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದೀವಿ ಮೇಡಮ್. ಹರೀಶ್ ಅವ್ರೆ, ಏನೆಲ್ಲ ಕಳಿಸಿದ್ರಿ? ಈಗ ಈ ಪ್ರಶಸ್ತಿ ಕಳೆದ ಬಾರಿ ನಿಮ್ಗೆ ಯಾಕೆ ಸಿಗ್ಲಿಲ್ಲ ಮತ್ತೆ ಈ ಬಾರಿ ಸಿಗ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರಿ, ಹೇಗೆ ಅದು? ಕಳೆದ ಬಾರಿ ಅಂದ್ರೆ ನಾವು ಫಸ್ಟ್ ಟೈಮ್ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿದ್ದು. ಕೆಲವೊಂದು ಏರಿಯಾ ಮೋಸ್ಟ್ಲಿ ಕವರ್ ಮಾಡಕ್ ಆಗಿಲ್ಲ ಅನ್ಸುತ್ತೆ. ಅಂದ್ರೆ ಅದು ಅದರಲ್ಲಿ ಆಲ್ಮೋಸ್ಟ್ 40 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ ವಿತ್ ಪ್ರೂಫ್, ವಿತ್ ಇಮೇಜಸ್ ಅಂದ್ರೆ ಫೋಟೋಸ್ ಎಲ್ಲ ಶೇರ್ ಮಾಡ್ಬೇಕು. ಅದ್ರ ಜೊತೆ ಪ್ರತಿಯೊಂದು ಕ್ವಶನ್ಗೂ ಏನ್ ಡೀಟೇಲ್ಸ್ ಬೇಕೆಲ್ಲ ಕವರ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿತ್ತು. ಅದರಲ್ಲಿ ಮೋಸ್ಟ್ಲಿ ಅಂದ್ರೆ ಲಾಸ್ಟ್ ಟೈಮ್ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಒಂದೇ ಕ್ಯಾಟಗರಿ ಇತ್ತು, ಆಲ್ ಓವರ್ ಇಂಡಿಯಾ ಒಂದೇ ಕ್ಯಾಟಗರಿ ಇತ್ತು. ಈ ಸಲ ಒಟ್ಟು 8 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಅಡ್ವೆಂಚರಸ್ ನಾವು ಅದರಲ್ಲಿ ಅಡ್ವೆಂಚರಸ್ ಗೆ ನಾಮಿನೇಟ್ ಮಾಡಿದ್ವಿ. ಸೊ ಅದು ಒಂದು ಅಡ್ವಾಂಟೇಜ್ ಆಯ್ತು. ಅದ್ರ ಜೊತೆಗೆ ಲಾಸ್ಟ್ ಟೈಮ್ ಗಿಂತ ತುಂಬಾನೇ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ವಿ. ನಮ್ಮ ವಿಲೇಜ್ ಪ್ರತಿ ಮೂಲೆ ಹೋಗಿ ಏನೆಲ್ಲ ಅಂದ್ರೆ ಪ್ರತಿ ಒಂದು ಪಾಯಿಂಟ್ ನು ಕವರ್ ಮಾಡಿದ್ದೀವಿ. ಸೊ ಅದು ಒಂದು ಪಾಸಿಟಿವ್ ಆಯ್ತು. ಜೊತೆಗೆ ಕುತ್ಲೂರು ಜೊತೆಗೆ ನಮ್ ಸುತ್ತಮುತ್ತ ಇರೋ ಟೂರಿಸಂ ಪ್ಲೇಸಸ್, ಅದನ್ನು ಸರೌಂಡಿಂಗ್ಸ್ ಅಲ್ಲಿ ಏನೆಲ್ಲ ಇದೆ ಅದನ್ನು ಇನ್ಫಾರ್ಮೇಶನ್ ಕೊಡಕ್ಕೆ. ನಮ್ಮ ಮಂಗಳೂರು, ಉಡುಪಿ, ಧರ್ಮಸ್ಥಳ ಎಲ್ಲ ಈ ತರ ತುಂಬಾ ಆಪ್ಷನ್ಸ್ ಟೂರಿಸಂ ಡೆಸ್ಟಿನೇಷನ್ಸ್ ಇರೋದ್ರಿಂದ ಅದು ಒಂದು ಅಡ್ವಾಂಟೇಜ್ ಆಯ್ತು. ಎಷ್ಟು ಸಮಯ ಹಿಡಿತು ನಿಮಗೆ ಇಷ್ಟೆಲ್ಲ ವರ್ಕ್ ಮಾಡೋದಕ್ಕೆ? ನೀವು ನಿಮ್ಮ ವರ್ಕ್ ಬಿಟ್ಟಿದ್ನ ಮಾಡಿದ? ಹೌದು, ಅಂದ್ರೆ ಇದು ಆಲ್ಮೋಸ್ಟ್ ಲೈಕ್ 7 months ಪ್ರೋಸೆಸ್. ಅಂದ್ರೆ ನಾವು ಫೆಬ್ರವರಿ ಸಬ್ಮಿಟ್ ಮಾಡಿದ್ದು ಇನಿಷಿಯಲಿ. ಡಾಕ್ಯುಮೆಂಟ್ಸ್ ರೆಡಿ ಮಾಡಕ್ಕೆ ಒಂದು 3-4 ವಾರ ತಗೊಂಡಿದೀವಿ. ಅದು ಫಸ್ಟ್ ಟೈಮ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ಅದು ಡಿಸ್ಟ್ರಿಕ್ಟ್ ಲೆವೆಲ್ ಇವ್ಯಾಲ್ಯೂಷನ್, ಆಮೇಲೆ ಸ್ಟೇಟ್ ಲೆವೆಲ್ ಇವ್ಯಾಲ್ಯೂಷನ್ ಆಗಿ ಸೆಂಟ್ರಲ್ ಗೆ ಹೋಗುತ್ತೆ. ಸೆಂಟ್ರಲ್ ಇಂದ ಮತ್ತೆ ಫೈನಲ್ ರೌಂಡ್ ಗೆ ಸೆಲೆಕ್ಟ್ ಆದ್ಮೇಲೆ ಇನ್ನು ಎಕ್ಸ್ಟ್ರಾ ಬರೀ ಒಂದ್ ದಿವಸ ಟೈಮ್ ಕೊಟ್ಟಿದ್ರು ನಮ್ಗೆ. ಅದ್ರಲ್ಲಿ ಒಂದು ವಿಡಿಯೋ 3 minutes ವಿಡಿಯೋ, ಶಾರ್ಟ್ ವಿಡಿಯೋ ಮಾಡಿ ಜೊತೆಗೆ PPT ಪ್ರೆಸೆಂಟೇಷನ್ ರೆಡಿ ಮಾಡಕ್ಕಿತ್ತು. ಸೊ ಅದು ವಿದಿನ್ 1 day ಎಲ್ಲ ನಮ್ಮ ಮೋಸ್ಟ್ಲಿ ಇವಾಗ ಯೂಟ್ಯೂಬ್ ಅಲ್ಲಿ ಎಲ್ಲರೂ ನೋಡಿರ್ಬೋದು ವಿಡಿಯೋ ನಮ್ ವಿಲೇಜ್ ಬಗ್ಗೆ ಇರೋದು. ಅದೆಲ್ಲ ರೆಡಿ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಪ್ರೆಸೆಂಟೇಷನ್ ಎಲ್ಲ ಕೊಡಕ್ಕಿತ್ತು. ಅದೆಲ್ಲ ಆದ್ಮೇಲೆ ಆಲ್ಮೋಸ್ಟ್ ಇದೆಲ್ಲ ನಡೆದಿರೋದು ಏಪ್ರಿಲ್ ಟೈಮ್ ಅಲ್ಲಿ. ಅಂದ್ರೆ ಲಾಂಗ್ ಪ್ರೊಸೆಸ್, ತುಂಬಾನೇ ಟೈಮ್ ತಗೊಂಡಿದ್ವಿ. ನಾವು ತುಂಬಾನೇ ಎಫರ್ಟ್ ಹಾಕಿದೀವಿ. ಕೆಲವೊಂದ್ ದಿವಸ ರಜೆ ಮಾಡಿ ವರ್ಕ್ ಮಾಡಿದೀವಿ. ಆಫೀಸ್ ಕೆಲಸ ಬಿಟ್ಟು ಇದು ಮಾಡಿದೀವಿ. ಸರ್, ಈಗ ನಿಮ್ಗೆ ನಿಮ್ಮ ಅನುಭವ ಹೇಳಿ ಸರ್, ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಅದನ್ನ ನೀವು ವ್ಯಕ್ತಪಡಿಸಬೇಕು ಅಂತ ಇದ್ದೀರಾ? ನೋ ವರ್ಡ್ಸ್ ಎಕ್ಸ್ಪ್ರೆಸ್ ಮ್ಯಾಮ್. ಡೆಫಿನೆಟ್ಲಿ ಅಂದ್ರೆ ನಮ್ಮ ಎಫರ್ಟ್ ಗೆ ಫಸ್ಟ್ ಆಫ್ ಆಲ್ ಒಂದು ರಿಸಲ್ಟ್, ಒಳ್ಳೆ ಪಾಸಿಟಿವ್ ರಿಸಲ್ಟ್ ಸಿಕ್ತು. ಲಾಸ್ಟ್ ಟೈಮ್ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು, ಆದ್ರೆ ಈ ಸಲ ಅದನ್ನ ಓವರ್ ಟೇಕ್ ಮಾಡ್ಬೇಕು. ಮತ್ತೆ ಇನ್ನು ಅದಕ್ಕೋಸ್ಕರ ಎಕ್ಸ್ಟ್ರಾ ಎಫರ್ಟ್ ಆಗಿದ್ವಿ ಈ ಸಲ. ಅದು
ಪಾಸಿಟಿವ್ ರಿಸಲ್ಟ್ ಬಂದಾಗ ಅದು ಹೇಳಕ್ಕೆ ಆಗಲ್ಲ. ನಮ್ಮ ಊರಲ್ಲೂ ಮೋಸ್ಟ್ಲಿ ಇವಾಗ ಕ್ರ್ಯಾಕರ್ಸ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರ್ಬೋದು ಅಂತ ಅನ್ಕೊಂತಿದೀವಿ. ಊರಲ್ಲೂ ಎಲ್ರು ತುಂಬಾ ಖುಷಿಯಾಗಿದ್ದಾರೆ. ನಮ್ಗಂತೂ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ. ನಮ್ಮ ಶಾಸಕರಿಂದ ಆಗಿರ್ಬೋದು, ಯಾರೇನಾದ್ರೂ ಕರೆ ಬಂತ ಇದ್ರ ಬಗ್ಗೆ ನಿಮ್ಗೆ ಪ್ರಶಂಸೆ ಕೊಡೋಕೋಸ್ಕರ ಏನಾದ್ರು? ಹೌದು, ಅಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲ ಇದು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಜೊತೆಗೆ ನಮ್ಮ ವಿಲೇಜ್ ಇಂದನೂ ಎಲ್ಲರೂ ತುಂಬಾ ಖುಷಿ ಇರೋದು ನಮ್ಗೆ. ತಾವೀಗ ಎಲ್ಲಿದ್ದೀರಿ? ದೆಹಲಿಯಲ್ಲಿ ಈಗಷ್ಟೇ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದೀರಿ ಅಲ್ವಾ? ಹೌದು ಹೌದು, ಅಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಎಲ್ಲ ಮುಗೀತು. ಇವಾಗ ಇನ್ನು ಡೆಲ್ಲಿಯಲ್ಲೇ ಇದ್ದೀವಿ. ಇನ್ನು ಡೆಲ್ಲಿಯಲ್ಲೇ ಇದ್ದೀರಿ? ಹೌದು ಹೌದು. ತಗೊಂಡ್ ಬರೋದು ಯಾವಾಗ? ನಾವು ನಾಳೆ ನೈಟ್ ಹೊರಡ್ತಿದ್ವಿ, ರಿಟರ್ನ್ ಹೊರಡ್ತಿದ್ವಿ. ಸಂಡೇ ರಿಟರ್ನ್ ರೀಚ್ ಆಗ್ತೀವಿ. ನೀವು ಬೆಂಗಳೂರಿಗೆ ಹೋಗ್ತೀರಾ ಅಥವಾ ಡೈರೆಕ್ಟ್ ಆಗಿ ಕುತ್ಲೂರಿಗೆ ಬರುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ಬಿಕಾಸ್ ನಾವು ಕೂಡ ಬರ್ಬೇಕಲ್ಲ. ಓಕೆ, ನಾನು ಆಕ್ಚುಲಿ ಬ್ಯಾಂಗ್ಳೂರ್ಲೇ ಇರೋದು. ಶಿವರಾಜ್ ಅವರು ಕುತ್ಲೂರಿಗೆ ಬರ್ತಾರೆ, ಡೈರೆಕ್ಟ್ ಕುತ್ಲೂರಿಗೆ ಬರ್ತಾರೆ. ಹೌದಾ? ಓಕೆ, ಖಂಡಿತ ನೀವು ಬಂದ ನಂತರ ಮತ್ತೆ ನಾವು ಆ ಸುದ್ದಿ ನಾವು ಕವರೇಜ್ ಮಾಡ್ತೀವಿ ಸರ್. ಮತ್ತೊಮ್ಮೆ ನಿಮ್ಗೆ ಕಂಗ್ರಾಚುಲೇಷನ್ ಹೇಳ್ತಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ಸ್ ಎವ್ರಿವನ್. ಓಕೆ ದಾಮು, ಈ ಒಂದು ವಿಷಯ ನಿಜಕ್ಕೂ ನಾವೆಲ್ಲರೂ ಕೂಡ ಖುಷಿ ಪಡಲೇಬೇಕು. ಯಾಕಂತ ಹೇಳಿದ್ರೆ ಅದು ಬೆಳ್ತಂಗಡಿ ತಾಲೂಕು ಇರುವಂತಹ ಒಂದು ನಾರಾವಿಯ ಒಂದು ವ್ಯಾಪ್ತಿಯಲ್ಲಿರುವಂತಹ ಒಂದು ಜಾಗ. ತುಂಬಾ ಆಗ್ಲೇ ಹೇಳಿದ ನಕ್ಸಲೈಟ್ ಪೀಡಿತ ಜಾಗ ಅನ್ನುವಂತ ಒಂದು ಹೆಸರಿತ್ತು. ಸೊ ಈ ಜಾಗ ಇನ್ನು ಮುಂದೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು, ಇದರ ಬಗ್ಗೆ ನಮ್ಮ ಶಾಸಕರು ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು ಅಂತ ನೀವು ಹೇಳ್ತೀರಾ ಅಂತ ನಮ್ಮ ಸುದ್ದಿ ಮಾಧ್ಯಮದ ಪರವಾಗಿ. ಈ ಕುತ್ಲೂರಿಗೆ ಇಂಥದ್ದೊಂದು ಸಾಹಸಮಯ ವಿಭಾಗದಲ್ಲಿ ಪ್ರಶಸ್ತಿ ಬಂದಿದೆ. ಕುತ್ಲೂರು ಪ್ರವಾಸೋದ್ಯಮವಾಗಿ ಅಭಿವೃದ್ಧಿ ಆಗಬಹುದು. ಅಲ್ಲಿರ್ತಕ್ಕಂಥ ಜನಜೀವನವು ಕೂಡ ಬದಲಾಗಬೇಕು. ಕೇವಲ ಪ್ರವಾಸೋದ್ಯಮದ ತಾಣ ಆಗುವ ಜೊತೆಗೆ ಅಲ್ಲಿ ಬದುಕ್ತಾ ಇರುವಂತವ್ರು ಬಹಳಷ್ಟು ಜನ ಈಗಲೂ ಕೂಡ ನಮ್ಗೆ ಅರಣ್ಯ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ, ನಮ್ಮನ್ನ ಇಲ್ಲಿಂದ ಎಬ್ಬಿಸುವಂತ ಸಾಧ್ಯತೆ, ಈ ಭೀತಿಯಲ್ಲಿದ್ದಾರೆ. ಹಾಗಂತ ಅವ್ರು ಇವತ್ತು ನಿನ್ನೆ ಕೂತವರಲ್ಲ. ಶತಮಾನಗಳಿಂದ 100 ವರ್ಷಗಳ ಹಿಂದೆ ಅಲ್ಲಿ ಕೂತವರಿದ್ದಾರೆ. ಅಲ್ಲಿ ಹೋದ್ರೆ ಅವರ ಮನೆಗಳ ಇದು ನಮ್ಮ ಹಿಂದೆ ಇದ್ದಂತ ಮನೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಾಣಿಗಳ ಜೊತೆಗೆ ಅವ್ರಿಗೊಂದು ಒಡನಾಟ ಇದೆ. ನಾವು ಅಲ್ಲಿಗೆ ಹೋದಾಗ ನಾವಿಲ್ಲಿ ನಾಡಿನಲ್ಲಿ ಚಿರತೆ ಅಂತ ಹೇಳ್ತೀವಿ, ಅವ್ರು ನೈಪಿಲಿ ಅಂತ ಹೇಳ್ತಾರೆ. ನಾವು ಮೊನ್ನೆ ನೈಪಿಲಿ ನಾವು ನಡ್ಕೊಂಡು ಹೋಗುವಾಗ ಬರ್ತಾ ಇತ್ತು ಅಂತ ಈ ರೀತಿ ಮಾತಾಡ್ತಾರೆ. ನಾವಿಲ್ಲಿ ಚಿರತೆ ಬಂದ ಕೂಡಲೇ ಅದನ್ನ ಅದಕ್ಕೆ ಬೋನಿಟ್ಟು ಅದನ್ನ ವಾಪಸ್ ಕಾಡಿ ಕಳಿಸುವಂತ ಮಾಡ್ತಿರ್ತೀರಿ. ಆದ್ರೆ ಅವ್ರು ಹಾಗಲ್ಲ, ಅಲ್ಲಿ ಅದರ ಜೊತೆಗೆ ಬದುಕುವಂಥದ್ದು ಅದನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿ ಒಂದಷ್ಟು ಸಂಶೋಧಕರು ಕೂಡ ಇದ್ದಾರೆ. ನಾವು ಕರೆಂಟ್ ಇಲ್ಲ ಅಂತ ಹೇಳ್ತೀವಿ, ಕೆಲವೊಂದು ಕಡೆಗೆ ಕರೆಂಟಿನ ವ್ಯವಸ್ಥೆಯನ್ನು ಅವರೇ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿಯ ಬೆಟ್ಟದ ತುದಿಯಿಂದ ಬರುವಂತಹ ನೀರಿನ ಮೂಲಕ ಕರೆಂಟ್ ಅನ್ನ ಉತ್ಪಾದನೆ ಮಾಡುವಂತದ್ದು ಎಲ್ಲರೂ ಕೆಲವರಿಗೆ ಆಗುವಂತವ್ರು ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಬಹಳ ವ್ಯವಸ್ಥಿತವಾಗಿ ನೋಡಿ, ಅಲ್ಲಿ ಫೋಟೋ ಬರ್ತಾ ಇದೆ. ಈಗಷ್ಟೇ ಇವತ್ತು ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತಹ ಫೋಟೋ ಬರ್ತಾ ಇದೆ. ಆ ಫೋಟೋ ಬರ್ತಾ ಇರುವಂತದನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಯಾವ ರೀತಿಯಾಗಿ ಅಲ್ಲಿ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಆ ಫೋಟೋ ಬರ್ತಾ ಇದೆ. ಅದರ ಜೊತೆಗೆ ಅವರು ಒಂದು ಮಾತಾಡುವಾಗ ಬಹಳ ಖುಷಿ ವ್ಯಕ್ತಪಡಿಸಿದ್ರು, ಸಂತಸ ವ್ಯಕ್ತಪಡಿಸಿದ್ರು. ಜೊತೆಗೆ ಅವರು ಹೇಳುವಂಥದ್ದು, ನಾವು ಪ್ರಯತ್ನ ಪಟ್ಟಿದ್ವಿ, ನಾವು ನಮ್ಮದೇ ಆದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ. ಆದ್ರೆ ಆ ವ್ಯವಸ್ಥೆಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಗೊತ್ತಿರ್ಲಿಲ್ಲ. ಕಳೆದ ಬಾರಿ ನಮಗೆ ಮಿಸ್ ಆಗಿತ್ತು, ಈ ಬಾರಿ ಸಿಕ್ಕಿದೆ. ನಮ್ಮ ಊರಿನಲ್ಲಿ ಈಗ ಕ್ರ್ಯಾಕರ್ಸ್ ಸಿಡಿಬಹುದು, ನಮ್ಮ ಊರಿನಲ್ಲಿ ಸಂಭ್ರಮಾಚರಣೆ ಮಾಡಬಹುದು ಅಂತ. ಅದರ ಜೊತೆಗೆ ಅವರ ಇಡೀ ಊರು ಸಂಭ್ರಮಾಚರಣೆ ಮಾಡಬೇಕು, ಅವರ ಮನೆಯಲ್ಲಿ ಸಂಭ್ರಮ ಆಗಬೇಕು, ಅವರ ಆ ಹಿಂದಿನ ಜೀವನ ಗೊತ್ತಾಗಬೇಕು ಅನ್ನುವಂಥದ್ದು ನಾವು ಇನ್ನೊಂದು ಕರೆಯಲಿದ್ದಾರೆ. ಈಗ ಕರೆಯನ್ನ ಸ್ವೀಕಾರ ಮಾಡ್ತೇವೆ. ಇಲ್ಲ, ತಾಂತ್ರಿಕ ದೋಷ. ಈಗ ನಮ್ಮ ಊರಿದ್ದು ಒಂದು ಕುತ್ಲೂರಿನ ಒಂದು ಸಂತೋಷ. ಈಗ ಕುತ್ಲೂರು ನಾವು ನಮ್ಮ ಊರಿನ ಒಂದು ಪ್ರವಾಸೋದ್ಯಮ ತಾಣ ಅಂತ ನಾವು ಹೆಮ್ಮೆ ಹೇಳ್ಕೋಬಹುದು. ಏನ್ ಹೇಳ್ತೀರಿ? ಹೌದು, ಈಗ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಿಸಿದ ಸಂದರ್ಭದಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಒಂದು ಹೆಮ್ಮೆ ವಿಷಯ, ಅಭಿನಂದನಾರ್ಹ ವಿಷಯ. ಅದು ಕಳೆದ ಸಲ ಪ್ರಶಸ್ತಿಗೆ ಪ್ರಯತ್ನ ಪಟ್ಟಿದ್ರು, ಅದಾಗಿರ್ಲಿಲ್ಲ. ಆದ್ರೆ ಅವರು ಪ್ರಯತ್ನವನ್ನು ಬಿಡ್ಲಿಲ್ಲ. ಒಂದು ನಮ್ಮ ಊರಿಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ಆಕ್ಚುಲಿ ಕುತ್ತೂರು ನಾರಾವಿ ಅಂತ ಹೇಳಿದ್ರೆ ತುಂಬಾ ಸಮಯದಿಂದ ನಕ್ಸಲ್ ಪೀಡಿತ ಪ್ರದೇಶ ಅನ್ನುವಂಥದ್ರಲ್ಲಿ ಹಣೆಪಟ್ಟಿ. ಈಗಾಗಲೇ ನೀವು ಇಬ್ರು ವಿವರಣೆ ಕೊಡುವಾಗ ಹೇಳಿದ್ರಿ. ಕುತ್ಲೂರು ಅಂತ ಹೇಳಿದ ಕೂಡಲೇ ಅದೊಂದು ಹಿಂದುಳಿದ ಪ್ರದೇಶ, ನಕ್ಸಲ್ ಪೀಡಿತ ಪ್ರದೇಶ ಅನ್ನುವಂಥದ್ದು. ನಕ್ಸಲ್ರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಈ ಅಭಿವೃದ್ಧಿ ಆಗದೇ ಇರುವಾಗಲೇ ಅವರು ಜಾಸ್ತಿ ಅಲ್ಲಿ ಚಟುವಟಿಕೆಯನ್ನು ತೋರಿಸ್ತಾರೆ. ಯಾಕಂತೇಳಿ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳುವಂತ ಪ್ರತಿಭಟನಾತ್ಮಕವಾಗಿ. ಕುತ್ತೂರಿಗೆ ಸಂಬಂಧಪಟ್ಟ ನಮ್ಮ ಕಾರ್ಕಳ ಇದು ಭಾಗದಲ್ಲಿ ನಕ್ಸಲರು ಎನ್ಕೌಂಟರ್ ಆದ ನಂತರ ಇತಿಹಾಸ ಇದೆ. ಫಾತಿಮಾ, ಹಾಜಿಮಾ ಇವರ ಹೆಸರಿನಲ್ಲಿ ಎಲ್ಲ ತುಂಬಾ ಅಲ್ಲಿ ಗಲಾಟೆಗಳಾಗಿದೆ. ಮತ್ತೆ ಇತ್ತೀಚೆಗೆ ಕೂಡ ಅಲ್ಲಲ್ಲಿ ನಕ್ಸಲರು ಕಾಣಿಸ್ಕೊಳ್ತಾರೆ. ಸುಳ್ಯ ಭಾಗದಲ್ಲಿ, ಬೆಳ್ತಂಗಡಿ ಭಾಗದಲ್ಲಿ ಅಂತೇಳಿ ಅದಕ್ಕೆ ಒಂದು ಕೂಮಿಂಗ್ ಮಾಡುವಂತ ವ್ಯವಸ್ಥೆ ಎಲ್ಲ ಮಾಡಿದ್ರು.
ಆದ್ರೆ ಇದು ಒಂದು ಪಾಸಿಟಿವ್ ಸುದ್ದಿ. ನಾವು ಖಾಲಿ ಬೆಳ್ತಂಗಡಿ ವಿಚಾರ ಬಂದಾಗ ನೆಗೆಟಿವ್ ವಿಚಾರಗಳನ್ನೇ ಮಾತಾಡುವಂತದ್ದಲ್ಲ. ಒಂದು ಪಾಸಿಟಿವ್ ವಿಚಾರವಾಗಿ ಪಾಸಿಟಿವ್ ಸುದ್ದಿಗಳನ್ನ ಕೊಡುವಂತ ವ್ಯವಸ್ಥೆಯಲ್ಲಿ ಇದೊಂದು ಪ್ರಯತ್ನ ಆಗಿದೆ. ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸುದ್ದಿ ಬಳಗ ಅಭಿನಂದನೆಯನ್ನು ಸಲ್ಲಿಸ್ತದೆ. ಓಕೆ ಸರ್, ಇದೀಗ ನಾವು ಎರಡನೇ ವಿಷಯಕ್ಕೆ ಹೋಗೋಣ. ಇದು ನಮ್ಮ ಶಾಸಕ ಹರೀಶ್ ಪೂಂಜಾ ಅವರ ವಿಚಾರವಾಗಿ. ಈ ಹಿಂದೆ ಈ ಅಕ್ರಮ ಗಣಿಗಾರಿಕೆ ಮತ್ತೆ ಈ ಸ್ಫೋಟಕ ಕಾಯ್ದೆಯಡಿ ಅವರನ್ನು ಶಶಿರಾ ಶೆಟ್ಟಿ ಅವರನ್ನ ಬಂಧನ ಮಾಡಲಾಗಿತ್ತು. ಆ ಟೈಮಲ್ಲಿ ಶಾಸಕ ಹರೀಶ್ ಪೂಂಜಾ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಿದ ಕಾರಣಕ್ಕೋಸ್ಕರ ಅವರನ್ನ ಬಂಧನ ಮಾಡಲಾಗಿತ್ತು ಅನ್ನೋ ಸುದ್ದಿ ಪ್ರಸಾರ ಆಗಿತ್ತು. ಇದ್ರ ಬಗ್ಗೆ ಇದೀಗ ನೀವೇ ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿ ಒಂದು ವಿಷಯವನ್ನು ಸಂಗ್ರಹ ಮಾಡಿದಿರಿ. ಅದ್ರ ಬಗ್ಗೆ ನೀವಾಗಿ ಹೇಳಿದ್ರೆ ಉತ್ತಮ ಸರ್. ಇದು ಬೆಳ್ತಂಗಡಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದು ಕುತೂಹಲ ಮತ್ತು ಗೊಂದಲವನ್ನು ಉಂಟು ಮಾಡಿತ್ತು. ಬೆಳ್ತಂಗಡಿ ತಾಲೂಕು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಶಶಿರಾ ಶೆಟ್ಟಿ ಅವರನ್ನ ಪೊಲೀಸರು ಕಳೆದ ಮೇ 16ನೇ ತಾರೀಕಿನಂದು ಅರೆಸ್ಟ್ ಮಾಡ್ತಾರೆ. ಯಾವ ಆರೋಪ ಹೊರಿಸ್ತಾರೆ ಅಂತ ಹೇಳಿದ್ರೆ, ಅವರೊಬ್ಬ ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಮತ್ತು ಸ್ಫೋಟಕ ದಾಸ್ತಾನು ಇರಿಸಿಕೊಂಡಿದ್ದಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಅವರನ್ನು ಅರೆಸ್ಟ್ ಮಾಡ್ತಾರೆ. ಈ ವಿಚಾರ ಗೊತ್ತಾದ ಕೂಡಲೇ ಹರೀಶ್ ಪೂಂಜಾ ಅವರು ಮೇ 16 ತಾರೀಕು ರಾತ್ರಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಪ್ರತಿಭಟನೆ ಮಾಡ್ತಾರೆ. ನೀವು ಕಾನೂನು ಬಾಹಿರವಾಗಿ ಶಶಿರಾ ಶೆಟ್ಟಿಯನ್ನು ಅರೆಸ್ಟ್ ಮಾಡಿದ್ದೀರಿ, ಬಿಡುಗಡೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾರೆ. ಅವರೊಟ್ಟಿಗೆ ಕಾರ್ಯಕರ್ತರು ಒಂದಷ್ಟು ಜನ ಸೇರಿಕೊಳ್ತಾರೆ. ಮಂಡಲ ಬಿಜೆಪಿ ಅಧ್ಯಕ್ಷರಾಗಿರುವಂತ ಶ್ರೀನಿವಾಸರಾವ್ ಅವರಿದ್ರು. ಬೆಳಿಗ್ಗೆ ತನಕ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಶಶಿರಾ ಶೆಟ್ಟಿ ಅವರನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ, ಯಾಕಂತ ಹೇಳಿದ್ರೆ FIR ಆಗಿ ಅವರನ್ನು ಅರೆಸ್ಟ್ ಮಾಡಿ ಆಗಿತ್ತು. ಆನಂತರ 18ನೇ ತಾರೀಕು 2 ದಿನ ಬಿಟ್ಟು ಹರೀಶ್ ಪೂಂಜಾ ಮತ್ತು ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯ್ಕ ಬೇರೆ ಅವರ ನೇತೃತ್ವದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತದೆ. ಶಶಿರಾ ಶೆಟ್ಟಿ ಅವರು ಬಂಧಿಸುವಂತ ಕ್ರಮ ಸರಿಯಲ್ಲ, ಕಾರ್ಯಕರ್ತರನ್ನ ತೇಜೋವಧೆ ಮಾಡೋದಕ್ಕೋಸ್ಕರ ನೀವು ಬಂಧನ ಮಾಡಿದಿರಿ, ರಾಜಕೀಯ ಪ್ರೇರಿತವಾಗಿ ಬಂಧನ ಮಾಡಿದಿರಿ ಅಂತ ಪ್ರತಿಭಟನೆ ಆಗಿತ್ತು. ಆ ಎರಡೂ ಘಟನೆಯಲ್ಲಿ ಸಂಬಂಧಪಟ್ಟು ಕೂಡ ಈ ಸ್ಫೋಟಕ ಕಾಯ್ದೆ ಮತ್ತು ಅಕ್ರಮ ಗಣಿಗಾರಿಕೆಯಲ್ಲಿ ಶಶಿರಾ ಶೆಟ್ಟಿ ಅವರ ಮೇಲೆ ದೂರು ದಾಖಲಾಗಿದ್ರು ಕೂಡ ವಿಶೇಷ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ಪ್ರತಿಭಟನೆ ಮಾಡಿದ ಶಾಸಕರ ಮೇಲೆ ಒಂದು ಕೇಸ್ ಆಯ್ತು. ಪ್ರಥಮ ಪ್ರಕರಣದಲ್ಲಿ ಒಂದು 27 ಜನರ ಮೇಲೆ ಕೇಸ್ ಮಾಡ್ತಾರೆ. ಪೊಲೀಸ್ ಠಾಣೆಗೆ ಬಂದ್ರು, ಶಾಸಕರು ಪ್ರತಿಭಟನೆ ಮಾಡಿದ್ರು, ಪೊಲೀಸ್ ಅಧಿಕಾರಿಗಳನ್ನು ನಿಂದಿಸಿದ್ರು, ಅವಾಚ್ಯವಾಗಿ ಬೈದ್ರು, ಬೆದರಿಸಿದ್ರು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಒಂದು ಕೇಸ್ ಮಾಡ್ತಾರೆ. ಮೇ 18ನೇ ತಾರೀಕಿಗೆ ಆಡಳಿತ ಸೌಧದಲ್ಲಿ ಪ್ರತಿಭಟನೆ ಮಾಡಿದಾಗ, ನೀವು ಅನುಮತಿ ಪಡೆಯದೆ ಪ್ರತಿಭಟನೆ ಮಾಡಿದ್ದೀರಿ, ಬಂದು ಹೋಗುವಂತ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದೀರಿ, ಪೊಲೀಸ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಿರಿ, ನೀವು ನಿಂದಿಸಿದಿರಿ, ಬೆದರಿಸಿದಿರಿ ಅಂತೇಳಿ ಆರೋಪ ಹೊರಿಸಿ 2ನೇ FIR ಮಾಡ್ತಾರೆ. ಇದು ದೊಡ್ಡ ವಿಚಾರ ಆಗಿತ್ತು. ಒಂದು ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತದ್ದು. ಅದರಲ್ಲಿ ಕೂಡ ಒಬ್ರು ಶಾಸಕರು ತನ್ನ ಪಕ್ಷದ ಕಾರ್ಯಕರ್ತನನ್ನ, ತನ್ನ ಪಕ್ಷದ ಮುಖಂಡರನ್ನ ಒಂದು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ದಾರೆ. ಆದ್ರೆ 2 FIR ಗಳನ್ನ ಶಾಸಕರ ಮೇಲೆ ರಿಜಿಸ್ಟರ್ ಮಾಡಿದ್ರು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ. ಇದೇ ಒಂದು ವಿಚಾರ ದೊಡ್ಡ ಚರ್ಚೆ ಆಗಿತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಒಂದು ಸ್ಫೋಟಕ ವಿಚಾರ ಏನಾಯ್ತು ಅಂತ ಹೇಳಿದ್ರೆ, ಮೇ 22ನೇ ತಾರೀಕು ಬೆಳಿಗ್ಗೆ ಪೊಲೀಸರ ತಂಡ ಹರೀಶ್ ಪೂಂಜಾ ಅವರ ಗರ್ದಾಡಿಯ ಮನೆಗೆ ಹೋಗ್ತಾರೆ. ಗರ್ದಾಡಿಯ ಮನೆಗೆ ಹೋಗಿ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಹಳಷ್ಟು ಗೊಂದಲ ಆಯ್ತು. ಅವರು ನೋಟಿಸ್ ಜಾರಿ ಮಾಡ್ಲಿಕ್ಕೆ ಹೋದ್ರ, ಅರೆಸ್ಟ್ ಮಾಡ್ಲಿಕ್ಕೆ ಹೋದ್ರ ಏನು ಅಂತ ಗೊತ್ತಾಗ್ಲಿಲ್ಲ. ಒಂದು ಸುದ್ದಿ ಹರಡಿತು, ಹರೀಶ್ ಪೂಂಜಾ ಅವರನ್ನ ಪೊಲೀಸರು ಏಕಾಏಕಿಯಾಗಿ ಬಂಧಿಸಿ ಸ್ಟೇಷನ್ಗೆ ತರ್ತಾರೆ, ಅವರನ್ನು ಜೈಲಿಗೆ ಕಳಿಸ್ತಾರೆ ಅಂತ ಹೇಳುವಂತ ಚರ್ಚೆ ಆಯ್ತು. ಯಾಕೆಂದ್ರೆ ಅಲ್ಲಿ ನಾನ್ ವೇಲೇಬಲ್ ಒಂದು ಕೇಸ್ ಇತ್ತು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಪ್ರಕರಣ. ಆ ಸಂದರ್ಭದಲ್ಲಿ ಸಾವಿರಾರು ಜನ ಸೇರಿದ್ರು ಹರೀಶ್ ಪೂಂಜಾ ಮನೆಯಲ್ಲಿ. ಕಾರ್ಯಕರ್ತರು ಸೇರಿದ್ರು, ಮುಖಂಡರು ಸೇರಿದ್ರು, ವಕೀಲರು ಸೇರಿದ್ರು, ಬೇರೆ ಬೇರೆ ಜನ ಸೇರಿ ಶಾಸಕರನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ ಅಂತ ಹೇಳಿದ್ರು. ಮಂಗಳೂರಿನ ವಕೀಲರು ಶಂಭು ಶರ್ಮಾ ಅವರ ತಂಡದವರು, ಮತ್ತೆ ನಳಿನ್ ಕುಮಾರ್ ಕಟೀಲ್ರು, ಆಗ ಸಂಸದರು, ಅವರೆಲ್ಲ ಸೇರಿ ಬಂಧನ ಮಾಡುವುದನ್ನು ವಿರೋಧಿಸಿದ್ರು. ಮತ್ತೆ ಅದರಲ್ಲಿ ಯಶಸ್ವಿ ಆದ್ರು ಕೂಡ. ಆದ್ರೆ ರಾತ್ರಿವರೆಗೆ ಭಾರಿ ದೊಡ್ಡ ಹೈಡ್ರಾಮಾ ನಡೀತು. ಹೈಡ್ರಾಮಾ ನಡೆದು ಶಾಸಕರನ್ನ ಪೊಲೀಸ್ ಸ್ಟೇಷನ್ಗೆ ಕೊಂಡೋಗ್ತಾರೆ, ಅರೆಸ್ಟ್ ಮಾಡೇ ಮಾಡ್ತಾರೆ ಅಂತೇಳಿ ವ್ಯಾಪಕ ಸುದ್ದಿ ಆಯ್ತು. ಒಮ್ಮೆಗೆ ಕಾರ್ಯಕರ್ತರನ್ನ, ಮುಖಂಡರನ್ನ ಎಲ್ಲ ಚದುರಿಸುವಂತ ವ್ಯವಸ್ಥೆ ಆಯ್ತು. ರಾತ್ರಿ 9 ಗಂಟೆ ವೇಳೆಗೆ ಹರೀಶ್ ಪೂಂಜಾ ಅವರು ಖುದ್ದಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾರೆ ಅಂತೇಳಿ ಸುದ್ದಿ ಆಯ್ತು. ಅವರು ಒಂದಷ್ಟು ಆಯ್ದ ಮುಖಂಡರುಗಳೊಟ್ಟು ಮತ್ತು ವಕೀಲರೊಟ್ಟಿಗೆ ಬೆಳ್ತಂಗಡಿ ಠಾಣೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಪ್ರಚಾರ ಆಗಿರುವಂತದ್ದು ಹರೀಶ್ ಪೂಂಜಾ ಅವರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ಅಂತ. ಮಾಧ್ಯಮದವರಿಗೆ ಒಂದು ಗೊಂದಲ, ಪೊಲೀಸ್ ಠಾಣೆಯಲ್ಲಿ ಎಲ್ಲ ಸೇರಿದವರಿಗೆ ಕೂಡ ಹರೀಶ್ ಪೂಂಜಾ ಅರೆಸ್ಟ್ ಮಾಡಿದ್ರ, ಅವರನ್ನು ಬಿಡುಗಡೆ ಮಾಡಿದ್ರ ಅನ್ನೋಂಥದ್ದು ಗೊತ್ತಾಗ್ಲಿಲ್ಲ. ಆದ್ರೆ ಹಾಗೆ SP ಆಗಿದ್ದ CB ರಿಶಾಂತ್ ಅವರು ಪೊಲೀಸರು ಮತ್ತು ಮಾಧ್ಯಮದವರು ಇರುವಂತ ವಾಟ್ಸ್ಆಪ್ ಗ್ರೂಪ್ಗೆ ಒಂದು ಸಂದೇಶ ರವಾನೆ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಹರೀಶ್ ಪೂಂಜಾ ಅವರನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೇವೆ, ಪೊಲೀಸ್ ಠಾಣೆಯಲ್ಲಿ ಬಂಧಿಸಿ ಠಾಣಾ ಜಾಮೀನಿನಲ್ಲಿ ಬಿಡುಗಡೆ ಮಾಡಿದ್ದೇವೆ ಅಂತ ಪ್ರಕಟಣೆ ಹಾಕ್ತಾರೆ. ಆ ನಂತರ ಅವರು ಮಾಧ್ಯಮದವರೊಟ್ಟಿಗೆ ಮಾತಾಡುವಾಗ ಕೂಡ ಅದೇ ವಿಚಾರವನ್ನ ಹೇಳಿರ್ತಾರೆ, ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಸ್ಟೇಷನ್ ಬೇಲಲ್ಲಿ ಬಿಡುಗಡೆ ಮಾಡಿದ್ದೇವೆ ಅಂತೇಳಿ. ಆ ನಂತರ ಅವರು ಧರ್ಮಸ್ಥಳದಲ್ಲಿ ಒಂದು ದರೋಡೆ ಪ್ರಕರಣದ ಪತ್ರಿಕಾಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಕೂಡ SP ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹರೀಶ್ ಪೂಂಜಾ ಅವರನ್ನ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂಧಿಸಿದ್ದೇವೆ ಮತ್ತು ಸ್ಟೇಷನ್ ಬೇಲಲ್ಲಿ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ. ಆದ್ರೆ ಅಲ್ಲಿ ವಿಶೇಷ ಏನಾಯ್ತು ಅಂತ ಹೇಳಿದ್ರೆ, SP ಅವರು ಒಬ್ಬ ಜಿಲ್ಲಾ ಪೊಲೀಸ್ ಘಟಕಕ್ಕೆ ಮುಖ್ಯಸ್ಥರು. ಅವ್ರು ಏನ್ ಹೇಳ್ತಾರೆ, ನಾನು ಹರೀಶ್ ಪೂಂಜಾರನ್ನ ಅರೆಸ್ಟ್ ಮಾಡಿಸಿದ್ದೇವೆ, ಜಾಮೀನಲ್ಲಿ ಬಿಡುಗಡೆ ಮಾಡಿಸಿದ್ದೇವೆ ಅಂತ. ಈಗ ನೋಡಿ, ಶಂಭು ಶರ್ಮಾ ವಕೀಲರಾಗಿರುವಂತ ಶಂಭು ಶರ್ಮಾ ಅವರಿಗೆ ನಮ್ಮ ಕರೆಯಲ್ಲಿ ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಶಂಭು ಶರ್ಮಾ ಅವರೇ.
ನಮಸ್ತೆ ನಮಸ್ತೆ ಮೇಡಮ್, ಹೇಳಿ. ಸರ್, ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆ ಓದಿದ್ರೆ ನಮ್ದು ಒಂದು ಮಾಹಿತಿ ನಾವು ಹಾಕಿದ್ವಿ, ಅದು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಮಾತ್ರ. ನಮ್ಮ ಸಂಪಾದಕರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ್ ಅವರು ಮಾಹಿತಿ ಹಕ್ಕು ಕಾಯ್ದೆಯಡಿ ಆ ಒಂದು ಮಾಹಿತಿಯ ಸಂಗ್ರಹ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಹರೀಶ್ ಪೂಂಜ್ ಅವರು ಯಾವಾಗ್ಲೂ ಕೂಡ ಬಂಧನ ಆಗಿಲ್ಲ, ಅವ್ರಿಗೆ ಜಾಮೀನು ಕೂಡ ಪಡೆದಿಲ್ಲ ಅನ್ನೋ ವಿಚಾರವಾಗಿ. ಸೊ ಇದ್ರ ಬಗ್ಗೆ ನೀವು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ರಿ. ಸೊ ಇದ್ರ ಬಗ್ಗೆ ಏನು ಸರ್ ಮಾಹಿತಿ? ನೋಡಿ, ಅವತ್ತೇ ನಾನು ನನ್ನ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೇನೆ. ಏನಂತ ಹೇಳಿದ್ರೆ, ಬೆಳ್ತಂಗಡಿ ಪೊಲೀಸ್ನವರು ಶಾಸಕರನ್ನು ಅರೆಸ್ಟ್ ಮಾಡ್ಲಿಲ್ಲ, ನಾವು ಜಾಮೀನ್ ಪಡ್ಕೊಂಡದ್ದಿಲ್ಲ, ಬಾಂಡ್ ಮಾಡಿದ್ದಿಲ್ಲ. ಒಂದು ವೇಳೆ ಅದಕ್ಕೆ ವ್ಯತಿರಿಕ್ತವಾಗಿ ಎಸ್ ಪಿ ಅವರು ಹೇಳಿದ್ದಾರೆ ಅಂತ ಹೇಳಿ ಆದ್ರೆ ಅದು ಸತ್ಯಕ್ಕೆ ದೂರ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಆವಾಗ ಎಸ್ ಪಿ ಹೇಳಿದ್ದೇ ಸರಿ ಎಂಬಂತೆ ಕೆಲವು ಮಾಧ್ಯಮಗಳು ಹೇಳಿದವರು. ನಾವು ಹೇಳುದು ಸುಳ್ಳು, ಅವರು ಎಸ್ ಪಿ ಅವರು ಹೇಳಿದ್ದು ಸರಿ ಅಂತ ಹೇಳಿ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನ ನೀವೇ ಅದನ್ನು ಮಾಹಿತಿ ಹಕ್ಕಿನ ಕಾನೂನನ್ವಯ ದಾಖಲೆಯನ್ನು ಪಡ್ಕೊಂಡು ನಾನು ಹೇಳಿದ್ದು ಸರಿ ಅಂತ ಹೇಳುವಂತದ್ದನ್ನು ನೀವು ನಿರೂಪಿಸಿರಿ. ಅದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನಾನು ಮಾಡುವ ಕೆಲಸ ನನ್ನ ಕೆಲಸದ ಒತ್ತಡದಿಂದಾಗಿ ಮತ್ತೆ ನನ್ನ ಬಗ್ಗೆ ಹಾಕಲಿಲ್ಲ, ಆದ್ರೆ ನೀವು ಪತ್ರಿಕಾ ಮಾಧ್ಯಮದ ಒಂದು ಕೀಳು ಬಿಡ್ಲಿಲ್ಲ ಅಂತ ಶ್ಲಾಘನೀಯ ಅಂತ ಹೇಳ್ತೇನೆ ನಾನು. ವಕೀಲ್ರೆ, ಅದು ಬಹಳಷ್ಟು ಗೊಂದಲ ಉಂಟಾಗಿತ್ತಲ್ವಾ? ಹೌದು. ಎಸ್ ಪಿ ಅವರು ಒಬ್ರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕಕ್ಕೆ ಮುಖ್ಯಸ್ಥರವರು. ಹೌದು. ಅವರು ಹೇಳುದು ಶಾಸಕರನ್ನು ಬಂಧಿಸಿದ್ದೇವೆ, ಜಾಮೀನಲ್ಲಿ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ. ಹೌದು. ಶಾಸಕರು ಮತ್ತು ಶಾಸಕರ ಪರ ವಕೀಲರು ನೀವು ಹೇಳುದು ಇಲ್ಲ ಅಂತ, ಘಟನೆ ಆಗ್ಲಿಲ್ಲ, ಅರೆಸ್ಟ್ ಆಗ್ಲಿಲ್ಲ, ಜಾಮೀನು ಕೊಡ್ಲಿಲ್ಲ ಅಂತ. ಹೌದು, ಅರೆಸ್ಟ್ ಆಗ್ಲಿಲ್ಲ, ಜಾಮೀನು ಕೊಡಲಿಲ್ಲ ಅಂತ ಹೇಳ್ತೇವೆ ನಾವು. ಹೌದು. ಆ ನಂತರ ತುಂಬಾ ಗೊಂದಲ ಆಯ್ತು. ಮಾಧ್ಯಮದವರು ಸುಳ್ಳು ಹೇಳ್ತಾರ, ವಕೀಲರು ಸುಳ್ಳು ಹೇಳ್ತಾರ, ಶಾಸಕರು ಸುಳ್ಳು ಹೇಳ್ತಾರ, ಎಸ್ ಪಿ ಅವರು ಸುಳ್ಳು ಹೇಳ್ತಾರ ಅನ್ನುವಂಥದ್ದಿತ್ತು. ಹೌದು. ಅದಕ್ಕೋಸ್ಕರ ನಾವೊಂದು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಹಾಕಿ ಏನು ಸತ್ಯಾಂಶ ಅಂತ ಮಾಹಿತಿ ಕೇಳಿದ್ವಿ. ನಿನ್ನೆ ಅಲ್ಲ ಮೊನ್ನೆ ನಮ್ಗೆ ಅದರ ಉತ್ತರ ಸಿಕ್ಕಿತ್ತು. ಹೌದು, ಬಂತಲ್ಲ ಈಗ. ಹೌದು, ಈಗ ಗೊಂದಲ ನಿವಾರಣೆ ಆಯ್ತು. ಈಗ ಎಸ್ ಪಿ ರಿಶಾಂತ್ ಅವರು ಈಗ ಬೆಂಗಳೂರಲ್ಲಿದ್ದಾರೆ, ವೈರ್ಲೆಸ್ ವಿಭಾಗದ ಎಸ್ ಪಿ ಅವರು. ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಕೂಡ ನಿನ್ನೆ ಮೊನ್ನೆ ಮಾಡಿದ್ದೇವೆ ನಾವು. ಯಾಕಂತೇಳಿದ್ರೆ ಆ ಸಂದರ್ಭದಲ್ಲಿ ನೀವು ಮಾಹಿತಿ ಕೊಟ್ಟಿದ್ರಿ, ಅದನ್ನ ನಂಬಿ ನಾವೆಲ್ಲ ಮಾಧ್ಯಮದವರು ಪ್ರಕಟ ಮಾಡಿದ್ದೇವೆ. ಆದ್ರೆ ಈಗ ನಿಮ್ಮದೇ ಇಲಾಖೆ ಈ ರೀತಿ ಮಾಹಿತಿ ಕೊಟ್ಟಿದೆ ಅಂತೇಳಿ ಕೇಳ್ಬೇಕು ಅಂತ ಇತ್ತು, ಆದ್ರೆ ಸಿಗ್ಲಿಲ್ಲ. ಮತ್ತೆ ಅತಿಯಾಗಿ ಒಂದು ರೀತಿಯಲ್ಲಿ ಯಾವುದು ಏನು ಹೇಳಿದ್ದಾರೆ ಅದು ರಾಂಗ್ ಸ್ಟೇಟ್ಮೆಂಟ್ ನೋಡಿ. ಹೌದು. ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋ ಕೊಟ್ಲೆ ಏನಾಗ್ತದೆ, ನಾವು ಹೇಳುದು ಸುಳ್ಳು. ಈಗ ನಮ್ಮದು ನಮ್ಮದ ಸ್ಥಿತಿ ಆಗ್ತದೆ, ಹೌದಾ? ಹೌದೌದು. ಅದು ನಾವು ಅದಕ್ಕೆ ತಲೆ ಕೊಡಿಸಿದ್ರೆ ಏನಾಗಿದೆ ನಮಗೆ ಗೊತ್ತಿದೆ. ಆದ್ರೆ ಅದನ್ನು ಮೂಲ ಹುಡುಕಿಕೊಂಡು ನೀವು ಹೋದ್ರಿ. ಹೌದು. ಅದು ಒಂದು ಅದನ್ನ ಹೇಳಿದ್ ನಾನು. ಅದು ಸತ್ಯ ಏನು ಮಿಥ್ಯೆ ಏನು ಅಂತ ಹುಡುಕಲಿಕ್ಕೆ ಪ್ರಯತ್ನ ಪಟ್ಟು ಸಫಲರಾದ್ರಿ. ಹೌದು. ಈಗ ನಮ್ಮ ವರದಿ ಬಗ್ಗೆ ಏನ್ ಹೇಳ್ತೀರಿ ವಕೀಲ್ರೆ? ಬಹಳ ಶ್ಲಾಘನೀಯ ಅಂತ ಹೇಳಿ, ಬಹಳ ಶ್ಲಾಘನೀಯ. ವಿ ಆರ್ ಇಂಡಿಕೇಟೆಡ್ ಫ್ರಮ್ ಯುವರ್ ರಿಸರ್ಚ್. ಓಕೆ ಓಕೆ ಸರ್, ಬಹಳ ಶ್ಲಾಘನೀಯ. ಆಯ್ತಾ? ಪೂರ್ತಿ ವರದಿ ಓದಿದ್ರಾ ಸರ್ ನೀವು? ಹಲೋ ಹಲೋ ಹಲೋ, ಪೂರ್ತಿ ವರದಿ ಓದಿದ್ರಾ? ಯಾರು ಮಾತಾಡುದಿಲ್ಲ? ಈಗ ದಾಮೋದರ್ ಅಂತ ಮಾತಾಡ್ತಿರೋದು. ಪೂರ್ತಿ ವರದಿ ಓದಿದ್ರಾ? ಯಾರು ಮಾತಾಡುದು? ದಾಮೋದರ್ ಅಂತ ನಮ್ಮ ನಿರೂಪಕರು. ವರದಿ ಪೂರ್ತಿ ಪೇಪರ್ ನಲ್ಲಿ ಏನು ಬಂದಿದೆ ಎಂಬುದನ್ನು ಓದಿದ್ದೇನೆ. ಓಕೆ. ಮತ್ತೇನಾದ್ರು ಬದಲಾವಣೆ ಏನಿಲ್ಲ, ಅದೇ ನಿಮಗೆ ಕಳುಹಿಸಿಕೊಟ್ಟದನ್ನ ಪೂರ್ತಿ ಓದಿದ್ದೀರಿ ಅಲ್ವಾ ಅಂತ. ಅದೇ ಅದರ ಓದಿದ ಆಧಾರದಲ್ಲಿ ಈಗ ಮಾತಾಡ್ತಾ ಇರುವುದು. ಮತ್ತು ನನಗೆ ಏನಾಗಿದೆ ಎಂದು ಗೊತ್ತಿದ್ದ ಕಾರಣ ಖಂಡಿತವಾಗಿ ನಾನು ಹೇಳಿರುವುದು. ಆನಂತರ ಶಾಸಕರ ಜೊತೆ ಆಗಿರ್ಬೋದು, ಬೇರೆ ಜೊತೆ ಚರ್ಚೆ ಏನಾದ್ರೂ ಆಯ್ತಾ ಸರ್ ಈ ಬಗ್ಗೆ ವರದಿ ಪ್ರಸಾರ ಆದ ನಂತರ? ಅದ್ರ ಬಗ್ಗೆ ಮಾತುಕತೆ ಆಯ್ತಾ ಸರ್? ಇಲ್ಲ ಇಲ್ಲ, ನಮಗೆ ಬೇರೆ ಹಿಂದೆ ಹೋಗ್ಲಿಕ್ಕೆ ನಮ್ಮ ಉದ್ಯಮ ಬೇರೆ ಮೇಡಮ್. ಓಕೆ. ನಾವು ನಾವು ರಾಜಕೀಯದಿಂದ ಪತ್ರಿಕೋದ್ಯಮದಲ್ಲಿ ಇಲ್ಲ, ಖಾಲಿ ಅಡ್ವೊಕೇಸಿ. ಏನಾಗ್ತದೆ, ಸಮಯ ಇರುವುದಿಲ್ಲ, ಸಮಯ ಇದುಕೊಂಡೆಲ್ಲ ಮಾಡ್ಕಾಗ್ತದೆ. ನೋಡಿ, ನಾನು ಸಾಯಂಕಾಲ 5:30 ಕೋರ್ಟಲ್ಲಿ ಕೆಲಸ ಮುಗಿಸಿ ಈಗ ಆಫೀಸಿಗೆ ಹೋಗ್ತಾ ಇದ್ದೇನೆ, ಗೊತ್ತಾಯ್ತಾ? ಓಕೆ. ಹಾಗಿರುವಾಗ ಕೆಲವೊಂದು ಸಲ ನಾವು ಅದರ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಧನ್ಯವಾದ ಸರ್. ನಿಮಗೂ ಧನ್ಯವಾದ. ಥ್ಯಾಂಕ್ ಯು ಸರ್.
ಸರ್, ಈ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಈಗ ಇಷ್ಟೆಲ್ಲ ವಾದ ವಿವಾದ ಎಲ್ಲ ಪರ ಎಲ್ಲ ಬಂತು, ಆದ್ರೆ ಅವ್ರ ಜೊತೆ ಅನೇಕ ಕಾರ್ಯಕರ್ತರಿದ್ರು, ಅವರ ಪರವಾಗಿರುವಂತ ಕೆಲಸ ಮಾಡುವಂತ ಅನೇಕರಿದ್ರು. ಅವ್ರು ಕೂಡ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ? ಅವ್ರು ಕೂಡ ಗೊತ್ತಿರ್ಬೋದಿತ್ತಲ್ಲ ಈ ವಿಚಾರ. ಹೇಳ್ಬೇಕಿತ್ತು, ಶಾಸಕರಿಗೂ ಒಂದು ಪ್ರಯತ್ನ ಮಾಡಿ ಅದನ್ನು ಬಹಿರಂಗ ಮಾಡಬಹುದಿತ್ತು, ಅಥವಾ ಅವರು ಕೂಡ ದಾಖಲೆ ತಗೊಂಡು ಬಹಿರಂಗ ಮಾಡ್ಲಿಲ್ವ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರ ಬೆಂಬಲಿಗರು, ಕಾರ್ಯಕರ್ತರು, ಇಷ್ಟು ಪ್ರಭಾವಿ ನಾಯಕರು ಬೆಳ್ತಂಗಡಿಯಲ್ಲಿದ್ದಾರೆ, ಅವರು ಆ ಪ್ರಕರಣ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಿತ್ತು. ನಿಜವಾಗಿಯೂ ಅರೆಸ್ಟ್ ಮಾಡಿದೆ, ಈಗ ಅವರಿಗೆ ಗೊತ್ತಿರ್ಬೋದು, ಅವರ ಒಟ್ಟಿಗೆ ಇದ್ದವರಿಗೆ ಗೊತ್ತಿರ್ಬೋದು. ಆಮದಾರಿ ಶಾಸಕರನ್ನ ಅರೆಸ್ಟ್ ಮಾಡ್ಲಿಲ್ಲ, ಬೇಲ್ ಮಾಡ್ಲಿಲ್ಲ, ವಿಚಾರಣೆ ಮಾಡ್ಲಿಲ್ಲ, ಬಿಟ್ಟಿದ್ದಾರೆ, ತನಿಖೆ ಕರೆದಿದ್ದಾರೆ, ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಅಂತೇಳಿ ಗೊತ್ತಿರ್ಬೋದು. ಆದ್ರೆ ಈ ಮಾಧ್ಯಮಗಳಲ್ಲಿ ಚರ್ಚೆ ಆದ್ದೇನು, ಶಾಸಕರನ್ನ ಪೊಲೀಸರು ಬಂಧಿಸಿದ್ದಾರೆ, ಜಾಮೀನಲ್ಲಿ ಬಿಡುಗಡೆ ಮಾಡಿದ್ದಾರೆ, ಶಾಸಕರಿಗೆ ಒಂದು ಅವಮಾನ ಅಂತ ಹೇಳುವಂತದ್ದು ರೀತಿತ್ತು. ಆದ್ರೆ ನಾವು ಅದನ್ನು ಬಿಡ್ಲಿಲ್ಲ. ನಾವು ನಿರಂತರವಾಗಿ ಅವತ್ತಿನಿಂದ ಇವತ್ತಿನವರೆಗೆ ಕೂಡ ಅದನ್ನು ಫಾಲೋ ಅಪ್ ಮಾಡಿದ್ದೇವೆ. ಹೌದಾ, ಘಟನೆ ಹೌದಾ? ಈಗ ನಾವೇಕೆ ಅಂತ ಹೇಳಿದ್ರೆ, ಅಕಸ್ಮಾತ್ ಈಗ ಪೊಲೀಸ್ ಇಲಾಖೆ ಹರೀಶ್ ಪೂಂಜಾರನ್ನ ಬಂಧಿಸಿದ್ದ ಹೌದು, ಜಾಮೀನು ಪಡ್ಕೊಂಡದ್ದು ಹೌದು ಅಂತ ಹೇಳಿದ್ರು ನಾವು ಅದನ್ನು ಪ್ರಕಟ ಮಾಡ್ತಿದ್ದೇವೆ. ಯಾಕಂದ್ರೆ ಜನರಿಗೆ ಒಂದು ಗೊಂದಲ ಇತ್ತು, ಜನರಿಗೆ ಒಂದು ಕುತೂಹಲ ಇತ್ತು, ಘಟನೆ ಆದದ್ದು ಹೌದಾ ಅಂತೇಳಿ. ಈಗ ನೋಡಿ, ಈ ವಿಚಾರ ಬಂತು, ಹರೀಶ್ ಪೂಂಜಾರ್ ಅವರಿಗೆ ಒಂದು ಅವಮಾನ ಆಗುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಡ್ಕೊಂಡಿತ್ತು ಅಂತ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ರು. ಸುಮ್ಮನೆ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರು, ಜಾಮೀನಿನಲ್ಲಿ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ರು, ಮುಚ್ಚಳಿಕೆ ಪಡ್ಕೊಂಡಿದ್ದೆ ಅಂತ ಹೇಳಿದ್ರು. ಅದಲ್ಲ ಅಂತ ನಾವು ಪ್ರಕಟಿದ್ದೇವೆ. ಇದನ್ನ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು, ಅವರ ಮುಖಂಡರು ಮಾಡಬೇಕಿತ್ತು. ಅಥವಾ ಒಂದು ಹರೀಶ್ ಪೂಂಜಾರ ಪರವಾಗಿ ವರದಿ ಪ್ರಕಟಿಸುವಂತ ಒಂದು ಪತ್ರಿಕಾ ಮಾಧ್ಯಮಗಳು ಸತ್ಯಾಂಶವನ್ನು ಒಂದು ಶೋಧನೆ ಮಾಡಿ ಬರಬೇಕಿತ್ತು. ಆದ್ರೆ ಇಷ್ಟು ಅವಧಿಯಲ್ಲಿ ಯಾರು ಮಾಡದೇ ಇದ್ದಾಗ ನಾವು ಅದನ್ನ ಫಾಲೋ ಅಪ್ ಮಾಡಿ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿ, ಅದು ಅಲ್ಲ ವಾಸ್ತವ ಘಟನೆ ಏನು ಅಂತ ಹೇಳಿ ಮಾಹಿತಿ ತಗೊಂಡಿದ್ದೇವೆ, ಅದನ್ನ ಪ್ರಕಟ ಮಾಡಿದ್ದೇವೆ. ಈ ವಿಚಾರದ ಬಗ್ಗೆ ನಾವು ಮಾತಾಡಲಿಕ್ಕೆ ಹರೀಶ್ ಪೂಂಜಾರ ಒಟ್ಟಿಗೆ ಕೂಡ ನಿನ್ನೆ ಕೂಡ ಸಂಪರ್ಕ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಅವರ ಹೇಳಿಕೆ ಕೂಡ ಮುಖ್ಯ. ನಮ್ಮ ಒಂದು ಬೆಳ್ತಂಗಡಿ ತಾಲೂಕಿನ ಒಬ್ಬ ಜನಪ್ರಿಯ ಶಾಸಕರು ಅವರು. ಆದ್ರೆ ನಿನ್ನೆ ಅವರು ಬೆಂಗಳೂರಿನಲ್ಲಿ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಒಂದು ಪ್ರತಿಭಟನೆಯಲ್ಲಿದ್ರು, ಹೋರಾಟದಲ್ಲಿದ್ರು. ಈಗಾಗಲೇ ನಮ್ಮೊಟ್ಟಿಗೆ ಮಾತಾಡಿದಂತ ಶಂಭು ಶರ್ಮಾ ವಕೀಲರು ನಿನ್ನೆ ನಮ್ಮೊಟ್ಟಿಗೆ ಮಾತಾಡೋಕೆ ಹೇಳಿದ್ರು, ಹರೀಶ್ ಪೂಂಜಾರ ಒಟ್ಟಿಗೆ ಮಾತಾಡಬೇಕಿತ್ತು ನಾನು, ಆದ್ರೆ ಅವರು ಬೆಂಗಳೂರಿನಲ್ಲಿ ಬಿಸಿ ಇದ್ದಾರೆ, ಮತ್ತೆ ವರದಿ ಸತ್ಯಾಂಶದಿಂದ ಕೂಡಿದೆ, ಅದು ಶ್ಲಾಘನೀಯ ಅಂತ ಅವರು ನಿನ್ನೆ ಹೇಳಿದ್ರು, ಇವತ್ತು ಕೂಡ ಹೇಳಿದ್ರು. ನಮ್ದು ಒಟ್ಟು ಉದ್ದೇಶ ಏನು ಅಂತ ಹೇಳಿದ್ರೆ, ನಿಷ್ಪಕ್ಷಪಾತವಾದ ವರದಿ, ಯಾವುದೇ ಪಕ್ಷದ ಪರ ಅಥವಾ ಪಕ್ಷದ ವಿರುದ್ಧ ನಾವಿಲ್ಲ. ವಾಸ್ತವಾಂಶ ವಿಚಾರ ಏನಿದೆ, ಅಭಿವೃದ್ಧಿ ಪರ ವಿಚಾರ ಏನಿದೆ, ಪಾಸಿಟಿವ್ ಪತ್ರಿಕೋದ್ಯಮ ಅನ್ನುವಂಥದ್ದು ಏನು ನಡೀತಾ ಇದೆ, ಮತ್ತು ಸುದ್ದಿ ಬಿಡುಗಡೆ 39 ವರ್ಷದಿಂದ ಏನು ಪಾಸಿಟಿವ್ ಪತ್ರಿಕೋದ್ಯಮ ನಡೆಸಿಕೊಂಡು ಬಂದಿದೆ, ಅದನ್ನ ಮುಂದುವರಿಸುತ್ತೆ ಅಂತ ಹೇಳುವುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ಓಕೆ. ನೆಕ್ಸ್ಟ್ ವಿಷಯ ಹೋಗ್ತಿರೋದು ವಿಧಾನ ಪರಿಷತ್ನ ಒಂದು ಉಪಚುನಾವಣೆ ವಿಷಯವಾಗಿ. ಕಳೆದ ವಾರ ಕೂಡ ನಾವು ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ವಿ. ಈಗ ಅಚ್ಚರಿಯ ಬದಲಾವಣೆ ಆಗುವ ಸಾಧ್ಯತೆ ಇರುವಂತಹ ಒಂದು ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಇದರ ಬಗ್ಗೆ ಏನಿದೆ ಸರ್ ಮಾಹಿತಿ? ಈಗ ಎಲೆಕ್ಷನ್ ಅಕ್ಟೋಬರ್ 21 ತಾರೀಕಿಗೆ ನಡೆಯಲಿಕ್ಕೆ ಇದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ವ್ಯಾಪ್ತಿಯ ವಿಧಾನ ಪರಿಷತ್ ಉಪಚುನಾವಣೆ. ಕೋಟ ಶ್ರೀನಿವಾಸ ಪೂಜಾರಿ ಅವರು ಸದಸ್ಯರಾಗಿದ್ರು. ಅವರೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಚುನಾಯಿತರಾಗಿರುವುದರಿಂದ ಉಪಚುನಾವಣೆ ಘೋಷಣೆ ಆಗಿದೆ. ಅಧಿಸೂಚನೆ ನಿನ್ನೆ ಪ್ರಕಟ ಆಗಿದೆ. ನಿನ್ನೆಯಿಂದ ನಾಮಿನೇಷನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಇವತ್ತಿಗೆ 2ನೇ ದಿನ. ಇಷ್ಟರವರೆಗೆ ನಾಮಿನೇಷನ್ ಸಲ್ಲಿಕೆ ಆಗ್ಲಿಲ್ಲ. ಬೇರೆ ಯಾರು ನಾಮಿನೇಷನ್ ಹಾಕುದಿಲ್ಲ. ಬಿಜೆಪಿ ಅವರು ಮತ್ತು ಕಾಂಗ್ರೆಸ್ನವರು ನಾಮಿನೇಷನ್ ಹಾಕ್ತಾರೆ. ಮತ್ತೆ ಒಂದಿಬ್ರು ಪಕ್ಷೇತರ ಬೇರೆ ಬೇರೆ ರೀತಿಯಲ್ಲಿ ಹಾಕಬಹುದು. ಆದ್ರೆ ಅದು ದೊಡ್ಡ ಮಟ್ಟದ ವಿಚಾರ ಅಲ್ಲ. ಈಗ ಬಿಜೆಪಿಯಲ್ಲಿ ಇವತ್ತಿನವರೆಗೆ ಕೂಡ ಹೆಸರು ಕೇಳಿ ಬರ್ತಾ ಇರುವಂತದ್ದು ನಳಿನ್ ಕುಮಾರ್ ಕಟೀಲ್. ಸಂಸದರಾಗಿದ್ರು 3 ಅವಧಿಯಲ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರು. ಅವರಿಗೆ ಕೊಡಬೇಕು ಅಂತ ಹೇಳುವಂತ ಬೇಡಿಕೆ ಈ ಭಾಗದವ್ರದ್ದು ಇದೆ. ಬಿಜೆಪಿಯಿಂದ ಚುನಾಯಿತರಾಗಿರುವಂತಹ ಶಾಸಕರುಗಳು ಮತ್ತು ಮಾಜಿ ಶಾಸಕರು ನಳಿನ್ ಕುಮಾರ್ ಕಟೀಲ್ರಿಗೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಸೆಯನ್ನ ಮೊನ್ನೆ ನಡೆದಂತ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಹಂತದಲ್ಲಿ ಅದು ಸತ್ಯ ಅಂತ ಕೂಡ ಇತ್ತು. ಆದ್ರೆ ಆ ನಂತರದ ಬೆಳವಣಿಗೆಯಲ್ಲಿ ಒಂದು ಪ್ರಬಲವಾದ ಬೇಡಿಕೆ ಏನು ಬಂತು ಅಂತ ಹೇಳಿದ್ರೆ, ಕೋಟ ಶ್ರೀನಿವಾಸ ಪೂಜಾರಿ ಅವರು ಉಡುಪಿಯವರು ಆಗಿರೋದ್ರಿಂದ ಅವರಿಂದ ತೆರವಾಗುವಂತ ಸ್ಥಾನಕ್ಕೆ ಉಡುಪಿ ಅವರಿಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಮಾಜಿ ಸಚಿವರು ಮತ್ತೆ ಅಲ್ಲಿಯ ಪ್ರಭಾವಿ ಮುಖಂಡ ಪ್ರಮೋದ್ ಮಧ್ವರಾಜರ್ ಅವರ ಹೆಸರಿದೆ. 2ರಲ್ಲಿ ಒಂದು ಹೆಸರು ಆಯ್ಕೆ ಆಗುವಂತ ಸಾಧ್ಯತೆಗಳಿದೆ. ಅದು ಬಿಟ್ರೆ ಉದಯ ಕುಮಾರ್ ಶೆಟ್ಟಿ ಅಂತ ಉಡುಪಿಯ ಬಿಜೆಪಿ ಮುಖಂಡರಿದ್ದಾರೆ. ಅವರ ಹೆಸರು ಪ್ರಸ್ತಾಪ ಆಗಿದೆ ಮತ್ತು 3 ಹೆಸರು ಶಿಫಾರಸಾಗಿದೆ. ಅದನ್ನು ರಾಜ್ಯಾಧ್ಯಕ್ಷರು ಹೈಕಮಾಂಡ್ಗೆ ಕಲಿಸಿ ಅದರಲ್ಲಿ ಒಬ್ಬರ ಹೆಸರು ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಇಂಥ ಎಲೆಕ್ಷನ್ ನಲ್ಲಿ ನಾವು ಇತ್ತೀಚೆಗೆ ನೋಡಿದಾಗ MLC ಎಲೆಕ್ಷನ್, ರಾಜ್ಯಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಅಚ್ಚರಿಯ ಅಭ್ಯರ್ಥಿಗಳನ್ನ ಇಳಿಸುವಂತದ್ದನ್ನು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಒಂದು ತೆರೆಮರೆಯಲ್ಲಿರುವಂತಹ ಕಾರ್ಯಕರ್ತರು ಅಥವಾ ತುಂಬಾ ಶ್ರಮ ಮಾಡಿ ಸೇವೆ ಮಾಡಿರುವಂತಹ ಮುಖಂಡರು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಸಕ್ರಿಯರಾಗಿರುವಂತವರು ಅವರನ್ನ ತಕ್ಷಣದ ಅಭ್ಯರ್ಥಿ ಅಂತ ಘೋಷಿಸಿದಂತ ಇತಿಹಾಸಗಳಿದೆ. ಅದು ರಾಜ್ಯಸಭೆಗೂ ಆಗಿದೆ, ವಿಧಾನ ಪರಿಷತ್ಗೂ ಆಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆಗಿದೆ. ಅಂತ ಬೆಳವಣಿಗೆ ಏನಾದ್ರು ನಡೆದ್ರೆ ನಳಿನ್ ಕುಮಾರ್ ಕಟೀಲ್ ಅವಕಾಶ ತಪ್ಪಿ ಒಂದು ಹೊಸ ಮುಖಕ್ಕೆ ಬರ್ಬಹುದು. ಇಲ್ಲ ಅಂತ ಹೇಳಿದ್ರೆ ಇವತ್ತು ಸಂಜೆ ತನಕದ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಒಂದು ನಳಿನ್ ಕುಮಾರ್ ಕಟೀಲ್ ಅಥವಾ ನಮ್ಮ ಪ್ರಮೋದ್ ಮಧ್ವರಾಜ್ 2ರಲ್ಲಿ ಒಬ್ಬರ ಹೆಸರು ಆಯ್ಕೆ ಆಗ್ತದೆ ಅಂತೇಳಿ ಇರುವಂತದ್ದು. ಉದಯ ಕುಮಾರ್ ಶೆಟ್ಟರ್ಗೂ ಕೂಡ ಅವಕಾಶ ಇದೆ. ಯಾಕಂದ್ರೆ ಅವರು ಕೂಡ ಅಲ್ಲಿ ಉಡುಪಿ ಭಾಗದ ಪ್ರಭಾವಿ ನಾಯಕ. ಕಾಂಗ್ರೆಸ್ ನಲ್ಲಿ ರಮನಾಥ್ ರೈ ಮತ್ತು ವಿನಯ್ ಕುಮಾರ್ ಸೊರಕೆ ಅವರ ಹೆಸರಿತ್ತು. ಇಬ್ರು ಕೂಡ ಮಾಜಿ ಸಚಿವರು ಅವರ ಹೆಸರಿತ್ತು. ಆದ್ರೆ ಕಾಂಗ್ರೆಸ್ ನಲ್ಲಿ ಉಡುಪಿ ಭಾಗದವರಿಗೆ ಕೊಡ್ತಾರೆ. ಅಲ್ಲಿ ಒಂದು 3-4 ಹೆಸರಿದೆ. ಅದರಲ್ಲಿ ಖಂಡಿತವಾಗಿ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ಉಡುಪಿ ಭಾಗದವರು ಆಗ್ತಾನೆ ಅಂತ ಹೇಳುವಂತ ವಿಚಾರ ಇದೆ. ಆದ್ರೆ ಒಟ್ಟಿಗೆ ಒಂದು ತಾಲೂಕು ಮಟ್ಟದ
ಸಮಿತಿ ವಿಧಾನ ಪರಿಷತ್ ಉಪಚುನಾವಣೆ ನೀತಿ ಸಂಹಿತೆಯನ್ನ ಜಾರಿ ಮಾಡ್ಲಿಕ್ಕೆ ಸಮರ್ಪಕವಾಗಿ ಡಿಸಿ ಅವರ ನೇತೃತ್ವದಲ್ಲಿ ಮುಲ್ಲೈ ಮುಗಿಲನ್ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ನೀತಿ ಸಂಹಿತೆ ಉಲ್ಲಂಘನೆ ಆಗದಾಗೆ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅಂತ ತಾಲೂಕು ಮಟ್ಟದ ಒಂದು ಕಮಿಟಿ ಅಧಿಕಾರಿಗಳು ನೋಡಿಕೊಳ್ತಾರೆ. ಮತ್ತೆ ರಾಜಕೀಯ ಸಮಾವೇಶಕ್ಕೆ ಸಂಬಂಧಪಟ್ಟ ಏನಾದ್ರು ಕಾರ್ಯಕ್ರಮ ಇದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ಅನುಮತಿ ತಗೊಳ್ಬೇಕು. ರಾಜಕೀಯ ಅಲ್ಲದ ಸಭೆ ಸಮಾರಂಭ ಧಾರ್ಮಿಕ ಕಾರ್ಯಕ್ರಮ ಅಂತದ್ದು ಏನಾದ್ರು ಇದ್ರೆ ಅದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿ ಬೇಡ ಅಂತ ಈಗಾಗಲೇ ಹೇಳಿದ್ದಾರೆ. ಆದ್ರೆ ಏನಾದ್ರೂ ಬೇರೆ ಕಾರ್ಯಕ್ರಮ ಇದ್ರೆ ತಾಲೂಕು ಮಟ್ಟದಲ್ಲಿ ತಾಲೂಕು ಕಚೇರಿಯಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಓಕೆ, ಇದೀಗ ನಾವು ಚುನಾವಣೆ ವಿಷಯವಾಗಿ ಬಹಳ ಸಂಕ್ಷಿಪ್ತವಾಗಿ ಬಹಳ ವಿವರವಾಗಿ ಎಲ್ಲ ವಿವರವನ್ನ ಕೊಟ್ಟು ಇದೀಗ ನೆಕ್ಸ್ಟ್ ನಾವು ವಿಷಯ ಹೋಗ್ತಿರುವಂತದ್ದು ಈ ಕಣಿಯೂರು ಗ್ರಾಮ ಪಂಚಾಯತ್ ಫೋನ್ ಅಲ್ಲಿದ್ದಾರೆ. ಓಕೆ, ಹಲೋ ಹೇಳಿ. ಹಲೋ ಹಲೋ, ಹೇಳಿ ಹೇಳಿ. ನಮಸ್ತೆ ಸರ್. ಎಕೋ ಆಗ್ತಾ ಇದೆ. ವಾಯ್ಸ್ ಏಕೋ ಆಗ್ತಿದೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಪ್ರತಾಪ್ ಸಿಂಹ ನಾಯಕ್ ಸರ್ ಇದ್ದಾರೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿ. ಸರ್, ಈಗ ವಿಧಾನ ಪರಿಷತ್ ಉಪಚುನಾವಣೆ ಬಹಳ ಒಂದು ಅಚ್ಚರಿಯ ಆಯ್ಕೆ ಆಗ್ತದೆ ಅನ್ನುವಂತ ನಿರೀಕ್ಷೆಗಳಿದಾವೆ. ಹೇಗಿದೆ ಸರ್ ಲೆಕ್ಕಾಚಾರ? ನಾನು ಕಾಯ್ತಾ ಇದ್ದೇನೆ. ಸರ್, ಈಗ ರೇಸ್ ನಲ್ಲಿ ಯಾರಿದ್ದಾರೆ? ಈ ಅಭಿಪ್ರಾಯವನ್ನ ತಗೊಂಡಿದ್ದಾರೆ. ಅಭಿಪ್ರಾಯವನ್ನ ಪಕ್ಷದ ಕಡೆಯಿಂದ ತಗೊಂಡಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಈಗಿನ ಲೋಕಸಭಾ ಸದಸ್ಯರು ಮತ್ತು ಆಗ ಎಸ್.ಆರ್. ಬೊಮ್ಮಾಯಿ ಅವರು ಮತ್ತು ಪ್ರೀತಮ್ ಗೌಡ ಅವರು, ಹಾಸನದ ಮಾಜಿ ಶಾಸಕರು, ನಮ್ಮ ಈಗ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಬಂದು ಎಲ್ಲರ ಅಭಿಪ್ರಾಯವನ್ನ ತಗೊಂಡಿದ್ದಾರೆ ಮತ್ತು ಇದರ ಬಗ್ಗೆ ನಿರ್ಧಾರವನ್ನ ಹೈಕಮಾಂಡ್ ತಗೊಳ್ತದೆ. ಯಾರಾಗ್ಬೋದು ಅಂತ ನಿರೀಕ್ಷೆ ಇದೆ ನಾಯಕ್ರೆ? ಇಲ್ಲ, ನಮಗೆ ಪರೀಕ್ಷೆ ಏನಿರುವುದಿಲ್ಲ. ಪಕ್ಷ ಯಾರನ್ನು ಕೊಡ್ತಾರೆ ಅವರು ನಮ್ಮ ಅಭ್ಯರ್ಥಿ. ಓಕೆ, ನಳಿನ್ ಕುಮಾರ್ ಕಟೀಲ್ ಅಥವಾ ಪ್ರಮೋದ್ ಮಧ್ವರಾಜ್ ಎರಡರಲ್ಲಿ ಒಂದು ಚಾಯ್ಸ್ ಆಗ್ತದೆ ಅಂತ ಹೇಳುವಂತದ್ದು ಇದೆ. ಹೊಸ ಅದು ನೀವು ಪತ್ರಿಕೆಯವರು ಹೇಳಿದ್ದೀರಿ. ನಮ್ಮ ಪಾರ್ಟಿ ಇದರ ಬಗ್ಗೆ ಆಲೋಚನೆ ಮಾಡಿ ಹೇಳುತ್ತದೆ. ಓಕೆ ಸರ್, ವಿಧಾನ ಪರಿಷತ್ತಿನ ಒಂದು ಸದಸ್ಯತ್ವ ಎಷ್ಟು ಮಹತ್ವದ್ದು ಸರ್? ಎಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಆ ಒಂದು ವಿಧಾನ ಪರಿಷತ್ ಸದಸ್ಯತ್ವದಿಂದ? ವಿಧಾನ ಪರಿಷತ್ ಮೇಲ್ಮನೆ, ಅದಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಮತ್ತು ಬಹಳ ಆಢ್ಯರು ಮಾನ್ಯರು ಇದ್ದಂತಹ ಸಭೆ, ಮಹಾರಾಜರ ಕಾಲದಿಂದಲೇ ಇದ್ದಂತಹ ಒಂದು ವೇದಿಕೆ ಅದು. ಹಾಗಾಗಿ ಅಲ್ಲಿ ಅದನ್ನ ಏನು ಹಿರಿಯರ ವೇದಿಕೆ ಅಥವಾ ಮಾತಿನ ವೇದಿಕೆ ಅಂತೇಳಿ ಕರೀತಾರೆ. ಮತ್ತು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳ ಕಡೆಯಿಂದ ಆಯ್ಕೆ ಆಗುವಂತಹ ಈ ಚುನಾವಣೆಯನ್ನ ನಾವು ಎದುರಿಸ್ತಾ ಇದ್ದೇವೆ. ಹಾಗಾಗಿ ಅದರದೇ ಆದಂತಹ ಪ್ರಾಮುಖ್ಯತೆ ಇದೆ ಮತ್ತು ಬಹಳ ಚಿಂತನೆಯ ವೇದಿಕೆ ಕೊಡುವುದು, ಚಿಂತಕರ ವೇದಿಕೆ ಅಂತ ಹೇಳಿ ಸಹ ಕರೀತಾರೆ. ಹಾಗಾಗಿ ಮತ್ತು ಈ ಸ್ಥಾನ ಈಗೇನು ಚುನಾವಣೆ ಆಗ್ತಾ ಇದೆ ಅದು ಭಾರತೀಯ ಜನತಾ ಪಾರ್ಟಿಯ ಗಟ್ಟಿ ಕ್ಷೇತ್ರ. ಹಾಗಾಗಿ ನಾವು ಎಲ್ಲ ರೀತಿಯಿಂದಲೂ ಈ ಚುನಾವಣೆಯನ್ನ ಗೆಲ್ತೇವೆ ಅಂತ ಹೇಳುವಂತ ವಿಶ್ವಾಸ ಇದೆ. ಈ ಮತದಾರರ ಅಂಕಿಅಂಶ ನೋಡುವಾಗ ಹೇಳಿ. ಬಿಜೆಪಿಗೆ ಮುನ್ನಡೆ ಇದೆ ಅಲ್ವಾ ಸರ್? ಖಂಡಿತವಾಗಿದೆ. ನಾವು ಬಹಳ ಮುನ್ನಡೆಯಲ್ಲಿದ್ದೇವೆ. ಗ್ರಾಮ ಪಂಚಾಯತ್, ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ, ನಗರ ಪಾಲಿಕೆ ಎಲ್ಲ ಕಡೆಗೂ ನಾವು ಬಹಳ ಮುನ್ನಡೆಯಲ್ಲಿದ್ದೇವೆ ಮತ್ತು ಈ ಬಾರಿಯ ಈ ಚುನಾವಣೆಯನ್ನ ನಾವು ನಿಶ್ಚಿತವಾಗಿ ಗೆಲ್ತೇವೆ. ಥ್ಯಾಂಕ್ ಯು ಸರ್. ಶ್ರೀನಿವಾಸ ಪೂಜಾರಿ ಅವರ ಒಂದು ಒಳ್ಳೆಯ ಹೆಸರು ಇದೆ. ಅವರು ಸದಸ್ಯರ ಜೊತೆಗೆ ಇಟ್ಟುಕೊಂಡಂತಹ ಸಂಬಂಧಗಳು, ಪಂಚಾಯತಿನ ದೃಷ್ಟಿಯಲ್ಲಿ ಅವರು ಮಾಡಿದ ಕೆಲಸ, ಬಿಜೆಪಿ ಮಾಡಿದ ಕೆಲಸ, ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಎರಡು ಉಭಯ ಜಿಲ್ಲೆಗಳ ಈ ಕ್ಷೇತ್ರವನ್ನ ನಾವು ಖಂಡಿತವಾಗಿ ಗೆಲ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಅಭ್ಯರ್ಥಿ ಯಾರೇ ಆದ್ರೂ ಗೆಲ್ತೇವೆ. ಓಕೆ ಓಕೆ, ಸುದ್ದಿಯೊಟ್ಟಿಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್. ಓಕೆ, ಪ್ರತಾಪ್ ಸಿಂಹ ಅವರು ಕೂಡ ಒಂದು ಬುದ್ಧಿವಂತರ ಕ್ಷೇತ್ರದ ಪ್ರತಿನಿಧಿಯವರು. ಅವರು ಕೂಡ ವಿಧಾನ ಪರಿಷತ್ ಸದಸ್ಯರು. 2026ರವರೆಗೆ ಅವರ ಅವಧಿ ಇದೆ. ಈಗ ನಡೀತಿರುವಂತದ್ದು ಕೋಟ ಶ್ರೀನಿವಾಸ ಪೂಜಾರಿ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನ. ಇದೇ ಚುನಾವಣೆ ಕಳೆದ ಸಾರಿ ನಡೆದಾಗ
ಆಗ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೆಂಬರ್ಸ್ ಇರ್ಲಿಲ್ಲ. ಪ್ರಥಮ ಪ್ರಾಶಸ್ತ್ಯದಲ್ಲಿ ಕೋಟ ಮತ್ತು ಮಂಜುನಾಥ್ ಭಂಡಾರಿ ಅವರು ಚುನಾಯಿತರಾಗಿದ್ರು. ಈಗ ಅವರ ರಾಜೀನಾಮೆಯಿಂದಾಗಿ ಚುನಾವಣೆ ನಡೀತಾ ಇದೆ. ನಿಮ್ಗೆ ಇದು ಇಲ್ಲಿ ಮಹತ್ವ ಇದೆ. ಯಾಕಂತ ಹೇಳಿದ್ರೆ ಈಗ ಪ್ರತಾಪ್ ಸಿಂಹ ನಾಯಕರು ಹೇಳಿದಾಗೆ ಒಂದು ಬುದ್ಧಿವಂತರ ಕ್ಷೇತ್ರ, ಮೇಲ್ಮನೆ, ಅಲ್ಲಿ ಒಂದು ಮಾತಿನ ವರಸೆ, ಮತ್ತೆ ನಿಮ್ಮ ಯಾವುದೇ ತೀರ್ಮಾನಗಳು ವಿಧಾನಸಭೆಯಲ್ಲಿ ಆದ್ರೆ ಅದು ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಆಗ್ಬೇಕಾಗ್ತದೆ. ನಿಮ್ಮ ಲೋಕಸಭೆಯಲ್ಲಿ ಒಂದು ಕಾನೂನು ಜಾರಿ ಆದ್ರೆ ಅದು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗ್ಬೇಕು ಅಂತ ಹೇಗಿದೆ ಅದು ಇದೆ. ಕರ್ನಾಟಕದಲ್ಲಿ ಅದಕ್ಕೆ ವಿಶೇಷ ಮಹತ್ವ ಇದೆ. ನೀವು ಇಡೀ ರಾಷ್ಟ್ರಕ್ಕೆ ಹೋಲಿಸಿದ್ರೆ ತುಂಬಾ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇಲ್ಲ. ವಿಧಾನ ಪರಿಷತ್ ಅಂತ ಹೇಳುವ ವ್ಯವಸ್ಥೆಯನ್ನ ಕೆಲವು ರಾಜ್ಯಗಳು ತೆಗೆದು ಹಾಕಿದ್ದಾರೆ. ಅದು ನಿಜವಾಗಿ ಬೇಕಾದ್ದು. ಯಾಕಂತ ಹೇಳಿದ್ರೆ ಸಲಹೆ ಸೂಚನೆ ಕೊಡುವಂತದ್ದು, ಮತ್ತೆ ನಿಮ್ಮ ಶಾಸನ ರೂಪಿಸುವಂತದ್ದು, ಆ ವಿಚಾರಕ್ಕೆಲ್ಲ ಈಗ ನೋಡಿದ್ರೆ ಪ್ರತಾಪ್ ಸಿಂಹ ನಾಯಕ್ ಅಂತ ಒಂದು ಒಳ್ಳೆ ರಾಜಕಾರಣಿಗಳು, ಮುತ್ಸದ್ದಿಗಳಿರುವಂತ ಕ್ಷೇತ್ರ ಅದು. ಹಾಗಾಗಿ ಅದೇ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಸಹಜವಾಗಿ ಒಂದು ಕುತೂಹಲ ಇದೆ. ಅಕ್ಟೋಬರ್ 21ರವರೆಗೆ ಚುನಾವಣೆಯ ಕುತೂಹಲ. ಅದಕ್ಕೆ ಮೊದಲು ಈಗ ಅಭ್ಯರ್ಥಿ ಯಾರು ಆಯ್ಕೆ ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದಾಗೆ ಕಾಂಗ್ರೆಸ್ ನಲ್ಲಿ ಉಡುಪಿ ಭಾಗಕ್ಕೆ ಕೊಡ್ತಾರೆ. ಎಚ್ ರಮನಾಥ್ ರೈ, ಸೊರಕೆ ಅವರು ಕೂಡ ಆಕಾಂಕ್ಷಿಗಳಲ್ಲ. ಇದರಲ್ಲಿ ಈಗ ಪ್ರತಾಪ್ ಸಿಂಹ ನಾಯಕ್ ಹೇಳಿದಾಗೆ ಮತ್ತೆ ಸಹಜವಾಗಿ ಈ ಕ್ಷೇತ್ರ ಒಂದು ಬಿಜೆಪಿಯ ಬಲಿಷ್ಠ ಕ್ಷೇತ್ರ ಅನ್ನುವಂಥದ್ದು. ಮತ್ತೆ ನಿಮ್ಗೆ ಮತದಾರರನ್ನು ನೋಡುವಾಗ್ಲೇ ಗೊತ್ತಾಗ್ತದೆ. ಈಗ ಪಂಚಾಯತ್ ಚುನಾವಣೆಯಲ್ಲಿ ರಾಜ್ಯಕ್ಕೆ ಇಲ್ಲ ಅಂತ ಹೇಳ್ತೇವೆ, ಅಲ್ಲಿ ರಾಜಕೀಯ ಪಕ್ಷದ ಚಿಹ್ನೆ ಇರುವುದಿಲ್ಲ. ಆದ್ರೆ ಅವರ ಪಕ್ಷದ ಬೆಂಬಲಿತರೆ ಚುನಾಯಿತರಾಗಿರ್ತಾರೆ. ಹಾಗಾಗಿ ಗ್ರಾಮ ಪಂಚಾಯತ್ ನಲ್ಲಿ ಇಷ್ಟು 1000 ಮೆಂಬರ್ಸ್ ಇದ್ರೆ ಅದರಲ್ಲಿ ಎಷ್ಟು ಬಿಜೆಪಿ ಅವರು, ಎಷ್ಟು ಕಾಂಗ್ರೆಸ್ ಅವರು ಅನ್ನುವಂಥದ್ದು ಗೊತ್ತಿರ್ತದೆ. ತಾಲೂಕು ಪಂಚಾಯತ್, ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಯಲ್ಲಿ ಖಂಡಿತವಾಗಿ ಅವರು ಇಂಥದೇ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಅಂತ ಬಹಿರಂಗವಾಗಿ ಗೊತ್ತಿರ್ತದೆ. ಮತ್ತೆ ಉಳಿದಿರುವಂತಹದ್ದು 2 ಲೋಕಸಭಾ ಸದಸ್ಯರು, MLCಗಳು ಮತ್ತೆ ಶಾಸಕರುಗಳು. ಹಾಗಾಗಿ ಅಲ್ಲಿ ಕೂಡ ಬಿಜೆಪಿ ಮೆಜಾರಿಟಿ ಇರುವಂತದ್ದು. ಹಾಗಾಗಿ ಯಾರೇ ಅಭ್ಯರ್ಥಿ ಆದ್ರೂ ಬಿಜೆಪಿ ಗೆಲ್ತದೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆಗೆ ಮಹತ್ವ ಇದೆ. ಒಂದು ಸೋಲ್ತೇವೆ ಅಂತ ಗೊತ್ತಿದ್ದು ಕೂಡ ಒಂದು ಕಾಲದಲ್ಲಿ ಬಿಜೆಪಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಾಗ ಅವರು ಸೋಲ್ತಾರೆ ಅಂತ ಗೊತ್ತಿದ್ರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಯಾಕಂದ್ರೆ ಅದೊಂದು ಪ್ರತಿಷ್ಠೆಯ ಪ್ರಶ್ನೆ, ಪಕ್ಷದ ಸಂಘಟನೆ ಪ್ರಶ್ನೆ. ಅದೇ ರೀತಿ ಮಾಡಿ ಮಾಡಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಬಿಜೆಪಿ ಬಲಿಷ್ಠ ಪಕ್ಷ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಮತದಾರರು ಕಡಿಮೆ ಇದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರು ಕೂಡ ಹಿಂದುಳಿದಿಲ್ಲ. ಅದರಲ್ಲಿ ಅವರು ಕೂಡ ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ಜನರಿಗೆ ಪರಿಚಯ ಮಾಡ್ಲಿಕ್ಕೆ, ಇನ್ನೊಂದು ಚುನಾವಣೆಗೆ ಗೆಲ್ಲುವಂತ ವ್ಯವಸ್ಥೆ ಮಾಡ್ಲಿಕ್ಕೋಸ್ಕರ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ. ಹೆಚ್ಚಿನ ಅಂಶ ಉಡುಪಿ ಭಾಗದವರು ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇದೀಗ ನಾವು ನೆಕ್ಸ್ಟ್ ಟಾಪಿಕ್ ಹೋಗ್ತಿರುವಂತದ್ದು ಕಣಿಯೂರು ಗ್ರಾಮ ಪಂಚಾಯತ್ನ ವಿಷಯವಾಗಿ. ಇಲ್ಲಿ ಅಧ್ಯಕ್ಷರು ಇಲ್ಲ, PDO ಕೂಡ ಇಲ್ಲ. ಈಗಾಗಲೇ 10 ತಿಂಗಳಾಗಿದೆ ಅಲ್ಲಿ ಒಂದು PDO ಇಲ್ಲದೆ, ಅಧ್ಯಕ್ಷರಿಲ್ಲದೆ. ಸೊ ಹೇಗಿರ್ಬೋದು ಸರ್ ಇಲ್ಲಿನ ಪರಿಸ್ಥಿತಿ ಇವಾಗ? ಅಲ್ಲಿ ಸ್ಥಳೀಯ ಸರ್ಕಾರ ಅಂತ ಹೇಳ್ತೇವೆ ಗ್ರಾಮ ಪಂಚಾಯತ್ಗಳನ್ನ. ನಮ್ಗೆ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇದ್ರೂ ಕೂಡ ಗ್ರಾಮ ಪಂಚಾಯತ್ ವ್ಯವಸ್ಥೆ ಬಹಳ ಮುಖ್ಯವಾಗಿರುವಂತದ್ದು. ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ಒಂದು ತ್ರಿಸ್ತರ ಪದ್ಧತಿ ಅಂತ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ನಮ್ಗೆ ಸ್ಥಳೀಯವಾಗಿ ಸಿಗುವಂತದ್ದು ಗ್ರಾಮ ಪಂಚಾಯತ್. ಯಾವುದೇ ಕೆಲಸ ಕಾರ್ಯಗಳಾಗ್ಬೇಕಿದ್ರೆ ಅಲ್ಲಿ ಗ್ರಾಮ ಪಂಚಾಯತ್ಗೆ ನಾವು ಹೋಗ್ಬೇಕು. ಇವತ್ತು ತುಂಬಾ ವ್ಯವಸ್ಥೆಗಳು ಗ್ರಾಮ ಪಂಚಾಯತ್ ನಲ್ಲಿ ಇದೆ. ಸರ್ಕಾರದ ಯೋಜನೆಗಳನ್ನು ಪಡೆಯುವಂತದ್ದು ಎಲ್ಲ ವ್ಯವಸ್ಥೆಗಳು ಪಂಚಾಯತ್ ನಲ್ಲಿ ಇದೆ. ಆದ್ರೆ ಇಲ್ಲಿ ಕಣಿಯೂರು ಗ್ರಾಮ ಪಂಚಾಯತ್ ನಲ್ಲಿ ಒಂದು ವಿಶಿಷ್ಟ ಪ್ರಕರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾಯಂ ಅಧ್ಯಕ್ಷರು ಇಲ್ಲ, ಕಾಯಂ PDO ಕೂಡ ಇಲ್ಲ. ಅಲ್ಲಿ PDO ಒಬ್ರು ಇದ್ರು, ಪೂರ್ಣಿಮಾ ಅಂತ ಹೇಳಿ, ಅವರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ರು, ಊರಿನವರಿಗೆಲ್ಲ ಬೇಕಾದ ಒಬ್ಬ ಅಧಿಕಾರಿ ಆಗಿದ್ರು. ಅವರು ಏಕೈಕ ಅಲ್ಲಿಂದ ಟ್ರಾನ್ಸ್ಫರ್ ಆದ್ರು. ಆ ನಂತರ ಕಲಿಯ ಗ್ರಾಮ ಪಂಚಾಯತ್ ನಲ್ಲಿ PDO ಆಗಿದ್ದ ಸಂತೋಷ್ ಪಾಟೀಲ್ ಅಂತ ಅಲ್ಲಿಗೆ ಬಂದ್ರು. ಅವರು ಕೂಡ ಸ್ವಲ್ಪ ಸಮಯ ಬರ್ತಿದ್ರು. ಆ ನಂತರ ನಂಗೆ 2 ಪಂಚಾಯತ್ ಕಷ್ಟ ಆಗ್ತದೆ ಅಂತ ಹೇಳಿ ಅವರು ಅಲ್ಲಿಂದ ಬಿಟ್ಟು ಹೋದ್ರು. ವಾಪಸ್ ಬೇರೆ ಪಂಚಾಯತ್ನ ಕಲ್ಮಂಜದಿಂದ ಗೀತಾ ಅಂತ ಹೇಳುವವರನ್ನ PDO ಆಗಿ ಅಲ್ಲಿಗೆ ನೇಮಕ ಮಾಡಿದ್ರು. ವಾಪಸ್ ಈಗ ಸ್ವಲ್ಪ ದಿನ ಆದಾಗ ಅವರನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿಗೆ ಪುನಃ ಸಂತೋಷ್ ಪಾಟೀಲ್ ಕಲಿಯಾ PDO ಅವರನ್ನ ಹಾಕಿದ್ದಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ನೋಡುವವರಿಗೆ ಒಂದು ಅಲ್ಲಿ PDO ಇದ್ದಾರೆ ಅಂತ ಆದ್ರೂ ಕೂಡ ತಾಂತ್ರಿಕವಾಗಿ ಕೆಲವು ವಿಚಾರಕ್ಕೆ ತೊಂದರೆ ಆಗ್ತದೆ. ಅಲ್ಲಿ PDOಗಳ ತಂಬು ಬೇಕು ಎಷ್ಟೋ ವಿಚಾರಕ್ಕೆ. ಆ ತಂಬು ಆಗದಿದ್ರೆ ಅವರ ಕೆಲಸಗಳು ಬಾಕಿ ಆಗ್ತದೆ. ಒಂದು ಅಧಿಕಾರಿ ವ್ಯವಸ್ಥೆ, ಅದು ಕಾರ್ಯಾಂಗದ ವ್ಯವಸ್ಥೆ. ಶಾಸಕಾಂಗ ರೂಪದಲ್ಲಿ ನೋಡ್ಬೇಕಿದ್ರೆ ಅಲ್ಲಿ ಜನಪ್ರತಿನಿಧಿಗಳು ಬೇಕು. ಅಲ್ಲಿ ಪಂಚಾಯತ್ ಅಧ್ಯಕ್ಷರಿದ್ರು ಯಶವಂತ್ ಅಂತ, ಅವರು ಇತ್ತೀಚೆಗೆ ಏಕೈಕಿ ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ ವೈಯಕ್ತಿಕ ಕಾರಣಕ್ಕಾಗಿ ನನಗೆ ತೊಡಗಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಪಂಚಾಯತ್ ಕಾರ್ಯಕ್ರಮಗಳಲ್ಲಿ ಜನರಿಗೆ ಸ್ಪಂದನೆ ಕೊಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಉಪಾಧ್ಯಕ್ಷರಾಗಿರುವಂತ ಜಾನಕಿ ಅವರಲ್ಲಿ ಪ್ರಭಾರ ಅಧ್ಯಕ್ಷರು ಇದ್ದಾರೆ. ಒಂದು ಅಧ್ಯಕ್ಷರಿಲ್ಲ, ಒಂದು ಕಾಯಂ PDO ಇಲ್ಲ. ಹಾಗಾಗಿ ಅಲ್ಲಿ ಸಮಸ್ಯೆ ಆಗ್ತದೆ. ಅದನ್ನು ಸಂಬಂಧಪಟ್ಟವರು ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ವಲ್ಪ ಆಗಡೆ ನೋಡಿ ಆ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಆ ಊರಿನವರು ತುಂಬಾ ಜನ ಸುದ್ದಿ ಬಿಡುಗಡೆ ಗಮನ ಸೆಳೆದಿದ್ದಾರೆ. ನಾವು ಈ ಸಲ ಅದನ್ನು ವಿಶೇಷ ವರದಿಯಾಗಿ ಪ್ರಕಟಿಸ್ತೇವೆ. ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗೆಲ್ಲ ಕಳುಹಿಸಬೇಕು ಅದನ್ನು ಅವರಿಗೆ ಕಲಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಖಂಡಿತವಾಗಿ ಅಲ್ಲಿಗೆ ಒಂದು ಕಾಯಂ PDO ಬೇಕೇ ಬೇಕು. ಯಾಕಂದ್ರೆ ಒಂದು ಕಣಿಯೂರು ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಒಂದು ಬೆಳ್ತಂಗಡಿಯಲ್ಲಿ ಒಂದು ಗುರುತಿಸಲ್ಪಟ್ಟಿರುವಂತ ಪಂಚಾಯತ್. ಅಲ್ಲಿ ಅಧ್ಯಕ್ಷರು ಇಲ್ಲದೆ ಇರುವುದು ದೊಡ್ಡ ಸಮಸ್ಯೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರದ್ದು ಕೆಲವು ಚೆಕ್ಗಳಿಗೆಲ್ಲ ಸೈನ್ ಬೇಕು, ಅಲ್ಲಿ ಉಪಾಧ್ಯಕ್ಷರು ನಿಭಾಯಿಸಬಹುದು. ಆದ್ರೆ PDOಗಳು ಬರದಿದ್ರೆ, ಕಾಯಂ PDO ಇಲ್ಲದಿದ್ರೆ ಒಂದೇ ಕಾರ್ಯದರ್ಶಿ ಮಾಡ್ಬೇಕು. ಕಾರ್ಯದರ್ಶಿಗಳಿಗೆ ಆ ಒಂದು PDOಗಳ ಹಂತಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಪ್ರಭಾರವೇ ಒಬ್ರು ಇದ್ರು ಕೂಡ ಆ ಪ್ರಭಾರ ಬರುವವರಾದ್ರೆ ಇಂಥವರೇ ಅಂತೇಳಿ ಆಗ್ಬೇಕು. ಈಗ ಅಲ್ಲಿಗೆ ಒಮ್ಮೆ ಗೀತಾ ಅವರು ಬರುದು, ಒಮ್ಮೆ ಸಂತೋಷ್ ಪಾಟೀಲ್ ಬರುದು, ಅವರೊಮ್ಮೆ ಬದಲಾವಣೆ ಆದ್ರೆ ಅಲ್ಲಿ ಒಂದು ಆಡಳಿತ ವ್ಯವಸ್ಥೆ ಖಂಡಿತವಾಗಿಯೂ ಸಮಸ್ಯೆ ಆಗ್ತದೆ. ಓಕೆ, ಈಗ ಅಲ್ಲಿ ಪ್ರತಿನಿಧಿ ಆಗಿರುವಂತಹ ಕಾಸಿಂ ಅವರಿಗೆ ಕರೆಗೆ ಸಿಕ್ಕಿದ್ದಾರೆ. ಕಾಸಿಂ ಅವರೇ,
ಹಲೋ ಏನ್ ಮೇಡಮ್? ಇದು ಕಣಿಯೂರು ಗ್ರಾಮ ಪಂಚಾಯತಿ ವಿಷಯವಾಗಿ ಮಾತಾಡ್ತಾ ಇದ್ವಿ. ಅಲ್ಲಿ ಅಧ್ಯಕ್ಷರು ಇಲ್ಲ, ಪಿಡಿಒ ಕೂಡ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ, ಯಾಕೆ ಈ ತರ ಆಗ್ತಾ ಇದೆ ಅಲ್ಲಿ ಅನ್ನುವಂಥದ್ದು? ಯಾಕೆ ಅಂತ ಗೊತ್ತಿಲ್ಲ ಮೇಡಮ್. ಒಂದು 10 ತಿಂಗಳಾಯ್ತು ನಮ್ಮ ಇಲ್ಲಿ ಒಂದು ಪರ್ಮನೆಂಟ್ ಪಿ ಡಿ ಇದ್ರು, ಹ್ಮ್ ಪೂರ್ಣಿಮಾ ಅಂತ ಇದೆ. ಹ್ಮ್ ಹ್ಮ್ ಅವರನ್ನು ಏಕಾಏಕಿ ವರ್ಗಾವಣೆ ಆಯ್ತು. ಓಕೆ. ತದನಂತರ ಒಂದು ಪ್ರಭಾರ ಪಿ ಡಿ ಬಂದ್ರು ಕಳಿಯದವರು, ಹ್ಮ್ ಸಂತೋಷ್ ಪಾಟೀಲ್ ಅಂತ ಹೇಳಿ. ಹ್ಮ್ ಅವರು ಇತ್ತೀಚೆಗೆ ಅವರಿಗೆ ಕಷ್ಟ ಆಗ್ತದೆ ವರ್ಗಾವಣೆ ತಗೊಂಡ್ರು ಅವರು. ಹ್ಮ್ ನಂತರ ಒಬ್ಬರು ಕಲ್ಮಂಜದವರು ಗೀತಾ ಮೇಡಮ್ ಅಂತ ಹೇಳಿ ಬಂದ್ರು. ಹ್ಮ್ ಕೇವಲ 15 ದಿವಸ ಆಯ್ತಷ್ಟೇ, 15 ದಿವಸ ಮಾತ್ರ. ಹ್ಮ್ ಪುನಃ ಅವರಿಗೆ ಬೇರೆ ಅವರನ್ನು ಚೇಂಜ್ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದ್ದಾರೆ. ಓಕೆ. ಇದರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅಲ್ಲಿ ಗ್ರಾಮಸ್ಥರಿಗೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದಾರೆ, ಅವ್ರ ಸಮಸ್ಯೆಯನ್ನ ಹೇಳ್ಕೊಳಕ್ ಆಗ್ಬೋದು, ಎಲ್ಲಿ ಹೋಗ್ತಾ ಇದ್ದಾರೆ? ಎಲ್ಲೂ ಹೋಗ್ಲಿಕ್ಕೆ ಹೋಗ್ತಿಲ್ಲ, ಯಾರು ಹೋಗ್ಬೋದು? ಈ ಪಂಚಾಯತಿ ಬರ್ತಾರೆ, ಇಲ್ಲಿ ಕಾಯ್ತಾರೆ, ಅಳೆದಾಡ್ತಾರೆ, ಹೋಗ್ತಾರೆ. ಇಲ್ಲಿ ಸಹ ಹಾಕಿ ಹೋಗ್ತಾರೆ. ಹ್ಮ್ ಪಂಚಾಯತಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ಹ್ಮ್ ಮತ್ತೆ ಬಂದವರು ಸಹ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಇಲ್ಲಿ ಬೇರೆ ಬೇರೆ ಕಳಿಸ್ತಾರೆ. ಹ್ಮ್ ಈಗ ಸಮಸ್ಯೆಯಿಂದ ಮೇಲೆ ಸಮಸ್ಯೆ. ಪುನಃ ಇವತ್ತು ಬಂದಿದ್ರು, ನಮ್ಮ ಸುದ್ದಿಯ ವರದಿ ನೋಡಿಕೊಂಡು ಹ್ಮ್ ನಮ್ಮ ಯುವ ಸರ್ ಬಂದಿದ್ರು ಇವತ್ತು. ಹ್ಮ್ ಎದ್ದಿರು ಬಂದು ಪಂಚಾಯತಿ ಬಂದು ಇಲ್ಲಿ ಕುಂದು ಕೊರತೆಗಳನ್ನ ನೋಡಿ ಹ್ಮ್ ಪುನಃ ಅವರ ಗೀತಾ ಮೇಳವರನ್ನು ಮುಂದುವರಿಕೆ ಮೌಖಿಕ ಆದೇಶ ಕೊಟ್ಟಿದ್ದಾರೆ. ಓಕೆ. ಅದೀಗ ಅವರೇ ಬಂದಿದ್ದಾರೆ ಇವತ್ತು ಪುನಃ. ಓಕೆ. ನಮ್ಮ ವರದಿಯ ಪ್ರತಿಫಲವಾಗಿ ಅದರ ಒಂದು ಪ್ರಕ್ರಿಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು, ಖಂಡಿತ 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 ಆಗ್ತದೆ. ಓಕೆ. ಆದಷ್ಟು ಬೇಗ ಆ ಒಂದು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರ ನೇಮಕ ಆಗ್ಲಿ, ಪಿಡಿಒ ಬರ್ಲಿ ಅಂತ ನಾವು ಕೂಡ ಇಲ್ಲಿ ಆಶಿಸ್ತೀವಿ. ಅಧ್ಯಕ್ಷರ ನೇಮಕ ಆಗುವುದು ಅದರೊಂದಿಗೆ ಕಾಯಂ ಪೀಡಿ ಆಗ್ಬೇಕು, ಕಾಯಂ ಆಗಿ ಬರ್ಬೇಕಿಲ್ಲ. ಯಾಕಂದ್ರೆ ವಾರದಲ್ಲಿ ಒಂದು ಸಲ 2 ಸಲ ಬಂದ್ರೆ ಇಲ್ಲಿ ಕೆಲಸ ಆಗುದಿಲ್ಲ. ಹೌದು, ಜನರಿಗೆ ಸಮಸ್ಯೆ ಆಗ್ತದೆ. ಯಾಕೆ ಗ್ರಾಮ ಸಭೆ ಕೂಡ ಇಲ್ಲಿ ನಡೀತಾ ಇಲ್ಲ. ಗ್ರಾಮ ಸಭೆ ಆಗಲಿಲ್ಲ, ವಾರ್ಡ್ ಸಭೆ ಆಗಲಿಲ್ಲ, ಏನು ಆಗ್ತಾ ಇಲ್ಲ, ಇಲ್ಲಿ ಏನು ನಡೀತಾ ಇಲ್ಲ. ಹ್ಮ್ ತುಂಬಾ ಸಮಸ್ಯೆ, ತುಂಬಾ ಜನರು ಬಂದು ಪಾಪ ಅಲೆದಾಡ್ತಾ ಇದ್ದಾರೆ, ಶಾಪ ಆಗ್ತಾ ಹೋಗ್ತಾ ಇದ್ದಾರೆ. ಹ್ಮ್ ಅಂತ ಪರಿಸ್ಥಿತಿ ನಮ್ಮ ಪಂಚಾಯತಿ ನಿಂತಿದೆ ಈಗ. ಓಕೆ ಕಾಸಿಮ್ ಅವ್ರ ಧನ್ಯವಾದಗಳು. ಓಕೆ ಓಕೆ. ರಾಮು, ಈಗ ನೀವು ಎಲ್ಲ ಕಡೆ ವರದಿಗೆ ಹೋಗ್ತಾ ಇದ್ದೀರಾ, ಈ ರೀತಿಯಾಗಿ ಸನ್ನಿವೇಶ ಕ್ರಿಯೇಟ್ ಆದ್ರೆ ಅಲ್ಲಿ ಯಾವ ರೀತಿಯಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ, ಗ್ರಾಮಸ್ಥರು ಯಾವ ರೀತಿ ಸಮಸ್ಯೆ ಎದುರಿಸಬಹುದು ಅಂತ? ಖಂಡಿತ ಅಲ್ಲಿಗ ತಮ್ದು ಕೊಡ್ಬೇಕು ಅಂತ ಬರ್ತಾರೆ. ತಮ್ ಕೊಡ್ಬೇಕು ಅಂತ ಹೋದ್ರೆ ಪಿಡಿಒ ಇರ್ಬೇಕು, ಪಿಡಿಒ ಇರೋದಿಲ್ಲ. ಈಗ ಬಹಳ ಖುಷಿಯ ವಿಚಾರವನ್ನು ಕಾಸಿಮ್ ಅವರು ಹೇಳಿದ್ರು. ನಮ್ಮ ವರದಿಯ ನಂತರ ಮತ್ತೆ ಮೌಖಿಕ ಆದೇಶ ಕೊಟ್ಟಿದ್ದಾರಂತೆ, ಗೀತಾ ಅವರು ಅಲ್ಲಿಗೆ ಹೋಗಬೇಕು. ಮತ್ತೆ ಖುದ್ದಾಗಿ ತಾಲೂಕ್ ಪಂಚಾಯತ್ ಇವು ಅಲ್ಲಿಗೆ ಹೋಗಿದ್ದಾರೆ. ಕುಂದುಕೊರತೆಗಳ ಬಗ್ಗೆ ವಿಶ್ಲೇಷಣೆಯನ್ನ ಅಥವಾ ಅಲ್ಲಿಯ ಕುಂದುಕೊರತೆ ವೀಕ್ಷಣೆ ಮಾಡಿದ್ದಾರೆ. ಆ ವೀಕ್ಷಣೆ ಮಾಡಿದ್ದು ನಮ್ಮ ವರದಿಗೆ ಸಿಕ್ಕ ಪ್ರತಿಫಲ ಖುಷಿ ಇದೆ. ಯಾಕಂದ್ರೆ ಊರಿನವರ ಸಮಸ್ಯೆ ಹೀಗಾದ್ರೂ ಪರಿಹಾರ ಆಗ್ಬೇಕು ಅಂತ. ಒಂದು ಕಡೆ ಪ್ರಭಾರಿ ವಿಡಿಯೋ ಇಲ್ಲ, ಇನ್ನೊಂದು ಪ್ರಭಾರವೂ ಇಲ್ಲ, ಇನ್ನೊಂದು ಕಡೆ ಕಾಯವೂ ಇಲ್ಲ, 2 ಪೋಸ್ಟ್ ಇಲ್ಲ, ಜೊತೆಗೆ ಬಂದವರು ನಮ್ಗೆ 2 ಕಡೆ ಆಗುದಿಲ್ಲ ಅಂತ ಹೋಗ್ತಾರೆ. ಆದ್ರೆ ಅವ್ರದ್ದು ಇರ್ಬೋದು, ತುಂಬಾ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಹೀಗಾದಾಗ ಅಲ್ಲಿ ಜನ ಏನು ಮಾಡೋದು? ಈಗ ಇವತ್ತು ಬರ್ತಾರೆ ಪಿಡಿಒ ಅಂತ ಹೇಳುತ್ತಾರೆ, ಇವತ್ತು ಅವರಿಗೆ ಬೇರೆ ಯಾವುದೋ ಒಂದು ವರ್ಕ್ ಅಲಾಟ್ ಆಗ್ತದೆ, ನಾಳೆ ಅದು ಬರೋದಿಲ್ಲ, ಮತ್ತೆ ಇನ್ನು ಬರೋದವರು ಶುಕ್ರವಾರ ಅಂತ ಅನ್ಕೊಡುವ. ಆ 3 ದಿನ ಕೆಲಸ, ಅಂದ್ರೆ ಒಂದು ಸೋಮವಾರ ಬರೋರು ಸೋಮವಾರ ಮತ್ತು ಶುಕ್ರವಾರ ಓದಿದ್ರೆ ಆ 3 ದಿವಸ ಏನ್ ಮಾಡಬಹುದು ಗ್ರಾಮಸ್ಥರು? ಬಹಳಷ್ಟು ತೊಂದರೆ. ಇದು ಕೇವಲ ಕಣಿಯೂರಿನ ಪಂಚಾಯತಿನ ಅವಸ್ಥೆ ಅಲ್ಲ, ಎಲ್ಲೆಲ್ಲಿ ಪ್ರಭಾರ ಪಿಡಿಒಗಳಿದ್ದಾರೋ, ಹೆಚ್ಚುವರಿಯಾಗಿದ್ದಾರೋ, 2 ಕಡೆ ವರ್ಕ್ ಮಾಡ್ತಿದ್ದಾರೆ, ಇಲ್ಲೆಲ್ಲ ಇದೇ ಸಮಸ್ಯೆ. ಅವರು ಕಾಯಂ ಒಂದು ಕಡೆ ಇರ್ತಾರೆ, ಪ್ರಭಾರ ಇನ್ನೊಂದು ಕಡೆ ಇರ್ತಾರೆ. ಕಾಯಂ ಇರುವ ಕಡೆಗೆ 4 ದಿನ ಇರ್ತಾರೆ ಅವರು, 2 ದಿನ ಈ ಪ್ರಭಾರ ಕೊಡ್ತಾರೆ. ಆ 2 ದಿನದಲ್ಲಿ ಕೆಲಸವೇ ಆಗೋದಿಲ್ಲ. ಜನಗಳಿಗೆ ಪ್ರತಿದಿನ ಸಿಗುವಂತ ಪಿಡಿಒ ಬೇಕು. ಆದ್ರಿಂದ ಆ ಸಮಸ್ಯೆ ಪರಿಹರಿಸ ಆಗಬೇಕು. ಕೇವಲ ಕಣಿಯೂರು ಮಾತ್ರ ಅಲ್ಲ, ಎಲ್ಲ ಪಂಚಾಯತ್ಗಳಲ್ಲೂ ಕಾಯಂ ಪಿಡಿಒ ಅಗತ್ಯತೆ ಇದೆ. ಈಗ ವರದಿಯನ್ನು ಒಂದು ಸ್ಪಂದಿಸಿ ಇಒ ಅವರು ಹೋಗಿದ್ದಾರೆ, ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಇದು ಒಂದು ಪಾಸಿಟಿವ್ ಪತ್ರಿಕೋದ್ಯಮಕ್ಕೆ ಒಂದು ಸಾಕ್ಷಿಧಾಮದದೆ. ಏನು ನೆಗೆಟಿವ್ ಪತ್ರಿಕೋದ್ಯಮ, ಪಾಸಿಟಿವ್ ಪತ್ರಿಕೋದ್ಯಮ ಚರ್ಚೆ ಆಗ್ತಿದೆ, ನಾವು ಮಾಡ್ತಿರೋದು ಪಾಸಿಟಿವ್ ಪತ್ರಿಕೋದ್ಯಮ. ಅಲ್ಲಿ ಒಂದು ಪಿಡಿಒ ಇಲ್ಲ, ಸಮಸ್ಯೆ ಆಗ್ತಿದೆ, ಅಲ್ಲಿ ಅಧ್ಯಕ್ಷರು ಇಲ್ಲ, ಸಮಸ್ಯೆ ಆಗ್ತಿದೆ, ಅದಕ್ಕೆ ಸಂಬಂಧಪಟ್ಟವರು ಸ್ಪಂದಿಸಬೇಕು ಅಂತ ನಾವು ಒಂದು ವರದಿ ಪ್ರಕಟಿಸ್ತೇವಲ್ಲ, ಇದುವೇ ಪಾಸಿಟಿವ್ ಪತ್ರಿಕೋದ್ಯಮ. ಅದಕ್ಕೆ ಸ್ಪಂದಿಸಿ ಒಬ್ಬ ಅಧಿಕಾರಿ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಜನರ ಅಹವಾಲನ್ನು ಸ್ವೀಕರಿಸಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿ ಅಂತ ಹೇಳ್ತೇವಲ್ಲ, ಅದು ಒಂದು ಪಾಸಿಟಿವ್ ಆಡಳಿತ. ಆ ಒಂದು ಅಧಿಕಾರದ ವ್ಯವಸ್ಥೆ ಕೂಡ ನಾವೊಂದು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇವತ್ತೇ ನೋಡಬಹುದು ನಾವು 2 ವಿಚಾರವಾಗಿ ಈ ಒಂದು ಪಾಸಿಟಿವ್ ಪತ್ರಿಕೋದ್ಯಮದಾಗಿರುವಂತಹ ಇಫೆಕ್ಟ್ ಅನ್ನು ನೋಡಬಹುದು. ಒಂದು ಹರೀಶ್ ಪೂಂಜಾ ವಿಷಯವಾಗಿ ಅದೊಂದು, ಈಗ ಇದೊಂದು ಕಣಿಯೂರು ಗ್ರಾಮ ಪಂಚಾಯತ್ ಕೂಡ ನಮ್ಮ ಒಂದು ವರದಿಯ ಪ್ರಕಟದಿಂದಾಗಿ ಒಂದು ಸತ್ಯಾಂಶ ಹೊರಬಂತು. ಇನ್ನೊಂದು ಅಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಕೂಡ ಆಗ್ತಾ ಇದೆ. ಅಂತ ಪಾಸಿಟಿವ್ ಪತ್ರಿಕೋದ್ಯಮ ನಡೆಸ್ತಿರುವ ಕಾರಣದಿಂದಲೇ ಸುದ್ದಿ ಬಿಡುಗಡೆ ಪತ್ರಿಕೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿಯಲ್ಲಿ ಕಳೆದ 39 ವರ್ಷಗಳಿಂದ ನಂಬರ್ 1 ಪತ್ರಿಕೆಯಾಗಿ ಮುಂದುವರಿತಾ ಹೋಗಿದೆ. ಓಕೆ, ಇದೀಗ ನೆಕ್ಸ್ಟ್ ವಿಷಯ, ಗ್ರಾಮ ಪಂಚಾಯತ್ಗಳಲ್ಲಿ ಸಾರ್ವಜನಿಕ ಸಭೆ ನಡೆಸಲು ಸುದ್ದಿ ಬಳಗ ನಿರ್ಧಾರ.
ಇದು ನೀವೇ ಬರೆದಿರುವಂತಹ ಒಂದು ಬರಹ ಅದು. ಸೊ ಇದ್ರ ಬಗ್ಗೆ ಏನ್ ಸರ್ ಆಕ್ಚುಲಿ ಯಾಕೋಸ್ಕರ ಈ ವಿಷಯ ಬಂತು? ಈಗ ನಮ್ಗೆ ಜಾಹೀರಾತು ವಿಷಯ ಆಗಿರ್ಬೋದು, ಬೇರೆ ಬೇರೆ ಪ್ರಕಟಣೆ ವಿಷಯ ಆಗಿರ್ಬೋದು, ಇದ್ರ ಬಗ್ಗೆ ಕಳೆದ ವಾರ ಕೂಡ ನೀವು ಇದೇ ವಿಷಯವಾಗಿ ನೀವು ಪ್ರಸ್ತಾಪವನ್ನ ಮಾಡಿದ್ರಿ. ಇದ್ರ ಬಗ್ಗೆ ಹೆಚ್ಚಿನ ವಿಚಾರ. ಈಗಾಗಲೇ ಉಲ್ಲೇಖ ಮಾಡಿದಾಗೆ ಸುದ್ದಿ ಬಿಡುಗಡೆ ಪತ್ರಿಕೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿಯಲ್ಲಿ ಕಳೆದ 39 ವರ್ಷಗಳಿಂದ ಇದೆ. ಜನರೊಟ್ಟಿಗೆ ಬೆರೆಯುತ್ತಿರುವಂತ ಪತ್ರಿಕೆ, ಜನರ ಬೆಂಬಲದೊಟ್ಟಿಗೆ ಬೆಳೆಯುವಂತ ಪತ್ರಿಕೆ, ಒಂದು ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಮತ್ತು ಪಾಸಿಟಿವ್ ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿರುವಂತ ಪತ್ರಿಕೆ. ಸುಳ್ಯ, ಪುತ್ತೂರು ಭಾಗದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ಸರ್ಕಾರಿ ವ್ಯವಸ್ಥೆಯ ಜಾಹೀರಾತುಗಳು, ಪ್ರಕಟಣೆಗಳು, ಮಾಹಿತಿಗಳು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಬರ್ತದೆ. ಬೆಳ್ತಂಗಡಿಗೆ ಸಂಬಂಧಪಟ್ಟು ಕೂಡ ಕಳೆದ 38 ವರ್ಷಗಳಿಂದ ಬರ್ತಾ ಇತ್ತು. ಡಾಕ್ಟರ್ ಪಿ ಶಿವಾನಂದರ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಪತ್ರಿಕೆಗೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿಯಲ್ಲಿ ಯಾವುದೇ ರಾಜಕೀಯ ಪಕ್ಷದ ಭೇದ ಇಲ್ಲ. ಅದಕ್ಕೆ ಎಲ್ಲಾ ಪಕ್ಷದ ವರದಿಗಳನ್ನು ನಾವು ಪ್ರಕಟಿಸ್ತೇವೆ. ಯಾವುದೇ ಪಕ್ಷದವರು ತಪ್ಪು ಮಾಡಿದ್ರು ಅದನ್ನು ಪ್ರಕಟಿಸ್ತೇವೆ. ಬೆಳ್ತಂಗಡಿಯಲ್ಲಿ ಇತ್ತೀಚಿನ ಕೆಲವು 1 ವರ್ಷದಿಂದ ಕೆಲವು ಪಂಚಾಯತ್ನವರು, ಆಯ್ದ ಕೆಲವು ಪಂಚಾಯತ್ನವರು ಸುದ್ದಿ ಬಿಡುಗಡೆಗೆ ಸರ್ಕಾರಿ ಜಾಹೀರಾತುಗಳನ್ನ ಕೊಡ್ತಾ ಇಲ್ಲ. ನಾವೀಗಾಗ್ಲೇ ಪತ್ರಿಕೆಯಲ್ಲಿ ಬರ್ತಿದ್ದೇವೆ, ಕಳೆದ ಬಾರಿಯ ಚರ್ಚೆಯಲ್ಲಿ ಹೇಳಿದ್ದೇವೆ, ನಿಮ್ಮ ಯಾವುದೇ ವೈಯಕ್ತಿಕ ಜಾಹೀರಾತುಗಳನ್ನು ನಾವು ಕೇಳುವುದಿಲ್ಲ. ಮದುವೆ ಸಮಾರಂಭ, ಹುಟ್ಟುಹಬ್ಬ, ಅದೆಲ್ಲ ನಿಮ್ಮ ವೈಯಕ್ತಿಕ ನಿರ್ಧಾರಗಳು, ನಿಮ್ಮ ಸ್ವಂತ ಹಣ, ನೀವು ಬೇಕಾದ ಪತ್ರಿಕೆಗೆ ಕೊಡಬಹುದು. ನಾವು ಕೇಳ್ತಾ ಇರುವಂತದ್ದು, ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇಡೀ ತಾಲೂಕಿನಲ್ಲಿ ಅತ್ಯಧಿಕ ಪ್ರಸಾರದಲ್ಲಿರುವ ಪತ್ರಿಕೆ ನಮ್ಮದು. ನೀವು ಸರ್ಕಾರದ ಜಾಹೀರಾತುಗಳನ್ನು, ಪ್ರಕಟಣೆ, ಮಾಹಿತಿಯನ್ನು ನಮ್ಮ ಪತ್ರಿಕೆಗೆ ಯಾಕೆ ಕೊಡ್ತೇ ಇಲ್ಲ? ಅದರಿಂದ ಏನಾದ್ರೂ ನಿಮ್ಮ ಭ್ರಷ್ಟಾಚಾರದ ವ್ಯವಸ್ಥೆ ಇದೆಯಾ ಅಂತ ತಿಳ್ಕೊಳ್ಬೇಕು ನಮ್ಗೆ. ಎರಡನೇದಾಗಿ ಏನಾದ್ರೂ ತಪ್ಪು ತಿಳುವಳಿಕೆ ನಿಮ್ಗೆ ಉಂಟಾ? ಸುದ್ದಿ ಬಿಡುಗಡೆ ಪತ್ರಿಕೆಯಿಂದ ನಿಮ್ಗೆ ಏನಾದ್ರು ನೋವಾಗಿದ್ಯಾ? ನಿಮ್ಮ ಗ್ರಾಮಸ್ಥರಿಗೆ ಏನಾದ್ರೂ ಸಮಸ್ಯೆ ಆಗಿದೆಯಾ? ಅಥವಾ ಆಡಳಿತ ಮಂಡಳಿಗೆ ಏನಾದ್ರೂ ಅಸಮಾಧಾನ ಉಂಟಾ? ಅದನ್ನ ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಸರ್ಕಾರದ ಮಾಹಿತಿಯನ್ನು ನೀವು ಕೊಡದೇ ಇದ್ರೆ, ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಿಳಿಸದೇ ಇದ್ರೆ ಅದು ಒಂದು ಭ್ರಷ್ಟಾಚಾರ. ಮತ್ತು ನೀವು ಒಂದು ಏನೋ ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳುದು ಆಡಳಿತ ವ್ಯವಸ್ಥೆಗೆ ಗೊತ್ತಿರಬೇಕು. ಈಗಾಗಲೇ ನಾವು ಕಳೆದ ವಾರ ಎಲ್ಲಾ ಪಂಚಾಯತ್ಗಳಿಗೆ ಒಂದು ಪತ್ರವನ್ನ ತಲುಪಿಸಿದ್ದೇವೆ. ಇಂಥ ವ್ಯವಸ್ಥೆ ಆಗ್ತಿದೆ, ಯಾವಾಗ್ಲೂ ಬರ್ತಾ ಇರುವಂತ ಜಾಹೀರಾತು ಜನರಿಗೆ ಮಾಹಿತಿ ಸಿಗದೆ ಆಗ್ತಿದೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಾ ಅಂತ ಮಾಹಿತಿ ಬೇಕು ಅಂತ ನಾವು ಸಭೆಯನ್ನ ನಡೆಸಲಿಕ್ಕೆ ಸಿದ್ಧತೆ ನಡೆಸಿದ್ದೇವೆ. ಸುದ್ದಿ ಬಳಗ ನಮ್ಗೆ ಜನರ ಹತ್ರ ಹೋಗುದು, ಜನಜಾಗೃತಿ ಮಾಡೋದು, ಹೋರಾಟ ಮಾಡೋದು ಸುದ್ದಿ ಬಳಗಕ್ಕೆ ಹೊಸ್ತ ಅಲ್ಲ. ನಾವು ಬೇರೆ ಬೇರೆ ಆಂದೋಲನವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಟೀಕೆ ಟಿಪ್ಪಣಿಗಳು, ವಿರೋಧಗಳು ಬರ್ತದೆ, ಅದನ್ನು ನಾವು ಸಹಜವಾಗಿ ಕಾನೂನು ರೀತಿಯಲ್ಲಿ ಎದುರಿಸ್ತೇವೆ. ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದ್ರೆ ನಾವು ಸಭೆ ಮಾಡ್ಲಿಕ್ಕೆ ಪ್ರಾರಂಭದ ಹಂತದಲ್ಲಿ ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆಯ್ತು, ನೀತಿ ಸಂಹಿತೆ ಜಾರಿ ಆಯ್ತು. ಹಾಗಾಗಿ ಈ ಹಂತದಲ್ಲಿ ನಾವು ಅದನ್ನು ಸಭೆ ಮಾಡ್ಲಿಕ್ಕೆ ಬರುವುದಿಲ್ಲ. ನೀತಿ ಸಂಹಿತೆ ಯಾವತ್ತಿ ನಾಡಿದ್ದು ಅಕ್ಟೋಬರ್ 24ಕ್ಕೆ ಮುಗ್ದ ಕೂಡಲೇ ನಾವು ಗ್ರಾಮ ಪಂಚಾಯತ್ಗಳಲ್ಲಿ ಆಡಳಿತ ವ್ಯವಸ್ಥೆಯನ್ನು, ಜನಪ್ರತಿನಿಧಿಗಳನ್ನು, ಸಾರ್ವಜನಿಕರನ್ನು ಸೇರಿಸಿ ಒಂದು ಸಾರ್ವಜನಿಕ ಸಭೆಯನ್ನು ಮಾಡ್ತೇವೆ. ನಮ್ಗೆ ಎಲ್ಲಾ ಪಂಚಾಯತ್ನವರು ಬೆಂಬಲ ಕೊಡ್ತಾರೆ, ಇಲ್ಲ ಅಂತ ಹೇಳಿ ರಾಜಕೀಯ ಪಕ್ಷದ ಏನು ಭೇದಗಳಿಲ್ಲ. ಆದ್ರೆ ಕೆಲವರು ಯಾರನ್ನು ಓಲೈಕೋಸ್ಕರ ಅಥವಾ ಭ್ರಷ್ಟಾಚಾರವನ್ನು ಮುಚ್ಚಿಡ್ಲಿಕ್ಕೋಸ್ಕರ ನಮ್ಗೆ ಜಾಹೀರಾತನ್ನ, ಪ್ರಕಟಣೆಯನ್ನ, ಮಾಹಿತಿಯನ್ನ ಕೊಡದೇ ಇರುವಂತದ್ದಿದೆ. ನಾವು ತುಂಬಾ ಸಲ ಹೇಳಿದ್ದೇವೆ, ನಮ್ಮದು ಬೇರೆ ಪತ್ರಿಕೆಗಿಂತ 10 ಪಟ್ಟು ಪ್ರಸಾರ ಜಾಸ್ತಿ ಇದೆ, ನಮ್ದು ಸರ್ಕ್ಯುಲೇಷನ್ ಜಾಸ್ತಿ ಇದೆ. ಹಾಗಾಗಿ ನಮ್ಗೆ ನಿಮ್ಮ ಪ್ರಕಟಣೆಯನ್ನು ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಬೇಕಾಗಿ ಕೊಡುದಲ್ಲ, ನಿಮ್ಗೆ ಬೇಕಾಗಿ ಕೊಡುದಲ್ಲ, ಜನಸಾಮಾನ್ಯರಿಗೆ ಆ ಮಾಹಿತಿ ಮುಟ್ಬೇಕು. ಯಾವ ಪತ್ರಿಕೆ ಮನೆ ಮನೆಗೆ ತಲುಪ್ತದೆ ಆ ಪತ್ರಿಕೆಯಲ್ಲಿ ನೀವು ಪ್ರಕಟಣೆ ಕೊಡ್ಬೇಕು. ಅದನ್ನ ನೀವು ಕೊಡ್ತಾ ಇಲ್ಲ ಅಂತ ಹೇಳಿ ಆದ್ರೆ ಜನರಿಗೆ ಸಿಗಬೇಕಾದ ಮಾಹಿತಿಯನ್ನ ನೀವು ಒದಗಿಸ್ತಾ ಇದ್ದೀರಿ ಅಂತ. ನಾವು ಒಂದು ಮಾಹಿತಿ ಕೊಡದೇ ಇರೋದು ಕೂಡ ಒಂದು ಅಪರಾಧ. ಅದು ಮಾಹಿತಿ ಜನರಿಗೆ, ಸವಲತ್ತಿನ ಮಾಹಿತಿ ಜನರಿಗೆ ತಿಳಿಯಾದ ಹಾಗೆ ಮಾಡೋದು ಕೂಡ ಒಂದು ಭ್ರಷ್ಟಾಚಾರ. ಹಾಗಾಗಿ ನಾವು ಆ ವಿಚಾರವನ್ನು ಇಲ್ಲಿ ಜನರ ಮುಂದಿಟ್ಟಿದ್ದೇವೆ, ಜನರ ಸಹಕಾರದೊಂದಿಗೆ ಹೋಗ್ತೇವೆ. ಮತ್ತೆ ನೀವು ಖಾಲಿ ಸುದ್ದಿ ಬಿಡುಗಡೆ ಅಂತ ಹೇಳಿದ್ರೆ ಕೆಲವು ಸೀಮಿತ ಪಕ್ಷಕ್ಕೆ, ಸೀಮಿತ ಜನರಿಗೆ ನಾವು ವರದಿ ಪ್ರಕಟಿಸುವುದಲ್ಲ. ನಮ್ಗೆ ಜನಸಾಮಾನ್ಯರ ವರದಿ ಮುಖ್ಯ. ನಮ್ಗೆ ಕಾಂಗ್ರೆಸ್ ಮುಖ್ಯ, ಬಿಜೆಪಿ ಮುಖ್ಯ, ಎಲ್ಲಾ ಸಂಘ ಸಂಸ್ಥೆಗಳು ಮುಖ್ಯ, ಜಾತಿ ಸಂಘಟನೆಗಳು ಮುಖ್ಯ, ಜನಸಾಮಾನ್ಯರು ಮುಖ್ಯ. ನೀವು ಗಮನಿಸಿದ್ರೆ ಬೇರೆ ಯಾವ ಪತ್ರಿಕೆ ಅವರು ಪ್ರಕಟಿಸುವುದಿಲ್ಲ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರ್ ಅವರ ಈ ವಾರದ ಕಾರ್ಯಕ್ರಮ ಏನು, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯ್ಕರ ಕಾರ್ಯಕ್ರಮ ಏನು, ತಾಲೂಕು ಮಟ್ಟದ ಅಧಿಕಾರಿಗಳ ಕಾರ್ಯಕ್ರಮ ಏನು ಅಂತ ನಾವು ವಿವರ ಕೊಡ್ತೇವೆ. ಕೊಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಒಬ್ರು ಜನಸಾಮಾನ್ಯರು ಬಂದಾಗ ಅವರಿಗೆ ಶಾಸಕರು ಸಿಗ್ಬೇಕು. ಎಷ್ಟೋ ದೂರ ಪ್ರದೇಶದಿಂದ ಬಂದಿರ್ತಾರೆ, ಅವರಿಗೆ ಒಂದು ವಿಧಾನ ಪರಿಷತ್ ಸದಸ್ಯರೊಟ್ಟಿಗೆ ಕೆಲಸ ಆಗ್ಬೇಕು ಅಂತ ಆದ್ರೆ ಅವರನ್ನು ಎಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಎಷ್ಟು ಕಾಲ್ ಮಾಡಬಹುದು, ಅದನ್ನು ಪತ್ರಿಕೆಯಲ್ಲಿ ಪ್ರಕಟಿಸ್ತೇವೆ. ಅದೇ ರೀತಿ ತಾಲೂಕು ಮಟ್ಟದ ಅಧಿಕಾರಿ ಒಬ್ಬ ಇಒ ಸಿಗ್ಬೇಕು, ನಿಮ್ಗೆ ತಹಶೀಲ್ದಾರ್ ಸಿಗ್ಬೇಕು. ಅವರು ಕಚೇರಿಯಲ್ಲಿ ಇಲ್ಲದಿದ್ರೆ ನೀವು ಬರಬೇಕು, ಗ್ರಾಮೀಣ ಪ್ರದೇಶದಿಂದ ಬಂದ್ರೆ ವಾಪಸ್ ಹೋಗ್ಬೇಕು, ಇಂಥ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಹಾಕ್ತೇವೆ. ಅಧಿಕಾರಿಗಳ ಕಾರ್ಯಕ್ರಮ ಹಾಕ್ತೇವೆ, ಒಂದು ಗ್ರಾಮೀಣ ಮಟ್ಟದ ಶಾಲಾ ಕಾಲೇಜುಗಳ ಸುದ್ದಿಗಳನ್ನ ಹಾಕ್ತೇವೆ, ರಾಜಕೀಯ ಸುದ್ದಿಗಳನ್ನ ಹಾಕ್ತೇವೆ, ಒಂದು ಅಪರಾಧ ಸುದ್ದಿಗಳನ್ನ ಹಾಕ್ತೇವೆ. ಇಡೀ ಬೆಳ್ತಂಗಡಿ ತಾಲೂಕಿನ ಒಂದು ಸರ್ವಾಂಗೀಣ ವರದಿಗಳನ್ನ ನಾವು ಪ್ರಕಟಿಸ್ತೇವೆ. ಹಾಗಾಗಿ ಈ ಪಂಚಾಯತ್ನವರು ಅದಕ್ಕೆ ಒಂದು ಸ್ಪಂದನೆ ಕೊಡ್ಬೇಕು. ಯಾರು ಕೊಡ್ತೇ ಇಲ್ಲ, ಅಕಸ್ಮಾತ್ ನೀವೇನಾದ್ರು ನಿರ್ಣಯ ಮಾಡಿದ್ರೆ, ನಾವು ಸುದ್ದಿ ಬಿಡುಗಡೆ ಪತ್ರಿಕೆಗೆ ಜಾಹೀರಾತು ಕೊಡುವುದಿಲ್ಲ ಅಂತ ನಿರ್ಣಯ ಮಾಡಿದ್ರೆ ಅದನ್ನು ಕೂಡ ನಮ್ಗೆ ಕೊಡಿ ಅಂತ ಕೇಳ್ತೇವೆ. ನಮ್ಗೆ ನಿಮ್ಮ ನಿರ್ಣಯದ ಬಗ್ಗೆ ಆಕ್ಷೇಪಣೆಗಳಿಲ್ಲ. ಆದ್ರೆ ನಿಮ್ಗೆ ಆ ನಿರ್ಣಯ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಆ ನಿರ್ಣಯವನ್ನು ನೀನು ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ನಾವು ತಿಳ್ಕೊಳ್ಬೇಕು. ಮತ್ತೆ ನೀವು ಕೊಡುದಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಕೊಡುದಿಲ್ಲ? ಅಕಸ್ಮಾತ್ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇರೆ ಪತ್ರಿಕೆ ಜಾಸ್ತಿ ಸರ್ಕ್ಯುಲೇಷನ್ ಇದ್ರೆ ಖಂಡಿತವಾಗಿ ನೀವು ಅವರಿಗೆ ಕೊಡ್ಬೇಕು. ಇವತ್ತು ನೀವು ರಾಜ್ಯ ಮಟ್ಟದ ಪತ್ರಿಕೆ ನೋಡಿದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಪತ್ರಿಕೆಗಳಿದೆ, ಖಂಡಿತವಾಗಿ ಉದಯವಾಣಿ ಇರ್ತದೆ, ವಿಜಯವಾಣಿ ಇರ್ತದೆ, ವಿಜಯ ಕರ್ನಾಟಕ ಇರ್ತದೆ ಅಂತ
ರಾಜ್ಯ ಮಟ್ಟದಲ್ಲಿ 9 ಪತ್ರಿಕೆ ಮುದ್ರಣ ಆಗ್ತದೆ. ಹೌದು. ನಾವು ಮಾತಾಡ್ತಿರೋದು ಬೆಳ್ತಂಗಡಿಗೆ ಸೀಮಿತವಾಗಿ. ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಯಾವ ಪತ್ರಿಕೆ ಹೆಚ್ಚು ಸರ್ಕ್ಯುಲೇಷನ್ ಇದೆ ಅಂತ ನೀವು ತಿಳ್ಕೊಳ್ಬೇಕು. ನೀವು ತಿಳ್ಕೊಳ್ಬೇಕಂತ ಹೇಳಿದ್ರೆ ನಾವು ಸುದ್ದಿ ಬಿಡುಗಡೆಯವರು ಇಲ್ಲಿ ಕೂತ್ಕೊಂಡು ಹೇಳಿದ್ದನ್ನ ಅಥವಾ ನಿಮ್ಮ ಕಚೇರಿಗೆ ಬಂದದನ್ನ ತಿಳ್ಕೊಂಡು ನಂಬಬೇಕು ಅಂತ ಹೇಳುದಿಲ್ಲ. ನಿಮ್ಮ ಸ್ಥಳೀಯ ಏಜೆಂಟ್ಗಳಲ್ಲಿ ವಿಚಾರಣೆ ಮಾಡಿ. ಬೆಳ್ತಂಗಡಿ ತಾಲೂಕಿನಲ್ಲಿ 380ಕ್ಕಿಂತ ಜಾಸ್ತಿ ಏಜೆಂಟ್ ಇದ್ದಾರೆ. ದೂರವಾಣಿ ಸಹಿತ ಪಟ್ಟಿಯನ್ನು ಕೊಟ್ಟಿದ್ದೇವೆ. ನೀವು ಅವರಿಗೆ ಫೋನ್ ಮಾಡಿ ಕೇಳಿ ನಿಮ್ಮ ಏರಿಯಾದಲ್ಲಿ ಯಾವ ಪತ್ರಿಕೆ ಜಾಸ್ತಿ ಹೋಗುದು. ಅಕಸ್ಮಾತ್ ಅವರು ಆ ಏರಿಯಾದಲ್ಲಿ ನಮ್ಮ ಪತ್ರಿಕೆ ಇಲ್ಲ ಅಂತ ಹೇಳಿ ಆದ್ರೆ ನಮಗೆ ಖಂಡಿತವಾಗಿಯೂ ಆ ಗ್ರಾಮ ಪಂಚಾಯತ್ನ ಜಾಹೀರಾತುಗಳು ಬೇಡ, ಮತ್ತೆ 10 ಪಟ್ಟು ಸರ್ಕ್ಯುಲೇಷನ್ ನಮ್ಮದು ಇಲ್ಲ ಅಂತ ಹೇಳಿದ್ರೆ ನಾವು 1 ವರ್ಷ ಅವ್ರದ್ದು ಫ್ರೀ ಜಾಹೀರಾತು ಆಗ್ತೇವೆ. ಯಾಕಂತ ಹೇಳಿದ್ರೆ ನಮ್ಗೆ ಹಣ ಉದ್ದೇಶ ಅಲ್ಲ, ಜಾಹೀರಾತಿನ ಮುಖಾಂತರ ಹಣ ಮಾಡ್ಕೊಳ್ಳೋದು ಉದ್ದೇಶ ಅಲ್ಲ. ಜನರಿಗೆ ಮಾಹಿತಿ ಸಿಗ್ತದೆ, ಸರ್ಕಾರದ ಮಾಹಿತಿಯನ್ನು ನೀವು ಕೊಡ್ತಾ ಇರೋದು. ಯಾವುದೇ ಜನಪ್ರತಿನಿಧಿ ಆಗ್ಲಿ ಅಧಿಕಾರಿ ಆಗ್ಲಿ ಅವರ ಮನೆಯದ ವೈಯಕ್ತಿಕ ವಿಚಾರವನ್ನು ನಾವು ಕೇಳುವುದಿಲ್ಲ. ಸರ್ಕಾರ ವ್ಯವಸ್ಥೆಯನ್ನ ನೀವು ಜನರಿಗೆ ಮುಟ್ಟಿಸಲೇಬೇಕು ಅಂತ ಹೇಳುವಂತದ್ದೇ ನಮ್ಮ ಪ್ರಯತ್ನ. ಅದು ಆಗ್ಬೇಕು. ಅದು ಚುನಾವಣೆಯ ನೀತಿ ಸಂಹಿತೆ ಮುಗ್ದ ಕೂಡಲೇ ಆ ಸಭೆಯನ್ನು ನಾವು ಏರ್ಪಡಿಸ್ತೇವೆ. ಮತ್ತೆ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನಲ್ಲಿ ಪರಿಹರಿಸ್ತೇವೆ. ಮತ್ತು ಒಂದು ನಾವು ಮುಕ್ತವಾಗಿ ಹೇಳ್ತೇವೆ, ಯಾರಿಗಾದ್ರೂ ಜನಪ್ರತಿನಿಧಿಗಳಿಗೆ ಅಥವಾ ಆಡಳಿತ ವ್ಯವಸ್ಥೆಗೆ ಅಥವಾ ಗ್ರಾಮಸ್ಥರಿಗೆ ನಮ್ಮಲ್ಲಿ ಏನಾದ್ರೂ ಅಸಮಾಧಾನ ಇದ್ರೆ ಅದನ್ನು ಮುಕ್ತವಾಗಿ ಚರ್ಚೆ ಮಾಡುವ. ನಮ್ಮ ತಪ್ಪಿದ್ರೆ ನಾವು ಖಂಡಿತವಾಗಿ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇವೆ, ಕ್ಷಮೆ ಕೇಳ್ತೇವೆ, ಮುಂದಕ್ಕೆ ಅದನ್ನು ಸರಿ ಮಾಡಿಕೊಂಡು ಹೋಗ್ತೇವೆ. ಯಾವುದೇ ಕಾರಣ ಇಲ್ಲದೆ ನೀವು ಜನರಿಗೆ ಮಾಹಿತಿ ಕೊಡದೆ ಅತಿ ಹೆಚ್ಚು ಸರ್ಕ್ಯುಲೇಷನ್ ಪತ್ರಿಕೆಯನ್ನ ನಿರಾಕರಿಸುವುದು ಯಾಕೆ ಅಂತ ಹೇಳುದು ಉತ್ತರ ಪಡ್ಕೊಳ್ಳುವುದು ನಮ್ಮದು ಹಕ್ಕು, ಜನರದ್ದು ಕೂಡ ಜವಾಬ್ದಾರಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇದೀಗ ನೆಕ್ಸ್ಟ್ ವಿಷಯ, ಸವಣಾರಿನ ಒಂದು ವಿಷಯ. ಒಂದೇ ತಿಂಗಳಲ್ಲಿ ಮತ್ತೊಂದು ಚಿರತೆ ಸೆರೆ. ಆಲ್ಮೋಸ್ಟ್ ಈಗ ನಾವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಈ ಒಂದು ಗ್ರಾಮದಲ್ಲಿ ಈ ತಾಲೂಕಲ್ಲಿ ಹೆಚ್ಚಿನ ಕಡೆ ಈ ಕಾಡಾನೆ ಆಗಿರ್ಬೋದು, ಚಿರತೆ ಬರ್ತಾನೆ ಇದೆ, ಸೆರೆಯಾಗಿರುವಂತ ವಿಷಯ ಪ್ರಸ್ತಾಪ ಆಗ್ತಾನೆ ಇದೆ. ಆದ್ರೆ ಇದೀಗ ಈ ಸವಣಲ್ಲಿ ಒಂದೇ ತಿಂಗಳಲ್ಲಿ 2 ಚಿರತೆ ಸೆರೆಯಾಗಿರುವಂತ ವಿಷಯ. ಇದ್ರ ಬಗ್ಗೆ ವರದಿಗೆ ನೀವೇ ಹೋಗಿದ್ದೀರಿ ದಾಮು ಅವರೇ, ಇದ್ರ ಬಗ್ಗೆ ಅಪ್ಡೇಟ್ ಏನಿದೆ? ಯಾಕೆಂತಂದ್ರೆ ನಾವು ಸವನಾಲು ಪ್ರದೇಶಕ್ಕೆ ಹೋದಾಗ ಅಲ್ಲೆಲ್ಲ ಹೇಳೋದಿದ್ದಾರೆ ಎಂತಂದ್ರೆ ಎಂತ ಮರ ಚಿರತೆಯ ಝೂ ಮಾಡಿದ್ದೀರಾ ಅಂತ. ಯಾಕೆಂದ್ರೆ ಹಾಗಿದೆ ಅಲ್ಲಿ. ಸೆಪ್ಟೆಂಬರ್ 1ನೇ ತಾರೀಕಿನ ಹೊತ್ತು ಮಧ್ಯರಾತ್ರಿ ಅಲ್ಲಿ ಒಂದು ಚಿರತೆ ಬೀಳುತ್ತೆ. ಅದು ಗುರಿಗಂಡ ಆನಂದ ಶೆಟ್ಟಿ ಅಥವಾ ಪ್ರದೀಪ್ ಅಂತಂದ್ರೆ ಅವರ ಮನೆಯಲ್ಲೇ ಇಟ್ಟಂತ ಬೋದು. ಅದು ಅಲ್ಲಿ ಒಂದು ಸಾಧಾರಣ ಒಂದು 15-20 ಕೋಳಿ, ಒಂದು 6-8 ನಾಯಿ ಎಲ್ಲವೂ ಕೂಡ ಬಲಿಯಾಗಿತ್ತು. ಅದು ನಾಪತ್ತೆ ಆಗಿತ್ತು. ಈ ಸಂದರ್ಭದಲ್ಲಿ ಬೋನಿಟ್ಟಂಥದ್ದು ಅಲ್ಲ, ಆ ದೃಶ್ಯಗಳಲ್ಲಿ ಬರ್ತಾ ಇತ್ತು. ಆ ಬೋನಿಟ್ರು ಸೆಪ್ಟೆಂಬರ್ 1ಕ್ಕೆ ಮಧ್ಯರಾತ್ರಿ, ಅದು ಭಾನುವಾರದ ಮಧ್ಯರಾತ್ರಿ ಅದು ಬಿತ್ತು. ಅವತ್ತು ಮೊದಲ ಒಂದು ಚಿರತೆ ಬಿತ್ತು. ಅಲ್ಲಿಗೆ ಎಲ್ಲರೂ ಕೂಡ ಸ್ವಲ್ಪ ಆತಂಕ ಕಡಿಮೆ ಆಯ್ತು. ಆದ್ರೆ ಅದರ ಮರುದಿವಸ ಅದಕ್ಕಿಂತ ದೊಡ್ಡದಾದಂತ ಒಂದು ಹೆಜ್ಜೆ ಗುರುತು ಅಲ್ಲೇ ಪತ್ತೆ ಆಯ್ತು. ಇನ್ನೊಂದು ಚಿರತೆ ಇದೆ ಅಂತ ಕನ್ಫರ್ಮ್ ಆಯ್ತು. ಮತ್ತೆ ಅರಣ್ಯ ಇಲಾಖೆಯವರಿಗೆ ಹೇಳಿದ್ರು, ಇಲ್ಲ ಇದು ಚಿರತೆ ಒಂದು ಹೋಗ್ಲಿಲ್ಲ, ಇನ್ನೊಂದು ಚಿರತೆ ಇದೆ ಅಂತ. ಆ ಚಿರತೆಗೋಸ್ಕರ ಇನ್ನೊಂದು ಬೋನಿಟ್ಟು ಸೆಪ್ಟೆಂಬರ್ 3ಕ್ಕೋ 4ಕ್ಕೋ ಏನೋ ಬೋನಿಟ್ಟಿದ್ದಾರೆ. ನಿರಂತರವಾಗಿ ಚಿರತೆ ಬರ್ಲಿಲ್ಲ. ಆದ್ರೆ ಸೆಪ್ಟೆಂಬರ್ 16ಕ್ಕೆ ಚಿರತೆ ಬಂದಿದೆ. ಚಿರತೆ ಬಂದಿದ್ದು ಮಾತ್ರ ಅಲ್ಲ, ಚಿರತೆ ಬೋನಿನ ಒಳಗಿದ್ದಂತಹ ಕೋಳಿಯನ್ನು ಎತ್ಕೊಂಡು ಹೋಗಿದೆ. ಬೋನಿನ ಒಳಗೆ ಬಂದಿದೆ. ಆದ್ರೆ ಬೋನಿನ ಲಾಕ್ ಅದು ತಪ್ಪಿ ಬೀಳಲಿಲ್ಲ, ಬೋನ್ ಬೀಳಲಿಲ್ಲ. ಅಲ್ಲಿ ಚಿರತೆ ಬಂತು ಹೋಯ್ತು, ಆದ್ರೆ ಬೋನ್ ಬೀಳಲಿಲ್ಲ. ಆ ನಂತರ ಅದನ್ನ ಸರಿಪಡಿಸಿ ಸೆಪ್ಟೆಂಬರ್ 19ಕ್ಕೆ ರಾತ್ರಿ ಇಟ್ಟು, ಸೆಪ್ಟೆಂಬರ್ 20ಕ್ಕೆ ತಡರಾತ್ರಿ 12ವರೆಗೆ ಚಿರತೆ ಬಂತು ಬಿತ್ತು. ಆದ್ರೆ ಇನ್ನೂ ಕೂಡ ಜನ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಮೊದಲು ಬಿದ್ದ ಚಿರತೆಗಿಂತ ಸ್ವಲ್ಪ ಚಿಕ್ಕ ಚಿರತೆ ಈ ಸಲ ಬಿದ್ದದ್ದು. ಅಲ್ಲಿ ಹೆಜ್ಜೆ ಗುರುತು ನೋಡಿದ್ರೆ ದೊಡ್ಡ ಹೆಜ್ಜೆ ಗುರುತು ಕಾಣ್ತಾ ಇದೆ ಅಂತ ನಮಗೆ ಇದ್ರ ಅಂದಾಜಿಲ್ಲ. ಗ್ರಾಮಸ್ಥರು ಹೇಳಿದನ್ನ ಈಗ ಹೇಳ್ತಾ ಇರೋದು. ಅಲ್ಲಿ ಗ್ರಾಮಸ್ಥರು ಏನ್ ಹೇಳ್ತಾರೆ, ಇಲ್ಲ 2 ಸಲ ಮೊದಲು ಬಿದ್ದದ್ದು ಚಿಕ್ಕದು ದೊಡ್ಡದು, ಅದಕ್ಕಿಂತ 2ನೇ ಸಲ ಬಿದ್ದದ್ದು ಚಿಕ್ಕದು. ಆದ್ರೆ ಮೊದಲ 2 ಸಲ ಬಿತ್ತಲ್ಲ ಈಗ, ಅದಕ್ಕಿಂತ ದೊಡ್ಡ ಹೆಜ್ಜೆ ಗುರುತಲ್ಲಿ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಅಲ್ಲಿ ಚಿರತೆಗಳಿದಾವೆ ಅನ್ನುವಂಥದ್ದು ಆತಂಕವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಅರಣ್ಯ ಇಲಾಖೆಯವರು ಏನಂದ್ರು, ಇಲ್ಲ ನಾವು ಮತ್ತೆ ಬೋನನ್ನು ಇಡ್ತೇವೆ ಅಂತ ಹೇಳಿದ್ರು. ಮತ್ತೆ ಬೋನನ್ನು ಇಡ್ತೇವೆ ಅಂತ. ಮೊದಲ ಸಲ ಚಿರತೆ ಬಿದ್ದಾಗ ಸಾಧಾರಣ ಒಂದು 200-300 ಜನ ಬಂದಿರ್ಬೋದು ಚಿರತೆಯನ್ನು ನೋಡ್ಲಿಕ್ಕೆ. 2ನೇ ಸಲ ಬಿದ್ದಾಗ ಜೋರು ಮಳೆ ಇತ್ತು. ಸೆಪ್ಟೆಂಬರ್ 20ನೇ ತಾರೀಕಿಗೆ ನಾವು ಕೂಡ ಹೋಗಿದ್ವಿ. ಬಹಳಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಅವತ್ತು ಅರಣ್ಯ ಇಲಾಖೆಯವರು ಬೇಗ ಅದನ್ನ ಬಂದು ತೆಗೆದುಕೊಂಡು ಹೋಗಿದ್ದಾರೆ. 2ನೇ ಸಲ ಬಿದ್ದಂತ ಚಿರತೆ ಬಹಳ ಅಗ್ರೆಸಿವ್ ಆಗಿತ್ತು ಅನ್ನುವಂಥದ್ದು ಕೂಡ ಗಮನಿಸಬೇಕಾದ್ದು. ಇನ್ನೊಂದು ಚಿರತೆ ಇದೆ ಅನ್ನುವಂತಹದ್ದು ಗ್ರಾಮಸ್ಥರ ಆತಂಕದಲ್ಲಿದ್ದಾರೆ. ಅದ್ರ ಜೊತೆಗೆ ಗ್ರಾಮಸ್ಥರು ಬಹಳ ಒಗ್ಗಟ್ಟಿನಿಂದ ಅಲ್ಲಿ ಬದುಕ್ತಾ ಇದ್ದಾರೆ. ಯಾಕೆ ಹೇಗೆ ಅಂತ ಹೇಳಿದ್ರೆ, ಒಂದು ದಿವಸ ನಿಮ್ಮ ಕೋಳಿ, ಒಂದು ದಿವಸ ಸಂತೋಷ್ ಅವರ ಕೋಳಿ, ಒಂದು ದಿವಸ ನನ್ನ ಕೋಳಿ, ಒಂದು ದಿವಸ ಪುಷ್ಪರಾಜ್ ಅವರು, ಹೀಗೆ ಒಂದೊಂದು ಕೋಳಿಯನ್ನ ತಂದು ಅಲ್ಲೇ ಆ ಬೋನಿನೊಳಗೆ ಇಡುದು. ಬೋನಿನೊಳಗೆ ಇಟ್ಟು ದಿನಕ್ಕೊಬ್ಬರ ಕೋಳಿ ಇಡುದು. ಅಂದ್ರೆ ಈ ಸಲದೊಂದು ಚಿರತೆ ಬಿದ್ರೆ ಅದು ನನ್ನ ಕೋಳಿ, ಒಬ್ಬೊಬ್ರು ಒಂದೊಂದು ಕೋಳಿಯನ್ನು ಇಡ್ತಾ ಹೋಗಿದ್ರಂತೆ. ಅಂದ್ರೆ ಆ ಕೋಳಿಯನ್ನು ಕೂಡ, ಅಂದ್ರೆ ಅವರಿಗೇನು ಪುಟ್ಟ ಮಕ್ಕಳಿದ್ದಾರೆ, 2 ವರ್ಷ 3 ವರ್ಷ 5 ವರ್ಷ ಪ್ರಾಥಮಿಕ ಶಾಲೆಗೆ ಹೋಗುವುದು, ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಚಿರತೆ ಎಲ್ಲಿ ಬೇಕಾದ್ರೂ ಇರುತ್ತೆ.
ಆತಂಕ ಜೋರಿದೆ. ಮತ್ತೆ ನಾಯಿಗಳು ನಾಪತ್ತೆ ಆಗಿದ್ದಕ್ಕೆ ಲೆಕ್ಕವೇ ಇಲ್ಲ ಅನ್ನುವಂಥದ್ದು ಇದೆ. ಹೀಗಿರುವಾಗ ಅಲ್ಲಿ ಅವ್ರಿಗೆ ಆ ಆತಂಕ ದೂರ ಆಗಬೇಕು. ಹೇಗಾದ್ರೂ ಸರಿ ನಮ್ಮ ಮನೆ ಅಂತಲ್ಲ, ಯಾರ ಮನೆಗೂ ಯಾರಿಗೂ ತೊಂದರೆ ಒಂದು ಕೋಳಿ ಇಟ್ರು ಈ ಸಲ ಒಂದು ಬಿದ್ದಿದೆ ಚಿರತೆ, ಎರಡನೇ ಚಿರತೆ, ಅದನ್ನು ಎಲ್ಲಿ ತಗೊಂಡೋಗಿ ಬಿಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಪ್ರಶ್ನೆ ಆಗಿತ್ತು. ಅದನ್ನ ಕುದುರೆಮುಖ ಅಭಯಾರಣ್ಯಕ್ಕೆ ಬಿಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅದರ ಜೊತೆಗೆ ಈಗ ಇನ್ನೊಂದು ಚಿರತೆ ಇದೆಯಾ ಇಲ್ವಾ ಅಂತ ಅನ್ನೋದು ಪ್ರಶ್ನಾರ್ಥಕವಾಗಿಯೇ ಇತ್ತು. ನಾವು ಕೂಡ ಇದರಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಮೊದಲ ಬಾರಿ ಚಿರತೆ ಬಿದ್ದಾಗ ಚಿರತೆ ಬಿತ್ತು ಆತಂಕ ದೂರ ಅಂತ ಮಾಡಿದ್ವಿ ನಾವು. ಆದ್ರೆ ಎರಡೇ ದಿನ ಕೇಳಿದ್ವು, ಇಲ್ಲ ಹೆಜ್ಜೆ ಗುರುತು ಮತ್ತೆ ಬಂದಿದೆ, ಮತ್ತೆ ಚಿರತೆ ಇದೆ, ಇಲ್ಲಿ ಮತ್ತೆ ಅಟ್ಯಾಕ್ ಆಗಿದೆ ಅಂತ. ಅದನ್ನು ನಾವು ಆರಂಭದಲ್ಲಿ ನಂಬಲೇ ಇಲ್ಲ. ಮತ್ತೆ ಬೋರ್ ಇಟ್ರು ಅಂತ ಹೇಳಿದ್ರು, ಫೋನ್ ಮಾಡಿ ಓಕೆ ಅಂತ ಹೇಳಿದ್ರು. ಅದು ಸೆಪ್ಟೆಂಬರ್ 20ಕ್ಕೆ ಇನ್ನೊಂದು ಚಿರತೆ ಬಿತ್ತು. ಅದರಿಂದ ಅಲ್ಲಿ ಚಿರತೆ ಇದ್ದದ್ದು ಹೌದು, ಗ್ರಾಮಸ್ಥರ ಲೆಕ್ಕಾಚಾರವೇ ಸರಿ, ಗ್ರಾಮಸ್ಥರ ಅಂದಾಜು ಸರಿ, ಎಲ್ಲವೂ ಸರಿ. ನಾವು ಎರಡನೇ ಬಾರಿ ಸೆಪ್ಟೆಂಬರ್ 20ಕ್ಕೆ ಹೋದಾಗ ಗ್ರಾಮಸ್ಥರು ಎಲ್ಲರೂ ಕೂಡ ಹೇಳಿದ್ದನು ಇನ್ನೊಂದು ಚಿರತೆ ಇದ್ದೇ ಇದೆ, ದೊಡ್ಡ ಹೆಜ್ಜೆ ಗುರುತುಗಳಿದ್ದಾವೆ ಅಂತ ಹೇಳಿದ್ರು. ಅದರಿಂದ ಆತಂಕ ಇದೆ ಜನರಲ್ಲಿ. ಅದು ಇನ್ನೊಂದು ಚಿರತೆ ಇದ್ರೆ ಅದು ಕೂಡ ಬೋನಿಗೆ ಬಿದ್ದು ಅದು ಸೇಫ್ ಆಗಿ ಅನ್ನುವಂಥದ್ದನ್ನ ಹೇಳ್ತಾ ಈ ಚಿರತೆಯನ್ನ ಸೆರೆ ಹಿಡಿದಿದ್ದು ಮತ್ತು ಗ್ರಾಮಸ್ಥರು ಕೊಂಚ ಮಟ್ಟಿಗೆ ಖುಷಿಯಾಗಿದ್ದಾರೆ. ನಮಗೆ ಸಹ ಖುಷಿಯಾಗಿದೆ. ಎರಡು ಚಿರತೆಗಳು ಸಿಕ್ಕಿವೆ, ಅದು ಕೂಡ ಸೇಫ್ ಆಗಿ ಅಲ್ಲಿ ಅರಣ್ಯವನ್ನು ಸೇರಿವೆ. ಇನ್ನೊಂದು ಚಿರತೆ ಇದ್ರೆ ಆದಷ್ಟು ಬೇಗ ಸಿಗಲಿ, ಗ್ರಾಮಸ್ಥರ ಆತಂಕ ದೂರ ಆಗಲಿ ಅನ್ನುವಂಥ ನಮ್ಮ ಆಶಯ. ಇದೀಗ ಸಂತೋಷ್ ಕುಮಾರ್ ಅವರೇ, ಕಸ್ತೂರಿ ರಂಗನ ವರದಿ ವಿಚಾರವಾಗಿ ನಾವು ವರದಿಯನ್ನ ಪ್ರಕಟ ಮಾಡಿದ್ವಿ. ಇದು ಸಂಪುಟ ಉಪಸಮಿತಿ ಸಭೆಯಲ್ಲಿ ಚರ್ಚೆ ಅನ್ನುವಂಥ ವಿಚಾರವನ್ನು ಹಾಕಿದ್ವಿ. ಆದ್ರೆ ಇದೀಗ ಪುತ್ತೂರು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಏನಂತ ಹೇಳಿದ್ರೆ, ಕಸ್ತೂರಿ ರಂಗನ ವರದಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡೋಕ್ಕೋಸ್ಕರ ರಾಜ್ಯ ಸಂಪುಟ ಸಭೆ ತೀರ್ಮಾನವನ್ನ ಕೈಗೊಂಡಿದೆ ಅಂತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. ಮೊನ್ನೆ ಸಭೆಯಲ್ಲಿ ಕಸ್ತೂರಿ ರಂಗನ ವರದಿ ಜಾರಿ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಸಂಪುಟ ಉಪಸಮಿತಿ ಸಭೆಯಲ್ಲಿ ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ಹೊಸ ಸಮಿತಿಯನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಕಳಿಸಬೇಕು. ಅವರು ಜನರ ಅಭಿಪ್ರಾಯವನ್ನ ಅಹವಾಲುಗಳನ್ನು ಸ್ವೀಕರಿಸಬೇಕು. ಆ ನಂತರ ಅದರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಅಂತ ಚರ್ಚೆ ಆಗಿತ್ತು. ಮತ್ತೆ ಕೇಂದ್ರ ಸರ್ಕಾರದ ಬಳಿಗೆ ರಾಜ್ಯ ಸರ್ಕಾರದಿಂದ ಸರ್ವಪಕ್ಷದ ನಿಯೋಗ ಹೋಗುದು ಅಂತ ಹೇಳಿ ನಿರ್ಣಯ ಆಗಿತ್ತು. ನಿನ್ನೆ ವಿಶೇಷ ಸಭೆ ನಡೆದಿತ್ತು ಸಚಿವ ಸಂಪುಟದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ ವರದಿ ಜಾರಿ ಆಗಬಾರ್ದು, ಅದಕ್ಕೆ ನಮ್ಮ ಯಾವುದೇ ಸಹಮತ ಇಲ್ಲ ಅಂತೇಳಿ ಅದು ಆ ವರದಿಯನ್ನ ತಿರಸ್ಕರಿಸುವಂತ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಮೊನ್ನೆ ನಡೆದ ಸಭೆಯಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜೆ ಅವರು ಕೂಡ ಭಾಗವಹಿಸಿದ್ರು. ಅವರು ಈ ಕಸ್ತೂರಿ ರಂಗನ ವರದಿ ಜಾರಿ ಆದ್ರೆ ಏನು ಸಮಸ್ಯೆ ಆಗ್ತದೆ ಅಂತ ಹೇಳುವುದನ್ನು ಕೂಡ ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಈ ಭಾಗದ ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಮತ್ತೆ ಈ ವರದಿಯಿಂದ ಯಾವ ಭಾಗಕ್ಕೆಲ್ಲ ಸಮಸ್ಯೆ ಆಗ್ತದೆ ಅಲ್ಲಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಅದಕ್ಕೆ ವಿರೋಧ ವ್ಯಕ್ತ ಮಾಡಿದ್ದಾರೆ. ಆದ್ರೆ ನಿನ್ನೆ ಒಂದು ಒಳ್ಳೆಯ ಬೆಳವಣಿಗೆ, ರಾಜ್ಯ ಸಚಿವ ಸಂಪುಟದ ಒಂದು ಚರ್ಚೆ, ಅಲ್ಲಿ ಯಾವುದೇ ಕಾರಣಕ್ಕೆ ಈ ವರದಿಯನ್ನು ಜಾರಿ ಮಾಡುವುದಿಲ್ಲ ಅಂತೇಳಿ ನಿರ್ಣಯ ಮಾಡಿದ್ದಾರೆ. ಅದೊಂದು ಬೆಳ್ತಂಗಡಿಯ ಒಂದು ಭಾಗಕ್ಕೆ ಒಂದು ಒಳ್ಳೆಯ ಸುದ್ದಿ. ನಾವು ನೋಡಿದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಾರಾವಿ, ಮಲವಂತಿಗೆ, ಕುತ್ಲೂರು, ಸುಲ್ಕೇರಿ ಮೊಗರು, ಶಿರ್ಲಾಲು, ನಾವರ, ಸವನಾಳು, ನಡ, ಚಾರ್ಮಾಡಿ, ನಾವೂರು, ನೆರಿಯ, ಕಲೆಂಜ, ಪುದುವೆಟ್ಟು, ಶಿಶಿಲ, ಶಿವಾದ್ಯಾರಕ್ಯ ಈ ಭಾಗಕ್ಕೆ ಕಸ್ತೂರಿ ರಂಗನ ವರದಿ ಜಾರಿ ಆದ್ರೆ ಸಮಸ್ಯೆ ಆಗ್ತದೆ. ಅಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೂ ತೊಡಕಾಗ್ತದೆ, ಮತ್ತೆ ಜನಸಾಮಾನ್ಯರ ಚಟುವಟಿಕೆಗಳಿಗೆ ಕೂಡ ಸಮಸ್ಯೆ ಆಗ್ತದೆ. ಹಾಗಾಗಿ ಆ ವರದಿಯನ್ನ ತಿರಸ್ಕರಿಸಿದ್ರೆ ಈ ಭಾಗದ ಜನರು ಅತ್ಯಂತ ಖುಷಿ ಪಡ್ತಾರೆ. ಇನ್ನು ಮುಂದಿನ ಬೆಳವಣಿಗೆಯನ್ನ ಕಾದು ನೋಡ್ಬೇಕು. ಅಂದ್ರೆ ಈಗ ಬೆಳ್ತಂಗಡಿ ಮಂದಿ ಆತಂಕದಿಂದ ಮುಕ್ತರಾಗ್ತಾರ ಈ ಒಂದು ವಿಚಾರ ನೋಡ್ಬೇಕು. ಈ ಸಚಿವ ಸಂಪುಟದಲ್ಲಿ ಆ ನಿರ್ಣಯ ತಗೊಂಡ ಕೂಡಲೇ ಈ ವರದಿ ಜಾರಿ ಆಗುದಿಲ್ಲ ಅಂತೇಳಿ ಅಲ್ಲ. ಆದ್ರೆ ಆ ವರದಿ ಜಾರಿ ಮಾಡ್ಬೇಕಿದ್ರೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟ ವರದಿ ಇದೆ ಆ ರಾಜ್ಯದ ಒಪ್ಪಿಗೆ ಬೇಕು. ಹಾಗಂತ ಕೇಂದ್ರ ಸರ್ಕಾರ ಇನ್ನು ಏನ್ ಮಾಡ್ಬೇಕು, ಇದ್ರಲ್ಲಿ ಈಗ ರಾಜಕೀಯ ರಹಿತವಾಗಿ ಎಲ್ಲಾ ಪಕ್ಷದವರು ಒಟ್ಟಿದ್ದಾರೆ. ನಮ್ಗೆ ಭಾರಿ ದೊಡ್ಡ ಸಮಸ್ಯೆ ಆಗುದು ಯಾವುದೇ ವಿಚಾರಗಳು ಬಂದಾಗ ಅಲ್ಲಿ ರಾಜಕೀಯ ಸೇರಿಕೊಳ್ಳುವಂಥದ್ದು. ಆದ್ರೆ ಕಸ್ತೂರಿ ರಂಗನ ವರದಿ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷದವರು ಒಟ್ಟಾಗಿದ್ದ ಕಾರಣ ರಾಜ್ಯಕ್ಕೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ನಮ್ಮದು ರಾಜ್ಯಕ್ಕೂ ತೊಂದರೆ ಆಗ್ಬಾರ್ದು, ಆದ್ರೆ ಮೊದಲ ಆದ್ಯತೆ ಬೆಳ್ತಂಗಡಿ ಜನರಿಗೆ ತೊಂದರೆ ಆಗ್ಬೋದು. ಯಾಕಂದ್ರೆ ನಾವು ಬೆಳ್ತಂಗಡಿ ಜನರಿಗೆ ಯಾವುದೇ ಸಮಸ್ಯೆ ಆಗ್ಬಾರ್ದು ಅನ್ನುವಂಥದ್ದು ನಮ್ಮದು ಕೂಡ ಆಗ್ರಹ. ಮತ್ತೆ ಎಲ್ಲಾ ಜನಪ್ರತಿನಿಧಿಗಳು ಒಟ್ಟಾಗಿ ಕೆಲಸ ಮಾಡಿದ್ರೆ ಯಾವ್ದು ಕೂಡ ಆಗುದಿಲ್ಲ ಅಂತ ಹೇಳಿಲ್ಲ. ಓಕೆ ಸರ್, ಧನ್ಯವಾದಗಳು. ಇದೀಗ ನೆಕ್ಸ್ಟ್ ವಿಷಯ, ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಅಂತಿಮ ಪಟ್ಟಿಯಲ್ಲಿ ಕಾಶಿಪಟ್ಟಣ ಗ್ರಾಮ ಪಂಚಾಯತ್. ಇದ್ರ ಬಗ್ಗೆ ನಾವು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಸುದ್ದಿಯ ಪ್ರಸಾರ ಮಾಡಿದ್ವಿ. ಏನಂತ ಹೇಳಿದ್ರೆ, ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗಾಂಧಿ ಜಯಂತಿಯಂದು ರಾಜ್ಯದ ಅತ್ಯುತ್ತಮ ಗ್ರಾಮ ಪಂಚಾಯತ್ಗಳಿಗೆ ನೀಡುವಂತಹ 2023-24 ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಬೆಳ್ತಂಗಡಿ ತಾಲೂಕಿನಿಂದ ಕಾಶಿಪಟ್ಟಣ ಗ್ರಾಮ ಪಂಚಾಯತ್ ಆಯ್ಕೆಯಾಗಿದೆ ಅನ್ನುವಂತ ವಿಷಯ. ಇದರ ಬಗ್ಗೆ ದಾಮೋದರ ದುಂಡೋಲೆ ಏನ್ ಹೇಳ್ತೀರಾ? ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಹೇಳಿದ್ರೆ ಒಂದು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಒಂದೊಂದು ಅರ್ಹತೆಗಳಿರ್ತವೆ. ಆ ಅರ್ಹತೆಗಳಿಗೆ ಅನುಗುಣವಾಗಿ ಕಾಶಿಪಟ್ಟಣ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಅಲ್ಲಿಯ ಮನೆಗೊಂದು ಬಾವಿ ರಚನೆ ಇರ್ಬೋದು, ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣ ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಇರ್ಬೋದು, ಚರಂಡಿ ವ್ಯವಸ್ಥೆ, ಕೆರೆ ಅಭಿವೃದ್ಧಿ, ಹೈಮಾಸ್ ಲೈಟ್ ಅಳವಡಿಕೆ, ಇದೆಲ್ಲವೂ ಕೂಡ ಅವರ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಜೊತೆಗೆ
ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್. ಅದನ್ನ ಸ್ವಚ್ಛ ಗ್ರಾಮವಾಗಿರ್ಬೇಕು ಅದು. ಆ ಕಾರಣಕ್ಕಾಗಿ ಅದು ಬಹಳ ಇಂಪಾರ್ಟೆಂಟ್ ಗ್ರಾಮ ಅನ್ನುವಂತ ಕಾರಣಕ್ಕಾಗಿ ಗಾಂಧಿ ಗ್ರಾಮ ಪುರಸ್ಕಾರ. ಗಾಂಧಿ ಗ್ರಾಮ ಪುರಸ್ಕಾರವನ್ನ ಪಡೀಲಿಕ್ಕೆ ಅವರು ಅಪ್ಲೈ ಮಾಡಿದ್ದಾರೆ. ಜೊತೆಗೆ ಅಂತಿಮ ಪಟ್ಟಿಯಲ್ಲಿದೆ, ಆಯ್ಕೆ ಆಗ್ಲಿಲ್ಲ, ಆಯ್ಕೆ ಆಗಬೇಕು ಅನ್ನುವಂತ ಆಶಯ ನಮ್ಮದು. ಯಾಕಂದ್ರೆ ನಮ್ಮ ಊರಿನ ಒಂದು ಪಂಚಾಯತ್ ಮಾದರಿ ಆಗಿದೆ. ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ಊರಿನ ಪಂಚಾಯತ್ಗಳು ಮಾದರಿ ಆಗಿದ್ವು ಈ ಹಿಂದೆ. ಅದೇ ರೀತಿಯಾಗಿ ಈಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇರ್ಬೋದು, ಅದು ಪ್ಲಾಸ್ಟಿಕ್ ಮುಕ್ತ ಪಂಚಾಯತ್ ಅನ್ನ ಮಾಡಿದ್ದಾರೆ, ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಅಂತ ಘೋಷಣೆ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ. ಇಲ್ಲಿ ಇದೇ ನಮ್ಮ ಪಟ್ಟಣ ಪಂಚಾಯತ್ ಕೂಡ ಈಗ ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ಅಂಗಡಿಗಳಿಗೆ ಒಂದು ಪ್ಯಾಂಪ್ಲೆಟ್ ಗಳನ್ನ ಹಂಚ್ತಿದ್ದಾರೆ. ಅದರ ಜೊತೆಗೆ ಈ ಒಂದು ಗಾಂಧಿ ಗ್ರಾಮ ಅಂತಿಮ ಪಟ್ಟಿಯಲ್ಲಿರೋದ್ರಿಂದ ಖಂಡಿತವಾಗಿ ಇವರಿಗೆ ಸಿಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಸಿಗ್ಲಿ ಅನ್ನುವಂತ ಆಶಯ ಕೂಡ ನಮ್ಮದು. ಸೆಪ್ಟೆಂಬರ್ 29ರಂದು ಆಕ್ಷೇಪಣೆಗಳಿದ್ರೆ ಸಲ್ಲಿಸಬೇಕು ಅಂತ ಇದೆ. ಸೊ ಯಾವುದೇ ಆಕ್ಷೇಪಣೆಗಳು ಇರ್ಲಿಕ್ಕಿಲ್ಲ ಅನ್ನೋ ಸೆಪ್ಟೆಂಬರ್ 25 ಆಕ್ಷೇಪಣೆ ಅಂತೇಳಿ ಅವರ ನೋಟಿಫಿಕೇಶನ್ ಅಲ್ಲಿ ಇತ್ತು. ಆಕ್ಷೇಪಣೆಗಳು ಹೋಗ್ತದೆ. ಇದರಲ್ಲಿ ಭಾರಿ ಚರ್ಚೆ ಆಗಿದೆ. ಒಂದು 4 ಪಂಚಾಯತ್ಗಳನ್ನು ಆಯ್ಕೆ ಮಾಡಿರ್ತಾರೆ. ಇಡೀ ಜಿಲ್ಲೆಯಲ್ಲಿ 9 ಗ್ರಾಮ ಪಂಚಾಯತ್ಗಳು ಅಂತಿಮ ಪಟ್ಟಿಯಲ್ಲಿದೆ. ಆದ್ರೆ ಅದರ ಬೆನ್ನಿಗೆ 3-4 ಪಂಚಾಯತ್ಗಳು ಸ್ಪರ್ಧೆಯಲ್ಲಿ ಇರ್ತದೆ. ನಾವು ಮಾತನ್ನ ಮತ್ತೆ ಮುಂದುವರಿಸೋಣ. ಇದೀಗ ಅಲ್ಲಿನ ಪಿಡಿಒ ಆಗಿರುವಂತಹ ಆಶಾಲತಾ ಅವರಿಗೆ ನಮ್ಮ ಸಂಪರ್ಕ ಸಿಕ್ಕಿದ್ದಾರೆ. ಹಲೋ, ಸಂಪರ್ಕ ಕಡಿತಗೊಂಡಿದೆ ಅಂತ ಹೇಳ್ಬೋದು. ಓಕೆ, ಏನ್ ಹೇಳ್ತಾ ಇದ್ದೀರಾ ಹೇಳಿ ಸರ್. ಈಗ ನಮ್ಮ ಹಿರಿಯ ವರದಿಗಾರರು ಹೆರಾಲ್ಡ್ ಪಿಂಟೋ ಸಂಪರ್ಕದಲ್ಲಿದ್ದಾರೆ, ಮತ್ತೆ ಆ ವರದಿ ಮಾಡಿರುವಂತವರು, ಮತ್ತೆ ಆ ಭಾಗದ ನಮ್ಮ ಹಿರಿಯ ಪ್ರತಿನಿಧಿ. ಹಲೋ 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 ಹಲೋ, ಸಂಪರ್ಕ ಕಡಿತ. ಓಕೆ, ಈ ರೀತಿಯಾಗಿ ಒಂದು ಪ್ರಶಸ್ತಿ ಸಿಗ್ತಾ ಇರುವಂತದ್ದು. ಹೌದು, ಅದಕ್ಕೆ ಮಾನದಂಡಗಳಿದೆ. ಜಿಲ್ಲಾ ಪಂಚಾಯತ್ ನಿಂದ ನಿಯೋಜಿಸಲ್ಪಟ್ಟಿರುವಂತ ತಾಲೂಕು ನೋಡಲ್ ಅಧಿಕಾರಿಗಳು ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಕೊಡ್ತಾರೆ. ಅವರು ಈಗಾಗಲೇ ದಾಮೋದರ ಹೇಳಿದಾಗೆ ಸ್ವಚ್ಛತೆ, ಶೌಚಾಲಯ, ಬಾವಿ, ಬೇರೆ ಬೇರೆ ವಿಚಾರದಲ್ಲಿ ಅದಕ್ಕೆ ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ ಗಳನ್ನು ನೋಡಿಕೊಂಡು 1, 2, 3, 4, 5 ಪಂಚಾಯತ್ಗಳನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ. ಆ ಆಯ್ಕೆ ಮಾಡಿರುವಂತ ಪಂಚಾಯತ್ಗಳಲ್ಲಿ ಒಂದನ್ನ ಅಂತಿಮ ಪಟ್ಟಿಗೆ ಕಳಿಸಿರ್ತಾರೆ. ಬೆಳ್ತಂಗಡಿಯಿಂದ ಈಗ ಕಾಶಿಪಟ್ಟಣ ಹೋಗಿದೆ, ಬಹುತೇಕ ಬೆಳ್ತಂಗಡಿಯಿಂದ ಕಾಶಿಪಟ್ಟಣ ಆಯ್ಕೆ ಆಗ್ತದೆ. ಅದೇ ನೀವು ಪುತ್ತೂರು ಮತ್ತು ಸುಳ್ಯ ಭಾಗದಲ್ಲಿ ನೋಡಿದ್ರೆ ಇಷ್ಟು ವರ್ಷದಲ್ಲಿ ಈ ವರ್ಷ ಅತಿ ಹೆಚ್ಚು ಪೈಪೋಟಿ. ನಮ್ಮ ಪುತ್ತೂರು ತಾಲೂಕಿನಲ್ಲಿ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಅಂತಿಮ ಪಟ್ಟಿಯಲ್ಲಿದೆ. ಅವರಿಗೆ ಸ್ಪರ್ಧೆ ನೀಡಲಿಕ್ಕೆ ಬನ್ನೂರು, ನಿಡ್ಪಲ್ಲಿ, 34 ನೆಕ್ಕಿಲಾಡಿ ಮತ್ತು ಆರ್ಯಾಪು ಮೊನ್ನೆ ರಾತ್ರಿವರೆಗೆ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿ, ಸುದೀರ್ಘವಾಗಿ ಚರ್ಚೆ ಮಾಡಿ, ದಾಖಲೆಗಳನ್ನು ಪರಿಶೀಲನೆ ಮಾಡಿ ಜಿಲ್ಲಾ ಪಂಚಾಯತ್ ಸಿಒ ಅವರ ಕೈಯಲ್ಲಿದೆ. ಅದೇ ರೀತಿ ಸುಳ್ಯದಲ್ಲಿ 3-4 ಪಂಚಾಯತ್ಗಳ ನಡುವೆ ಕೂಡ ಭಾರಿ ಪೈಪೋಟಿ ನಡೆದಿದೆ. ಹೆಚ್ಚಿನ ಅದ್ಯಾವರ ಗ್ರಾಮ ಪಂಚಾಯತ್ ಯಾವ್ದು ಬರ್ತದೆ ಅಂತ ಹೇಳುವಂತ ನಿರೀಕ್ಷೆ ಇದೆ. ಪುತ್ತೂರಿನಲ್ಲಿ ಕೋಡಿಂಬಾಡಿ ಇದೆ, ಅದಕ್ಕೆ ಕಾಂಪಿಟೇಷನ್ ಇದೆ. ಈಗ ಬೆಳ್ತಂಗಡಿಯಲ್ಲಿ ಕಾಶಿಪಟ್ಟಣ, ಈಗ ನಮ್ಗೆ ಹೆರಾಲ್ಡ್ ಪಿಂಟೋ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ಪಿಂಟೋ ಅವರೇ, ಹಲೋ, ನಮ್ ಧ್ವನಿ ಕೇಳಿಸ್ತಿದೆಯಾ ನಿಮ್ಗೆ? ಓಕೆ, ಇದೀಗ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಕಾಶಿಪಟ್ಟಣ ಗ್ರಾಮ ಪಂಚಾಯತ್ ಅಂತಿಮ ಪಟ್ಟಿಯಲ್ಲಿ ಆಯ್ಕೆಯಾಗಿದೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಸರ್. ಇಲ್ಲ, ಧ್ವನಿ ಅವ್ರದ್ದು ಕೆಲಸ ಇಲ್ಲ. ಅವ್ರ ಹೆಚ್ಚಿನ ಅಂಶ ಆ ಭಾಗದಲ್ಲಿ ಇರಬೇಕು. ಸ್ವಲ್ಪ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಲ್ಲಿ. ಮತ್ತೆ ಪಿಡಿಒ ಅವರು ಕೂಡ ಅದೇ ರೀತಿ ಫೋನ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾಗಿ ಈಗ ಹೆಚ್ಚಿನ ಅಂಶ 29 ತಾರೀಕಿನ ಮೊದಲು ಅದರ ಘೋಷಣೆ ಆಗ್ತದೆ. ಯಾಕಂದ್ರೆ ಅಕ್ಟೋಬರ್ 2 ತಾರೀಕಿಗೆ ಬೆಂಗಳೂರಿನಲ್ಲಿ ನಡೆಯುವ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಆಗ್ಲಿಕ್ಕಿದೆ. ಹಾಗಾಗಿ ಯಾವುದೇ ಕಾಂಪ್ಲಿಕೇಶನ್ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ತಾರೆ. ಹೆಚ್ಚಿನ ಅಂಶ ಬೆಳ್ತಂಗಡಿ ತಾಲೂಕಿನ ಈ ಪಟ್ಟಣ ಕಾಶಿಪಟ್ಟಣ ಪಂಚಾಯತ್ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಹೋದ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಉಳಿದ ಬೇರೆ ಕಡೆಗಳಲ್ಲಿ ಆಕ್ಷೇಪಣೆಗಳು ಹೋಗಿದೆ. ಅದು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಇತ್ಯರ್ಥ ಆಗ್ತದೆ. ಅನಂತರ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಅಲ್ಲಿಂದ ಘೋಷಣೆಯಾಗಿ ಬರ್ತದೆ. 1-2 ದಿನದಲ್ಲಿ ಅದು ಅಂತಿಮ ಪ್ರಕಟ ಆಗ್ತದೆ. ಓಕೆ, ಇದೀಗ ನೆಕ್ಸ್ಟ್ ವಿಚಾರಕ್ಕೆ ಹೋಗುವಂತದ್ದು, ಗಡಾಯಿ ಕಲ್ಲು ಚಾರಣಕ್ಕೆ ಹೇರಿದ ನಿರ್ಬಂಧ ವಾಪಸ್. ಆಕ್ಚುಲಿ ತುಂಬಾ ಖುಷಿ ವಿಚಾರ. ಯಾಕಂದ್ರೆ ಗಡಾಯಿ ಕಲ್ಲು ಅನ್ನುವಂಥದ್ದು ತುಂಬಾ ಇತಿಹಾಸ ಇರುವಂತಹ ಒಂದು ಜಾಗ. ಅದು ಪ್ರವಾಸಿ ತಾಣ ಕೂಡ ಹೌದು. ಪ್ರವಾಸಿಗರ ಟ್ರೆಕ್ಕಿಂಗ್ ಅವರಂತ ತುಂಬಾ ಇಷ್ಟವಾದಂತಹ ಜಾಗ. ಅದಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು ಲಾಸ್ಟ್ ಬೇಸಿಗೆ ಕಾಲದಿಂದ. ಆದ್ರೆ ಇದೀಗ ಅದರ ನಿರ್ಬಂಧವನ್ನು ವಾಪಸ್ ತರಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ದಾಮೋದರ್ ಅವರೇ. ಗಡಾಯಿ ಕಲ್ಲು ಅಂತ ಹೇಳಿದ್ರೆ ಸಮುದ್ರ ಮಟ್ಟದಿಂದ 1788 ಅಡಿ ಎತ್ತರ. ಯಾಕೆ ಅಂತಂದ್ರೆ ಒಂದು ಸಂಭ್ರಮ, ಖುಷಿ ಇದೆ. ಯಾಕೆ ಗೊತ್ತಾ, ನಾವು ಅದಕ್ಕೆ ಏರ್ಬೇಕು ಅಥವಾ ಹೋಗಬೇಕು ಅಂತಿದ್ರೆ
ಈಗ ಮಳೆ ಜಾರ್ತಾ ಇದೆ, ಬೇಸಿಗೆ ಎಂಡ ಆಗುವಾಗ ಬೆಂಕಿ ಹಾಕ್ತೀವಿ, ಈ ಕಾರಣಕ್ಕೆ ಬೇಡ ಅಂತ ಹೇಳುವಂತ ನಿಷೇಧವನ್ನು ಹೇಳಿತು ಅರಣ್ಯ ಇಲಾಖೆಯವರು. ಇಲ್ಲಿ 2800 ಅದು ಕಡಿದಾದ ಒಂದು ಮೆಟ್ಲು ಇದೆ, ಮತ್ತೆ ಕೆಲವು ಕಡೆ ಮೆಟ್ಲುಗಳಿಲ್ಲ, ಹತ್ಕೊಂಡು ಹೋಗ್ಬೇಕು, ಜಾರ್ತದೆ. ಈ ಕಾರಣಕ್ಕಾಗಿ ನಿರ್ಬಂಧ ಹೇಳಿದ್ರು. ಈಗ ಅದನ್ನ ನಿರ್ಬಂಧ ವಾಪಸ್ ಪಡ್ಕೊಂಡಿದ್ದಾರೆ. ವಾಪಸ್ ಪಡ್ಕೊಂಡಿದ್ದಾರೆ, ಆದ್ರೆ ಮಳೆ ಸ್ವಲ್ಪ ಮಟ್ಟಿಗೆ ಇದೆ, ಜಾಗರೂಕರಾಗಿರ್ಬೇಕು. ನಿರ್ಬಂಧ ವಾಪಸ್ ಪಡ್ತಿದ್ದಾರೆ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ಗಡಾಯಿಕಲ್ ಚಾರಣಕ್ಕೂ ಕೂಡ ಹೋಗಬಾರ್ದು. ಅದರ ನಿರ್ಬಂಧ ವಾಪಸ್ ಪಡೆದಿದ್ದು ಪ್ರವಾಸಿಗರಿಗೆ ಖುಷಿ, ಚಾರಣ ಪ್ರಿಯರಿಗೆ ಬಹಳ ಖುಷಿ. ಬೆಳ್ತಂಗಡಿ ತಾಲೂಕಿನ ಹೆಮ್ಮೆ ಗಡಾಯಿಕಲ್ ಯಾಕೆಂತಂದ್ರೆ ಒಂದು ತುತ್ತ ತುದಿ ಏರಿದ ನಂತರ ಇಡೀ ತಾಲೂಕೊಮ್ಮೆ ನಮಗೆ ಕಾಣುವಂತ ರೀತಿ ಇತಿಹಾಸವನ್ನ ಸಾರ್ತದೆ. ಅದ್ರ ಜೊತೆಗೆ ಬಹಳಷ್ಟು ಒಂದು ಖುಷಿಯ ವಿಷಯ ಏನಂತಂದ್ರೆ ಬಹಳಷ್ಟು ಅಲ್ಲಿ ನಮಗೆ ಧ್ವಂಸವಾಗಿರುವಂತಹ ಶಸ್ತ್ರಾಸ್ತ್ರ ಕೊಠಡಿ ಇದೆ, ಕೆರೆ ಇತ್ಯಾದಿಗಳು ಕಾಣಿಸ್ತಿದೆ. ಇದು ನಮಗೆ ಬಹಳಷ್ಟು ಖುಷಿ ಕೊಡ್ತದೆ. ಚಾರಣ ಪ್ರಿಯರು ನೀವು ಮೊನ್ನೆ ಹೇಳ್ತಾ ಇದ್ರಿ ನಮ್ಮ ಹತ್ರ ಹೋಗುವ ಅಂತ, ಅವತ್ತಿಂದ ಸಂತೋಷ್ ಅವರು ಹೇಳ್ತಾ ಇದ್ದಾರೆ. ಇದು ಸುದ್ದಿಗಾಗಿ ಅಲ್ಲ, ನಮ್ಮಲ್ಲಿ ಬಹಳಷ್ಟು ಒಂದು ನಾನು ಸಂತೋಷ್ ಅವರು, ಪಂಚೇಶ್ ಚಾರ್ಮಾಡಿ ಅವರು, ಪುಷ್ಪರಾಜ್ ಅವರೆಲ್ಲ ಮಾತಾಡ್ತಿದ್ವಿ ಒಮ್ಮೆ ಗಡಾಯಿಕಲ್ಲಿಗೆ ಹೋಗ್ಬೇಕು ಅಂತ. ಅವರು ಹೇಳ್ತಾ ಇದ್ರು ಇಲ್ಲ ನಿಮ್ಗೆ ಈಗ ನಡೆಯೋಕೆ ಸಾಧ್ಯ ಆಗ್ತಿಲ್ಲ ಅಂತ, ಆಗೋದಿಲ್ಲ ಅಂತ. ನಾನು ಅವ್ರಿಗೆ ಹೇಳಿದ್ರು ನಿಮಗೆ ಆಗೋದಿಲ್ಲ ಅಂತ, ಈಗ ಚಾಲೆಂಜ್ ಆಗಿದೆ, ಒಮ್ಮೆ ಹೊರಟಿದ್ದೇವೆ. ಈ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ರು ಅಬ್ಬಾ ಗಡಾಯಿಕಲ್ ಗುಡಿಯರತ್ತ ಅಂತ ಹೇಳಿ. ಅದು ನಗು ಯಾಕೆ ಈ ನಗು ಬರ್ತಾ ಇದೆ ಅಂತಂದ್ರೆ ಅವರು ಮತ್ತು ನಾವು ಒಂದ್ಸಲ ಮಾತಾಡ್ಕೊಂಡಿದ್ವಿ ಗಡಾಯಿಕಲ್ ಗುಂಜೆ ಹೋಗ್ಬಿಡ್ತೇವೆ ಮರವರ ಹೋಗಿ ಅಂತ. ಈಗ ಅವ್ರಿಗೆ ಆನ್ಲೈನ್ ಬುಕ್ಕಿಂಗ್ ಅಲ್ಲ, ಆನ್ಲೈನ್ ಬುಕ್ಕಿಂಗ್ ಇರ್ಬೋದು. 50 ರೂಪಾಯಿ ಮತ್ತು ಮಕ್ಕಳಿಗೆ 25 ರೂಪಾಯಿ. ಮಕ್ಳು ಯಾರಿಲ್ಲ ನಮ್ಮಲ್ಲಿ, ನಾವು 50 ರೂಪಾಯಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಹೊರಟಿದ್ದೇವೆ. ಗಡಾಯಿಕಲ್ಲಿನ ಚಾರಣಕ್ಕೆ ರೆಡಿ ಆಗಿದ್ದೇವೆ. ಒಂದು ಖುಷಿ ಇದೆ, ನಾವು ಕೂಡ ಈ ಸುದ್ದಿಯನ್ನು ಕಾಯ್ತಾ ಇದ್ದೀವಿ. ನಮ್ಮಲ್ಲಿ ಚಾರಣ ಪ್ರಿಯರಿದ್ದಾರೆ, ಚಾರಣಕ್ಕೆ ಹೋಗುವವರಿದ್ದಾರೆ. ಸೊ ಒಂದು ಅವ್ರ ಜೊತೆಗೆ ನಾವು ಹೂವಿನ ಜೊತೆಗೆ ನಾನು ಹೋದರೆ ಇವ್ರ ಜೊತೆಗೆ ಚಾರಣ ನಿಮ್ಮ ಮುಖದ ನಗು ಹೇಳ್ತಿದೆ ಎಷ್ಟು ಖುಷಿಯಲ್ಲಿದ್ದೀರಾ ಅಂತ. ಅದಕ್ಕೆ ಗಡಾಯಿಕಲ್ಲಿಗೆ ಹೋಗುವಂತ ಸಂಭ್ರಮದಲ್ಲಿ ನಾವಿದ್ದೇವೆ. ನಿಮ್ ತರ ಅದೆಷ್ಟೋ ಗ್ರಾಮಸ್ಥರು ಕೂಡ ಇದೇ ರೀತಿ ಮಾತುಕತೆ ಮಾಡ್ತಿರ್ಬೋದು. ಯಾವ ಕೂಡ ಖುಷಿಯಲ್ಲೇ ಇದ್ದಾರೆ. ಓಕೆ, ಇದಿಷ್ಟು ವಿಷಯ ಆಯ್ತು. ಇದೀಗ ನಾವು ಹೋಗ್ತಿರುವ ಧರ್ಮಸ್ಥಳ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಬಗ್ಗೆ. ಇದೀಗ ಭಜನೆ ಕಮ್ಮಟ ಆಗ್ತಾ ಇದೆ, ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ. ಇದ್ರ ಬಗ್ಗೆ ವರದಿಯನ್ನು ನಾವು ನಿರಂತರವಾಗಿ ಪ್ರಸಾರ ಮಾಡ್ತಾನೂ ಇದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಈ ಬಾರಿ ಎಷ್ಟು ಜನ ಈ ಭಜನಾ ಕಮ್ಮಟಕ್ಕೆ ಪಾಲ್ಗೊಂಡಿದ್ರು, ಎಷ್ಟು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ರು ಅನ್ನುವಂತ ಮಾಹಿತಿ ದಾಮೋದರ ದಂಡೋಲೆ ಅವರೇ. ಭಜನಾ ತರಬೇತಿ ಕಮ್ಮಟ ಅನ್ನುವಂಥದ್ದು ಕಳೆದ 25 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. 26ನೇ ವರ್ಷ. ಈ ಬಾರಿ ಬಹಳ ಅದ್ಭುತವಾಗಿ ಭಜನಾ ತರಬೇತಿ ಕಮ್ಮಟ ನಡೀತದೆ. ಜೊತೆಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಬರುವಂತ ಸಂಪನ್ಮೂಲ ವ್ಯಕ್ತಿಗಳು, ಉಷಾ ಹೆಬ್ಬಾರ್ ಇರ್ಬೋದು, ರಾಜೇಶ್ ಅವರು ಇರ್ಬೋದು, ಹೀಗೆ ಬಹಳಷ್ಟು ಒಂದು ಪ್ರಖ್ಯಾತ ತರಬೇತುದಾರರು ಬರ್ತಾರೆ. ತರಬೇತುದಾರರಿಂದ ತರಬೇತಿ ಆಗ್ತಾ ಇದೆ. ಹಾಗಂತೇಳಿ ಕೇವಲ ಭಜನೆಯ ಬೆಳಗಿನಿಂದ ಅಲ್ಲ, ಧರ್ಮಸ್ಥಳದ ಒಂದು ಮಾದರಿ ಕಾರ್ಯಕ್ರಮ. ಯಾಕೆ ಅಂತಂದ್ರೆ ಬೆಳಗ್ಗೆ ಯೋಗ, ಯೋಗದ ನಂತರ ಉಪಹಾರ, ಉಪಹಾರದ ನಂತರ ಭಜನೆ, ಭಜನೆಯ ನಂತರ ಮತ್ತೆ ಒಂದು ಉಪನ್ಯಾಸ ಯಾವ ವಿಷಯಕ್ಕೆ? ಬದುಕಿನ ವಿಷಯಕ್ಕೆ, ಬದುಕು ಮತ್ತು ಭಜನೆ ಇಂಥ ವಿಷಯಕ್ಕೆ ಉಪನ್ಯಾಸ. ಮಧ್ಯಾಹ್ನ ನಂತರ ಮತ್ತೆ ಭಜನೆ, ಮಧ್ಯಾಹ್ನ ನಂತರದ ಸಂಜೆ ಆಗುವಾಗ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಆ ಕಾರ್ಯಕ್ರಮ ನಡೀತದೆ. ಅದರಲ್ಲೂ ಕೂಡ ನಾಡಿದ್ದು ಸೆಪ್ಟೆಂಬರ್ 29ನೇ ತಾರೀಕಿನಂದು ಬಹಳ ಅದ್ದೂರಿ ಆದಂತ, ನಾವೀಗ ದೃಶ್ಯ ನೋಡ್ತಾ ಇದ್ದೇವೆ, ಅದು ಡ್ರೋನ್ ದೃಶ್ಯ. ಕಳೆದ ಬಾರಿಯ ಭಜನೋತ್ಸವದ ದೃಶ್ಯವಾಗಿದೆ. ಈ ಬಾರಿಯೂ ಕೂಡ ಇಂತಹ ದೃಶ್ಯ ವೈಭವ. ಈ ಬಾರಿ ಸ್ವಲ್ಪ ಮಟ್ಟಿಗೆ 5,000 ಇತ್ತು ಕಳೆದ ಬಾರಿ, ಈ ಸಾರಿ 6,000 ರಿಂದ 7,000 ಅಂತ ಹೇಳ್ತಿದ್ದಾರೆ ಜನ. ಅಷ್ಟು ಜನ ಸೇರ್ಕೊಂಡು ಭಜನೋತ್ಸವನ ಮಾಡ್ತಾರೆ ಅನ್ನುವಂಥದ್ದಿದೆ. ಸುದ್ದಿಯಲ್ಲಿ ಈಗಲೂ ಕೂಡ ನೇರ ಪ್ರಸಾರ ಆಗ್ತಾ ಇದೆ, ತಾವು ಕೂಡ ವೀಕ್ಷಣೆಯನ್ನ ಮಾಡಬಹುದು. ಸುದ್ದಿಯಲ್ಲಿ ಈಗಲೂ ಕೂಡ ನೇರ ಪ್ರಸಾರ ಆಗ್ತಾ ಇದೆ. ಈಗಲೂ ನೇರ ಪ್ರಸಾರ ಆಗ್ತಾ ಇರುವಂತದ್ದನ್ನ ತಾವು ನೋಡಬಹುದು. ಭಜನಾ ಕಮ್ಮಟ ಬಹಳ ಅದ್ದೂರಿಯಾಗಿ ನಡೀತದೆ, ಬಹಳ ವಿಶೇಷವಾಗಿ ನಡೀತದೆ. ಅದರ ನೇರ ಪ್ರಸಾರ ಸಂಪೂರ್ಣವಾಗಿ ಸುದ್ದಿಯಲ್ಲಿದೆ. ಅದರಲ್ಲೂ ವಿಶೇಷವಾಗಿ ನಾಡಿದ್ದು 29ನೇ ತಾರೀಕಿಗೆ ಭಜನೋತ್ಸವ ನಡೆಯಲಿಕ್ಕಿದೆ. ಈಗ ನಮಗೆ ಈ ಗಾಂಧಿ ಗ್ರಾಮ ಪುರಸ್ಕಾರದ ಬಗ್ಗೆ ಹೆರಾಲ್ಡ್ ಪಿಂಟೋ ಅವರು ಸಂಪರ್ಕಕ್ಕೆ ಸಿಗ್ತಾರೆ. ಅವರು ನೆಟ್ವರ್ಕಿಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಹೆರಾಲ್ಡ್ ಪಿಂಟೋ ಅವರೇ, ಹಲೋ ಹಲೋ ಹಲೋ. ಇಲ್ಲ, ಅದೇನೋ ತಾಂತ್ರಿಕ ದೋಷ ಮತ್ತೆ ಮತ್ತೆ ಬರ್ತಾ ಇದೆ. ಇದಕ್ಕೆ ನಾವು ಕ್ಷಮೆನ ಯಾಚಿಸ್ತಾ ಇದ್ದೀವಿ. ಓಕೆ, ಇದ್ರ ಬಗ್ಗೆ ಹೌದು ಇದಾರ ಅಂತ ಈಗ ಕನೆಕ್ಟ್ ಆಗಿರ್ಬೇಕು. ಹಲೋ ಹಲೋ, ನಮಸ್ತೆ ಹೆರಾಲ್ಡ್ ಪಿಂಟೋ ಅವರೇ. ನೋಡಿ, ನೀವು ನೆಟ್ವರ್ಕ್ ಅಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಇದು ನೆಟ್ವರ್ಕ್ ಅಲ್ಲಿ ಇದ್ದೇನೆ. ನೆಟ್ವರ್ಕ್ ಅಲ್ಲಿ ಇದ್ದೀರಿ. ಗಾಂಧಿ ಗ್ರಾಮ ಪುರಸ್ಕಾರದ ಬಗ್ಗೆ ಏನ್ ಹೇಳ್ತೀರಿ ಹೆರಾಲ್ಡ್ ಪಿಂಟೋ ಅವರೇ? ಗಾಂಧಿ ಗ್ರಾಮ ಪುರಸ್ಕಾರ ಕ್ರಾಚ್ ಬಂಟಕ ಸಿಕ್ಕಿದ ಬಹಳ ಉತ್ತಮ
ಕಾರ್ಯ ಇದು. ಓಕೆ. ಇದಂದ್ರೆ ಕಾಶಿಪಟ್ಟಣ ಗ್ರಾಮ ಪಂಚಾಯತ್ 2002ರಲ್ಲಿ ನಿರ್ಮಲ ಗ್ರಾಮ ಪುರಸ್ಕಾರ ಕೂಡ ಲಭಿಸಿತ್ತು. ಓಕೆ. ಅಲ್ಲಿ ಅಂದ್ರೆ ಅವಾಗ ಇದು ಬಯಲು ದೆಸೆ ಅದೆಲ್ಲ ಮಾಡಿಕೊಂಡು ಬಹಳ ಉತ್ತಮ ಕೆಲಸವನ್ನು ಮಾಡಿದವರು ಅವರು. ಓಕೆ. ಅಲ್ಲಿ ಮತ್ತೆ ಪ್ರತಿ ಮನೆಗೊಂದು ಬಾವಿಯೊಂದು ಕೂಡ ಮಾಡಿಕೊಂಡು ಬಹಳ ಉತ್ತಮ ಕೆಲಸ ಮಾಡಿದಾರೆ ಆ ಪಂಚಾಯತ್. ಅದು ಬೆಳ್ತಂಗಡಿ ತಾಲೂಕಿನಿಂದ ಸುಮಾರು 30-35 ಕಿಲೋಮೀಟರ್ ದೂರ, ಅಂದ್ರೆ ತಾಲೂಕಿಂದ ಹಳೆ ಲಾಸ್ಟ್ ಪಂಚಾಯತ್ ಅದು. ಓಕೆ. ಗಡಿ ಪ್ರದೇಶ. ಗಡಿ ಪ್ರದೇಶ. ಆದ್ರಿಂದ ಆ ಪಂಚಾಯತ್ ಕೂಡ ಮುಂದಿನ ದಿನಗಳಲ್ಲಿ ಅದು ಮೂಡುಬಿದಿರೆಗೆ ಸೇರುವ ಕೂಡ ಯೋಜನೆ ಇದೆ ಅದು. ಓಕೆ. ಅದರಿಂದ ಈ ಪಂಚಾಯತ್ ಕೂಡ ಒಂದು 7 ಸದಸ್ಯರು ಒಳಗೊಂಡ ಪಂಚಾಯತ್ ಅದು. 7 ಸದಸ್ಯರು ಇರುವುದು. ಮತ್ತೆ 4,000 ಜನಸಂಖ್ಯೆ ಹೊಂದಿದೆ ಅಲ್ಲಿ. ಓಕೆ. ಅಂದ್ರೆ ಅದು ಬಹಳ ಒಂದು ವಿಸ್ತಾರವಾಗಿದೆ. ಅದು ಗ್ರಾಮ ಹಳ್ಳಿ ಇದೆ, ಅದು ಮನೆಗಳು ಬಾರಿ ದೂರ ಇದೆ. ಓಕೆ. ಅದೇ ಎಲ್ಲ ಇದಕ್ಕೂ ರಸ್ತೆಗಳೆಲ್ಲ ಮಾಡಿಕೊಂಡು ಈಗ ಉತ್ತಮ ಸೌಕರ್ಯ ಕೂಡ ಹೊಂದಿದೆ ಈಗ. ಓಕೆ. ಮತ್ತೆ ಅಲ್ಲಿ ಅವರ ಈ ಸಲದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪ್ರತಿಯೊಂದು ವೈಯಕ್ತಿಕವಾಗಿ ಎಷ್ಟು ಜನ ಮಕ್ಕಳು ಯಾವ ಕ್ಲಾಸ್ ಅಲ್ಲಿ ಕಳೀತಾರೆ, ಎಷ್ಟು ದೇವಸ್ಥಾನ ಇದೆ, ಎಷ್ಟು ಉದ್ಯೋಗದಲ್ಲಿದ್ದಾರೆ, ಎಷ್ಟು ಜನ, ಆನಂತರ ಬೇರೆ ಬೇರೆ ಕೆಟಗರಿ ಅವರು ವಿಂಗಡಿಸಿದ್ದಾರೆ. ಯಾವ ಧರ್ಮದಲ್ಲಿ ಎಷ್ಟು ಜನ ಇದ್ದಾರೆ, ಹಾಗೆ ಪ್ರತಿಯೊಂದನ್ನು ಅವರು ವಿಂಗಡಿಸಿ ಬಹಳ ಉತ್ತಮ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ. ಓಕೆ. ಕಳೆದ ಸಲ ಕೂಡ ಅವರಿಗೆ ಸ್ವಚ್ಛ ಗ್ರಾಮ ಪುರಸ್ಕಾರ ಕೂಡ ಪ್ರಶಸ್ತಿ ಲಭಿಸಿತ್ತು. ಆ ಸ್ವಚ್ಛತೆಯೂ ಕೂಡ ಕಾರಣ ಆಗ್ತದಲ್ಲ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ? ಆಗ್ತದೆ. ಈ ಒಂದು 5 ಗ್ರಾಮ ಪಂಚಾಯತ್ ಇದಕ್ಕೆ ಸ್ಪರ್ಧೆಯಲ್ಲಿತ್ತು. ಪಡಂಗಡಿ, ಉಜಿರೆ, ಧರ್ಮಸ್ಥಳ, ಚಾರ್ಮಾಡಿ. ಅದರಲ್ಲಿ ಕಾಶಿಪಟ್ಟಣಕ್ಕೆ ಅತಿ ಹೆಚ್ಚು ಅಂಕದಲ್ಲಿ ಇದೆ. ಓಕೆ. ಅದು ಅಂತಿಮ ಕೂಡ ಇನ್ನು ಸಹ ಆಗಿದೆ. ಅಂದ್ರೆ 29ಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೊನೆಯ ದಿನವಾಗಿದೆ ಅವರಿಗೆ, ಯಾರಾದ್ರೂ ಆಕ್ಷೇಪಣೆ ಸಲ್ಲಿಸ್ಲಿಕ್ಕೆ ಇದ್ರೆ. ಓಕೆ. ಓಕೆ. ಉತ್ತಮ ಕೆಲಸ ಕೂಡ ಪಂಚಾಯತ್ ಮಾಡ್ತಾ ಇದೆ. ಓಕೆ. ಒಳ್ಳೆ ಕುರಿ ಸಂಗ್ರಹಣೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಬೇರೆ ಲಾಭ ಇಲ್ಲ. ಓಕೆ. ಓಕೆ. ಆ ಬಾಡಿಗೆಗಳು, ಅಂಗಡಿನ ಬಾಡಿಗೆ ಸಿಗುವಂತದ್ದು ವ್ಯವಸ್ಥೆಗಳು ಎಲ್ಲ ಇಲ್ಲ. ಓಕೆ. ಖಾಲಿ ತೆರಿಗೆಯಿಂದ ಅವರು ಬರೀ ಉತ್ತಮ ಕೆಲಸವನ್ನು ಮಾಡಿಕೊಂಡು ಬರೀ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದ ಹೇಳ್ಬಿಟ್ಟು ಅವರು ನಮ್ಮ ಜೊತೆಗೆ ಮಾಹಿತಿಯನ್ನ ನೀಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ. ನಿಜಕ್ಕೂ ತುಂಬಾ ಖುಷಿಯ ವಿಚಾರ. ಈಗ ನಾವು ಅದರ ಬಗ್ಗೆ ಭಜನ ಕಮ್ಮಟದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಭಜನ ಕಮ್ಮಟ ಈಗಿನ ಪೀಳಿಗೆಗೆ ಎಷ್ಟು ಉಪಯೋಗ, ಎಷ್ಟು ಅದು ಮಾದರಿ ಅಂತ? ಈಗ ಭಜನ ಕಮ್ಮಟದಲ್ಲಿ ಭಜನೆಯನ್ನ ಕಲಿಯುವವರಿಗೆ ಅಥವಾ ಭಜನೆಯ ಆಸಕ್ತಿಯನ್ನು ಹೊಂದಿರುವವರಿಗೆ ಭಜನೆಯನ್ನ ಒಂದು ಮಾತಿತ್ತು ಇವತ್ತು ಉಪನ್ಯಾಸಕರು ಹೇಳಿರುವಂಥದ್ದು. ಭಜನೆಯನ್ನು ಎಲ್ಲರೂ ಹೇಳ್ತಾರೆ, ಭಕ್ತಿಯಿಂದ ಭಜನೆಯನ್ನು ಹೇಳೋರು ಎಷ್ಟು ಜನ ಅಂತ ಅವರೊಂದು ಮಾತು ಹೇಳ್ತಿದ್ರು. ನಾವು ಒಂದು ಕ್ಷೇತ್ರದಲ್ಲಿ ಹೋಗಿ ಭಗವಂತನ ಪ್ರಾರ್ಥನೆಯನ್ನ ಮಾಡುವ ವೇಳೆ ನಾನು ಎಲ್ಲಿ ಇಟ್ಟಿದೆ ನನ್ನ ಚಪ್ಪಲಿ, ಅಲ್ಲಿ ಇರ್ಬೋದಾ, ಪ್ರಾರ್ಥನೆ ಮುಗಿದ ಕೂಡಲೇ ನನ್ನ ಚಪ್ಪಲಿ ಅಲ್ಲೇ ಸಿಗ್ಬೋದಾ, ನಾನು ಅನ್ನಛತ್ರಕ್ಕೆ ಹೋಗುವ ಇಟ್ಟ ಚಪ್ಪಲಿ ಅಲ್ಲಿ ಇಟ್ಟಿದ್ದೇನಾ ಇಲ್ಲಿ ಇಟ್ಟಿದ್ದೇನಾ, ಹೀಗೆಲ್ಲ ಗೊಂದಲದಲ್ಲಿ ನಾನು ಪ್ರಾರ್ಥನೆ ಮಾಡಿದರೆ ನಿನ್ಗೆ ಏನು ಲಭಿಸುವುದಿಲ್ಲ. ನೀ ಅಲ್ಲಿ ಎಲ್ಲವನ್ನೂ ಮರಿಬೇಕು, ಉಸಿರು ಭಗವಂತನಾಗಬೇಕು ಅಂತ ಹೇಳುವಂತ ಒಂದು ಮಾತನ್ನು ಹೇಳಿದ್ರು. ಹಾಗೆ ಭಜನೆಯನ್ನ ಭಜನೆ ಹಾಡ್ತಾ ಇರ್ಬೇಕಾದ್ರೆ ನಮ್ಮ ಮೈಂಡ್ ಅಥವಾ ನಮ್ಮ ವರ್ತನೆ ಎಲ್ಲೋ ಇದ್ರೆ ಅದು ಕೂಡ ವರ್ಕ್ ಆಗೋದಿಲ್ಲ. ಬದಲಾಗಿ ಭಜನೆಯಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಳ್ಬೇಕು. ಇನ್ನೊಂದು ಬಹಳ ಮಾನ್ಯದ ಶ್ರೀಗಳು ಹಂಚಿಕೊಂಡಂತ ವಿಷಯ ಏನಂತಂದ್ರೆ, ಭಜನಾ ಕಮ್ಮಟದ ಆರಂಭಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಭಜನೆಯನ್ನ ಸ್ಪಷ್ಟವಾಗಿ ಮತ್ತು ಸರಿಯಾಗಿ ಹಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಮಾಡಲಾಗಿತ್ತು. ಜೊತೆಗೆ ಅದರ ಸ್ಪಷ್ಟತೆ, ಅದರ ಒಂದು ಅರ್ಥವನ್ನು ತಿಳಿಸುವಂಥದ್ದು ಇವೆಲ್ಲವನ್ನು ಕೂಡ ಅಲ್ಲಿ ಭಜನೆ ಕಮ್ಮಟ ಲಯ ತಾಳ ಎಲ್ಲವನ್ನು ಕೂಡ ಎಲ್ಲವನ್ನೂ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಅದನ್ನ ಕಲಿತು ಸಹಸ್ರಾರು ಜನ ಭಜಕರಾಗಿದ್ದಾರೆ. ಯಾಕಂತಂದ್ರೆ ಇಲ್ಲಿಂದ ಕಲಿತು ಹೋದವರು ಜಸ್ಟ್ ಅವರಿಗೆ ಅಷ್ಟೇ ಅಲ್ಲ, ಅವರು ಅಲ್ಲಿ ಒಂದಷ್ಟು ಭಜನಾ ಮಂಡಳಿಗಳಲ್ಲಿ ಭಜನೆಯನ್ನು ಹೇಳ್ಕೊಡೋದಿರ್ಬೋದು. ಈ ಬಾರಿ ಕುಣಿತ ಭಜನೆ ಅವರಿದ್ದಾರೆ. ಹೀಗೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಭಜನೆಯನ್ನ ಹೇಳ್ತಾ ಹಾಡ್ತಾ ಬಹಳ ಸಂಭ್ರಮವನ್ನ ಪಡ್ತಿದ್ರು. ಜೊತೆಗೆ ಒಂದು ರೀತಿಯಲ್ಲಿ ಭಜನೆ ಖುಷಿ ಕೊಡ್ತಾ ಇದೆ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದು ಶಿಸ್ತು, ಸಂಸ್ಕಾರಕ್ಕೆ, ಒಂದು ಮಾದರಿ ಜೀವನಕ್ಕೆ ಪ್ರೇರೇಪಣೆ ಆಗ್ತದೆ.
ಮತ್ತೆ ಭಜನೆಯಿಂದ ಉಚ್ಚಾರಣೆಗಳು ಕೂಡ ಸ್ಪಷ್ಟತೆ ಆಗ್ತದೆ, ಏಕಾಗ್ರತೆ ಸಿಗ್ತದೆ ಅನ್ನುವಂಥದ್ದು ಕೂಡ ಒಂದು ಭಜನೆಯನ್ನ ಆರಾಧನೆಯ ರೂಪದಲ್ಲಿ ಮಾಡ್ಲಿಕ್ಕೆ ಅದೊಂದು ಕಾರಣ ಆಗ್ತದೆ. ಧರ್ಮಸ್ಥಳದಲ್ಲಿ ಬಾರಿ ವಿಜೃಂಭಣೆಯಿಂದ ಮತ್ತೆ ಅರ್ಥಪೂರ್ಣವಾಗಿ ನೆರವೇರ್ತಾ ಇದೆ. ಇನ್ನು ವೀಕ್ಷಕರು ಕೂಡ ಈ ನೇರ ಪ್ರಸಾರದ ಮೂಲಕ ಈ ಎಲ್ಲವನ್ನ ನೀವು ಭಜನಾ ಕಮ್ಮಟದ ಪ್ರತಿಯೊಂದು ವಿಷಯವನ್ನು ಕೂಡ ನೀವು ನೋಡಬಹುದು ಅಂತ ಹೇಳ್ತಾ, ಈಗ ನಾವು ನೆಕ್ಸ್ಟ್ ವಿಷಯ ಹೋಗೋದು ನಮ್ಮ ಸುದ್ದಿ ಬಿಡುಗಡೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಅವರ ಒಂದು ಆರ್ಟಿಕಲ್. ಅವರು ಪ್ರತಿ ವಾರ ಕೂಡ ಒಂದು ಬಹಳ ಅರ್ಥಪೂರ್ಣವಾದಂತಹ ಬರಹವನ್ನ ಪ್ರಕಟ ಮಾಡ್ತಾನೆ ಇದ್ದಾರೆ. ಈ ಕಳೆದ ವಾರದ ಈ ವಾರ ಒಂದೇ ವಿಷಯವಾಗಿ ಅವರು ಅದನ್ನ ವಿಸ್ತಾರವನ್ನ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಈ ಇವರು ಗಾಂಧೀಜಿ ವಿಷಯವಾಗಿ, ಅಂದ್ರೆ ಗಾಂಧೀಜಿಯ ಬಗ್ಗೆ ಜನರಿಗಿರುವಂತಹ ಭಾವನೆಯನ್ನ, ಅಂದ್ರೆ ಏನು ಕೆಲವೊಂದು ನೆಗೆಟಿವ್ ಪಾಯಿಂಟ್ ಇದೆ ಅದನ್ನ ಒಂದು ಹೋಗಲಾಡಿಸುವಂತಹ ಪ್ರಯತ್ನವನ್ನ ಈ ಡಾಕ್ಟರ್ UP ಶಿವಾನಂದ್ ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ನಾವು ಒಂದು ಆರ್ಟಿಕಲ್ ಅಲ್ಲಿ ರಾಷ್ಟ್ರಕವಿ ಕುವೆಂಪು ಕಂಡಂತೆ ರಾಷ್ಟ್ರಪಿತ ಗಾಂಧೀಜಿ, ಬ್ರಿಟಿಷರ ವಿರುದ್ಧ ಉಪವಾಸ ಮಾಡಿದ ಗಾಂಧೀಜಿ ಅಂತ ಹೇಳಿದ್ರೆ, ಈ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ವಿಜೃಂಭಣೆಯಿಂದ ಆ ಒಂದು ಆಚರಣೆ ಮಾಡ್ತಾ ಇದ್ದಾಗ ಗಾಂಧೀಜಿ ಮಾತ್ರ ಅಲ್ಲಿ ಇರ್ಲಿಲ್ಲ, ಅವ್ರು ಎಲ್ಲೋ ಕೂತು ಅಳ್ತಾ ಇದ್ರು ಅನ್ನುವಂಥ ಇವರು ಇಲ್ಲಿ ವಿಷಯವನ್ನ ಹೇಳಿದ್ದಾರೆ. ಈ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋದಾದ್ರೆ ಸಂತೋಷ್ ಕುಮಾರ್ ಅವರೇ. ಅಲ್ಲ, ಡಾಕ್ಟರ್ UP ಶಿವಾನಂದ್ ಅವರು ನಿರಂತರವಾಗಿ ಗಾಂಧೀಜಿ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬೇರೆ ಬೇರೆ ಆಂದೋಲನ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ರು. ಈಗಿನ ಒಂದು 3-4 ಸಂಚಿಕೆಯಲ್ಲಿ ಮಹಾತ್ಮ ಗಾಂಧೀಜಿ ವಿಚಾರಗಳನ್ನು ಅವರು ತಿಳಿಸ್ತಾ ಇದ್ದಾರೆ. ಗಾಂಧೀಜಿ ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಯುವ ಸಮೂಹಕ್ಕೆ ತಲುಪಬೇಕು, ಜನರಿಗೆ ಮುಟ್ಟಬೇಕಾದ್ರು. ಮಹಾತ್ಮ ಗಾಂಧೀಜಿ ಅವರು ಪ್ರಾರಂಭದಿಂದ ಹೇಳಿದ್ದು ಹೇಗೆ ಅಂತ ಹೇಳಿದ್ರೆ, ಸ್ಥಳೀಯ ಆಡಳಿತ, ಹಳ್ಳಿಯಿಂದ ದಿಲ್ಲಿಗೆ ಆಡಳಿತ ವ್ಯವಸ್ಥೆ ಆಗಬೇಕು, ದಿಲ್ಲಿಯಿಂದ ಹಳ್ಳಿಗೆ ಅಲ್ಲ ಅನ್ನುವಂಥದ್ದು. ಜೊತೆಗೆ ಜನರೇ ಪ್ರಭುಗಳು, ನಮ್ಮನ್ನ ಆಳುವ ಜನಪ್ರತಿನಿಧಿಗಳು ಅಧಿಕಾರಿಗಳಲ್ಲ, ಜನರೇ ರಾಜರು ಈ ದೇಶಕ್ಕೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ಕೊಟ್ಟಿರುವಂತ ಸಂದೇಶ. ಅದರ ಜೊತೆಗೆ ಈ ಸಲ ರಾಷ್ಟ್ರಕವಿ ಕುವೆಂಪು ಅವರ ವಿಚಾರವನ್ನ ಉಲ್ಲೇಖ ಮಾಡಿ ಬರೆದಿದ್ದಾರೆ. ಈಗ ಖುದ್ದಾಗಿ ಡಾಕ್ಟರ್ ಶಿವಾನಂದರ್ ಅವರು ಕರೆಯಲ್ಲಿದ್ದಾರೆ. ದಾಮೋದರ್ ಅವರು ಸರ್ ನಮಸ್ತೆ. ಅಲ್ಲ, ನಮಸ್ಕಾರ, ಹೇಳಿ. ರಾಷ್ಟ್ರಕವಿ ಕುವೆಂಪು ಕಂಡಂತೆ ರಾಷ್ಟ್ರಪಿತ ಗಾಂಧೀಜಿ, ಬ್ರಿಟಿಷರ ವಿರುದ್ಧ ಉಪವಾಸ ಮಾಡಿದ ಗಾಂಧೀಜಿ ಲೇಖನದ ಒಂದು ಟೋಟಲ್ ಒಂದು ಸಾರಾಂಶ ಹೇಳಿ ಸರ್. ಲೇಖನ ಸಾರಾಂಶ ನೀವೇ ಓದಿದವರು ಅದನ್ನು ಓದಿದ್ರು ಹೇಳ್ಬೋದು. ಒಂದು ಏನು ಅಂತ ಹೇಳಿದ್ರೆ, ಗಾಂಧಿಯವರ ಬಗ್ಗೆ ಅಪಪ್ರಚಾರ ಜಾಸ್ತಿ ಆಗಿದೆ, ಅವರು ಮಾಡಿದ ಕೆಲಸದ ಪ್ರಚಾರ ಬಹಳ ಕಡಿಮೆ ಆಗಿದೆ. ಅದು ಅದಕ್ಕೆ ನಾವೀಗ ಒಂದು ಏನು ಹೇಳಿದ್ದೇವೆ, ಈ ಸತಿ ಕೊನೆಯಲ್ಲಿ ಗಾಂಧಿಯ ಒಳ್ಳೆ ಕೆಲಸದ ಪ್ರಚಾರವನ್ನು ಅಪಪ್ರಚಾರವನ್ನು ನಿಲ್ಲಿಸಲಿಕ್ಕಾಗಿ ಲೇಖನ ಬರೀತಾ ಇರೋದು. ಅದಕ್ಕಾಗಿ ಒಂದು ಮುಖ್ಯವಾದ ಉದ್ದೇಶ, ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸ್ವಾತಂತ್ರ್ಯ ದಿವಸ ಅದಕ್ಕಾಗಿ ಜೀವಮಾನವಿಡೀ ಹೋರಾಟ ಮಾಡಿದ ವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿದಾಗ ಎಲ್ಲಿರ್ತಾರೆ? ನಿಮಗೆ ಗೊತ್ತಿದೆ, ಒಂದು ಈಗಿನ ಕಾಲದಲ್ಲಿ ಒಂದು ಸಂಘ ಉದ್ಘಾಟನೆ ಆಗ್ಬೇಕಾದ್ರೆ MLA ಬಾರದಿದ್ರೆ ಉದ್ಘಾಟನೆ ಮಾಡ್ಲಿಕ್ಕೆ ಬಿಡುದಿಲ್ಲ. 2 ವರ್ಷ ಆದ್ರೂ ಕಾಯ್ತಾರೆ, ಅವರ ದುಡ್ಡು ಸರ್ಕಾರದ್ದು. ಇವರು ಶಾಸಕರು ಅಥವಾ MP ಅಥವಾ ಮಂತ್ರಿ, ಅವ್ರು ಬರೋದು ಉದ್ಘಾಟನೆ ಆಗ್ತದಾ? ಅವ್ರ ಹೆಸರು ಹಾಕದಿರ ಅಲ್ಲಿ ಬರುದೇ ಇಲ್ಲ ಅವರು. ಜನಗಳು ಪ್ರತಿಭಟನೆ ಮಾಡ್ತಾರೆ. ಮತ್ತೆ ಈಗ ನೀವು ಕೇಜ್ರಿವಾಲ್ ಇದ್ದು ನೋಡಿದಿರಿ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ಬದಿಯಲ್ಲಿ ಕೂತವರು ಅವರ ಫೋಟೋ ಇಟ್ಟು ಅಧಿಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಲೀಡರ್ಗೆ ಬೇಕಾಗಿ ಅವರು ಅಧಿಕಾರ ವಹಿಸಿಕೊಳ್ಳದಿದ್ರೆ ಜನ ಪ್ರತಿಭಟನೆ ಮಾಡ್ತಾರೆ. ಹಾಗಾದ್ರೆ ಗಾಂಧಿ ಅವತ್ತು ಎಲ್ಲಿದ್ದು ಅಂತ ಯಾರು ಹೇಳುದಿಲ್ಲ. ಯಾಕೆ ಹೇಳುದಿಲ್ಲ ಅಂದ್ರೆ ಎಲ್ಲರಿಗೆ ಮನಸ್ಸಲ್ಲಿ ನಾಚಿಕೆ ಉಂಟು. ಸ್ವಾತಂತ್ರ್ಯ ಸಿಕ್ಕಿದ್ದು ಬ್ರಿಟಿಷರನ್ನು ಓಡಿಸಿದ ಪ್ರಥಮ ಹೆಜ್ಜೆ ನಮ್ಮ ಜನ ಸ್ವತಂತ್ರರಾಗಿ